ಕೇರಿ. ಆಂಟನಿ ಕೆವಿ ಮತ್ತು ಫ್ಲಾರೆನ್ಸ್ ಕೆವಿ ಇವರ ಒಡ ಹುಟ್ಟಿದವರು. 1996 ಜೂನ್ ತಿಂಗಳ 27ರಂದು ಇವರ ಜನನ. ಪ್ರಾಥಮಿಕ ಶಿಕ್ಷಣ, ಪ್ರೌಢ ಶಿಕ್ಷಣ, ಪದವಿ ಪೂರ್ವ ಶಿಕ್ಷಣವನ್ನು ನೆಲ್ಲಿಹುದಿಕೇರಿ ಸರ್ಕಾರಿ ಶಾಲೆಯಲ್ಲಿ ಪೂರ್ಣಗೊಳಿಸಿ 2014ರಂದು ಯಾಜಕನಾಗಲು ಕಾರ್ಮೆಲ್ ಮಠಕ್ಕೆ ಸೇರ್ಪಡೆಯಾದರು. 2016 ಡಿಸೆಂಬರ್ 14ರಂದು ಕಾರ್ಮೆಲ್ ಸಭೆಯಲ್ಲಿ ಪ್ರಥಮ ವಾಗ್ದಾನ. 2017ರಿಂದ 20ರವರೆಗೆ ಮೈಸೂರಿನ ಪುಷ್ಪಾಂಜಲಿಯಲ್ಲಿ ತತ್ವಶಾಸ್ತ್ರ ಹಾಗೂ ಸಂತ ಫಿಲೋಮಿನಾ ಕಾಲೇಜಿನಲ್ಲಿ ಡಿಗ್ರಿ ವ್ಯಾಸಂಗ. 2021ರಲ್ಲಿ ದೇವಶಾಸ್ತ್ರ ವ್ಯಾಸಂಗಕ್ಕೆ ಇಟಲಿಯ ರೋಮ್ ನಗರದಲ್ಲಿರುವ ತೆರೆಜಿಯಾನಂ ಸಂಸ್ಥೆಗೆ ಪಯಣ. 2024 ಡಿಸೆಂಬರ್ 14ರಂದು ಶಾಶ್ವತ ವಾಗ್ದಾನ ಹಾಗೂ 2025 ಅಕ್ಟೋಬರ್ 19ರಂದು ಸೇವಾದರ್ಶಿಯಾಗಿ ಯಾಜಕ ವರ್ಗಕ್ಕೆ ಪ್ರವೇಶ. 12 ವರ್ಷಗಳ ತರಬೇತಿಯ ನಂತರ ಇಂದು ಯಾಜಕನಾಗಿ ದೀಕ್ಷೆ ಪಡೆಯಲು ಸಿದ್ಧರಾಗಿದ್ದಾರೆ ಸೇವಾದರ್ಶಿ ರೂಬನ್. ಹದಿಹರಿಯದ ಯುವಕ ಯಾಜಕನಾಗುವ ಈ ಪ್ರಯತ್ನದಲ್ಲಿ ಸಹಸ್ರಾರು ಜನರ ತ್ಯಾಗ ಹಾಗೂ ಪರಿಶ್ರಮ ಅಡಗಿದೆ. ಆತನ ಪೋಷಕರ, ಕುಟುಂಬದ, ಸಹಪಾಠಿಗಳ, ಅಧ್ಯಾಪಕರ, ಗುರುಮಟ್ಟದ ತರಬೇತಿದಾರರ ಹಾಗೂ ಹಲವಾರು ಜನರ ಅಪರಿಮಿತ ಪರಿಶ್ರಮವಿದೆ. ಯಾಜಕ ದೀಕ್ಷೆಯನ್ನು ಸ್ವೀಕರಿಸುವ ಈ ಸೇವಾದರ್ಶಿಯ ಕೋರಿಕೆಗಳಿಗಾಗಿ ಪ್ರಾರ್ಥಿಸುವಾಗ ಇವರ ಹಿಂದೆ ಬೆನ್ನೆಲುಬಾಗಿ ನಿಂತ ಪ್ರತಿಯೊಬ್ಬರಿಗಾಗಿ ಪ್ರಾರ್ಥಿಸೋಣ. पिता नामते सुत नामते पवित्र आत्मा नाम प्रभु क्रिस्ತರ ಶಾಂತಿ ನಿಮ್ಮೊಡನೆ ಇರಲಿ. ಇಂದಿನ ಗುರುದೀಕ್ಷೆಯ ಅಭ್ಯರ್ಥಿಯಾಗಿರುವ ಸಹೋದರ ರೂಬನ್ ರವರೇ, ಇಲ್ಲಿಯ ಗುರುಗಳಾಗಿರುವ ಫಾದರ್ ಮೈಕಲ್ ಮರಿಯವರೇ, ನಮ್ಮ ಎಸಿಡಿ ಫಾದರ್ಸ್ ಕಾರ್ಮೆಲೈಟ್ ಫಾದರ್ಸ್ ಅವರ ಮುಖ್ಯಸ್ಥರಾಗಿರುವ ಫಾದರ್ ಜಾನ್ ಸಿಕ್ವೇರವರೇ, ನೆರೆದಿರುವ ಗುರುವರಿಯರೇ, ಧರ್ಮ ಭಗಿನಿಯರೇ, ಸಹೋದರ ಸಹೋದರಿಯರೇ, ಅಕ್ಕರೆಯ ಮಕ್ಕಳೇ, ನಿಮ್ಮೆಲ್ಲರನ್ನು ಸಂತೋಷ, ಸಂಭ್ರಮ, ಸಡಗರದಿಂದ ಈ ದಿವ್ಯ ಬಲಿಪೂಜೆಗೆ ಸ್ವಾಗತವನ್ನು ನೀಡುತ್ತಾ ಇದ್ದೇನೆ. ನಮ್ಮ ದೇವರು ಎಲ್ಲ ವರದಾನಗಳ ದಾತಾರರು. ಅವರು ಮನುಷ್ಯರನ್ನು ಆರಿಸಿಕೊಂಡು ಅವರಲ್ಲಿ ಸ್ನಾನ ದೀಕ್ಷೆ ಅವರಿಗೆ ನೀಡಿಕೊಂಡು ಅವರಿಗೆ ಪವಿತ್ರಾತ್ಮರ ಅಭ್ಯಂಗನ ಕೊಟ್ಟು ತನ್ನ ಮಕ್ಕಳನ್ನಾಗಿ ಅವರು ಇರಿಸಿದ್ದಾರೆ. ಆ ಘನತೆಗಿಂತ ದೊಡ್ಡದಾದ ಘನತೆ ಬೇರೊಂದಿಲ್ಲ. ಈ ತನ್ನ ಮಕ್ಕಳಲ್ಲಿ ಕೆಲವರನ್ನು ಆರಿಸಿಕೊಂಡು ಧರ್ಮಸಭೆಯಲ್ಲಿ ಸೇವೆ ಮಾಡಲು ಯಾಜಕರನ್ನು ನೇಮಿಸಲಾಗುತ್ತದೆ. ಧರ್ಮಸಭೆಯ ಹೆಸರಿನಲ್ಲಿ ಜನರನ್ನು ಪವಿತ್ರೀಕರಿಸಲು, ಅವರಿಗೆ ನಾಯಕತ್ವ ನೀಡಲು, ಸೇವೆಯ ನಾಯಕತ್ವ ನೀಡಲು ಮತ್ತು ಅವರನ್ನು ವಿಶ್ವಾಸದಲ್ಲಿ ಪ್ರವರ್ತಿಸುವಂತೆ ಮಾಡುವುದು ಯಾಜಕರ ಕೆಲಸವಾಗಿದೆ. ಅವರ ಜೀವನ ಆದರ್ಶಮಯವಾಗಿ ಇರಬೇಕು ಹಾಗೂ ಇತರರಿಗೊಂದು ಪ್ರೇರಣೆ ಆಗಿರಬೇಕು. ಅಂತ ಜೀವನಕ್ಕೆ ನಮ್ಮ ಸಹೋದರ ರೂಬನ್ ರವರು ಮುಂದೆ ಬಂದಿದ್ದಾರೆ. 3 ಹುಡುಗರಲ್ಲಿ ಅವರು ನಡುವಿನವರು ಅಂತ ಕೇಳ್ತಾ ಇದ್ದೇನೆ. ಅವರ ತಾಯಿ ಶ್ರೀಮತಿ ಅರ್ಪಿತಾ ಮೇರಿ ಇಲ್ಲಿದ್ದಾರೆ. ತುಂಬಾ ಸಂತೋಷ. ನಿಮ್ಮೆಲ್ಲರನ್ನು ಬರಮಾಡಿಕೊಳ್ಳುತ್ತಿರುವಾಗ ಪ್ರಿಯರೇ, ಈ ಬಲಿಪೂಜೆಯ ಸಂದರ್ಭದಲ್ಲಿ ನಮ್ಮ ಸಹೋದರಿಗಾಗಿ ಪ್ರಾರ್ಥಿಸೋಣ.
ನಾಳೆ ಇನ್ನೊಬ್ಬರಿಗೆ ಶುಂಠುಕೊಪ್ಪದಲ್ಲಿ ದೀಕ್ಷೆ ಇದೆ. ಸ್ಟೀನ್ ಅಂತ ಸಹೋದರ ಸ್ಟೀನ್, ಅವರಿಗಾಗಿಯೂ ಪ್ರಾರ್ಥನೆ ಇರಲಿ. ಮತ್ತೊಂದು ದಿನ ಮತ್ತೊಂದು 4 ಮಂದಿಗೆ ದೀಕ್ಷೆ ಇದೆ, ಯೋಗೇ ಸಂಸ್ಥೆಯವರು, ಅವರಿಗಾಗಿಯೂ ನಾವು ಪ್ರಾರ್ಥಿಸೋಣ. ನಮ್ಮ ಈ ಬಲಿದಾನ, ನಮ್ಮ ಈ ಆರಾಧನೆ ದೇವರಿಗೆ ಮೆಚ್ಚುಗೆಯಾಗಬೇಕಾದ್ರೆ ನಾವು ಸರಿ ಇರಬೇಕು. ನಮ್ಮ ಜೀವನ ನೆಟ್ಟದಿರಬೇಕು. ನಾವು ಮಾಡಿದ ತಪ್ಪುಗಳಿಗಾಗಿ ದೇವರ ಮುಂದೆ, ದೇವರೇ ನಾವು ತಪ್ಪಿದ್ದೇವೆ, ಎಡವಿ ಬೆದ್ದಿದ್ದೇವೆ, ಪಾಪ ಮಾಡಿದ್ದೇವೆ, ನಮ್ಮೆಲ್ಲರನ್ನು ಕ್ಷಮಿಸಿರಿ ಎಂದು ಕೈ ಜೋಡಿಸಿ ತಲೆ ತಗ್ಗಿಸಿ ವಿನಮ್ರತೆಯಿಂದ ದೇವರನ್ನು ಪ್ರಾರ್ಥಿಸೋಣ. ನಿಜ ಪ್ರಾಮಾಣಿಕತೆಯಿಂದ ಹೇಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡೆಸುವುದರಲ್ಲೂ ಕರ್ತವ್ಯದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ವಿವೇಚಿಸುತ್ತೇನೆ. ನನ್ನ ಪಾಪಗಳೇ ನನ್ನ ಮಹಾಪಾಪಗಳೇ. ಆದುದರಿಂದ ಸದಾ ಖಂಡಿತೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭುದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇವೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. ಆಮೆನ್.
ಪ್ರಾರ್ಥಿಸೋಣ. ನಾವು ಯಾವುದರ ಸ್ಮರಣೆ ಮಾಡುತ್ತಾ ಜೀವಿಸುತ್ತಿದ್ದೇವೋ ಅದಕ್ಕೆ ನಮ್ಮ ಎಲ್ಲ ಕಾರ್ಯಗಳಲ್ಲಿಯೂ ಅನುಗುಣವಾಗಿ ನಡೆದುಕೊಳ್ಳುವಂತೆ ಅನುಗ್ರಹಿಸಿರಿ. ನಿಮ್ಮೊಂದಿಗೆ ಪವಿತ್ರ ಆತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರಾಗಿರುವ ಯೇಸು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರೇಷಿತರ ಕಾರ್ಯಕಲಾಪಗಳಿಂದ ಮೊದಲನೆಯ ವಾಚನ. ಫಿಲಿಪ್ಪನು ಸಮರ್ಯದ ಪ್ರಮುಖ ಪಟ್ಟಣ ಒಂದಕ್ಕೆ ಹೋಗಿ ಅಲ್ಲಿಯ ಜನರಿಗೆ ಯೇಸುವೆ ಅಭಿಷಿಕ್ತನಾದ ಲೋಕೋದ್ಧಾರಕನೆಂದು ಸಾರಿದನು. ಜನಸಮೂಹವು ಅವನಿಗೆ ಕಿವಿಗೊಟ್ಟಿತು. ಅವನು ಮಾಡಿದ ಅದ್ಭುತ ಕಾರ್ಯಗಳನ್ನು ಕಣ್ಣಾರೆ ಕಂಡಿತು. ಅವನ ಬೋಧನೆಯನ್ನು ಒಮ್ಮನಸ್ಸಿನಿಂದ ಸ್ವೀಕರಿಸಿತು. ಅನೇಕರನ್ನು ಹಿಡಿದಿದ್ದ ದೆವ್ವಗಳು ಅಬ್ಬರಿಸುತ್ತಾ ಅವರನ್ನು ಬಿಟ್ಟಾಗಲಿದ್ದವು. ಪಾರ್ಶ್ವವಾಯು ಪೀಡಿತರು ಕುಂಟರು ಸ್ವಸ್ಥರಾದರು. ಇದರಿಂದ ಆ ಪಟ್ಟಣದಲ್ಲಿ ಉಂಟಾದ ಸಂತೋಷಕ್ಕೆ ಎಲ್ಲೆಯೇ ಇರಲಿಲ್ಲ. ಸಮರ್ಯದ ಜನರು ದೇವರ ವಾಕ್ಯವನ್ನು ಸ್ವೀಕರಿಸಿದ ಸಮಾಚಾರ ಪ್ರೇಷಿತರಿಗೆ ಮುಟ್ಟಿತು. ಅವರು ಪೇತ್ರ ಮತ್ತು ಯೋಹಾನರನ್ನು ಅಲ್ಲಿಗೆ ಕಳುಹಿಸಿದರು. ಇವರು ಬಂದು ಆ ಜನರು ಪವಿತ್ರಾತ್ಮರ ವರವನ್ನು ಪಡೆಯಲೆಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದರು. ಏಕೆಂದರೆ ಅವರು ಪ್ರಭು ಯೇಸುವಿನ ನಾಮದಲ್ಲಿ ದೀಕ್ಷಾಸ್ಥಾನವನ್ನು ಪಡೆದಿದ್ದರೆ ಹೊರತು ಅವರಲ್ಲಿ ಯಾರ ಮೇಲೂ ಆ ವರವು ಬಂದಿರಲಿಲ್ಲ. ಪ್ರೇಷಿತರು ಅವರ ಮೇಲೆ ಹಸ್ತ ನಿಕ್ಷೇಪ ಮಾಡಲು ಅವರು ಪವಿತ್ರಾತ್ಮರ ವರವನ್ನು ಪಡೆದರು. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಲಿ.
ಜಗವೆಲ್ಲ ಮಾಡಲು ದೇವನ ಅತಿಶಯ ಕಾರ್ಯಗಳನ್ನು ಜನಗಳೆಲ್ಲ ಮಾಡಿಕೊಂಡು ಕಾಲುಗಳಲ್ಲಿ ದಾಟಿಸಿದ ಇದನ್ನಿಂದ ಪಡೆಯೋಣ ಆನಂದ ಆತನಾಡಿಗೆ ಶಕ್ತಿಯುತ ನಿರಂತರ ಜಗವೆಲ್ಲ ಮಾಡಲಿ ಜಯಕಾರ ದೇವಗೆ. ಕೇಳಿರಿ ದೇವನಲ್ಲಿ ಭಯ ಭಕ್ತಿ ಉಳ್ಳವರೇ, ದೇವ ನನಗೆ ಮಾಡಿದ ಕಾರ್ಯಗಳ ತಿಳಿಸುವೆ ನಿಮಗೆ. ಎನ್ನ ಪ್ರಾರ್ಥನೆಯನ್ನು ತಿರಸ್ಕರಿಸಿದ ದೇವನಿಗೆ ಸ್ತುತಿ. ತನ್ನ ಪ್ರೀತಿಯನ್ನು ನಿರಾಕರಿಸಿದ ಸನ್ನುತಿ. ಜಗವೆಲ್ಲ ಮಾಡಲಿ ಜಯಕಾರ ದೇವಗೆ. ಇಬ್ರಿಯರಿಗೆ ಬರೆದ ಪತ್ರದಿಂದ ವಾಚನ. ಸಹೋದರರೇ, ಪ್ರತಿಯೊಬ್ಬ ಪ್ರಧಾನ ಯಾಜಕ ಜನರ ಮಧ್ಯದಿಂದ ಆರಿಸಲಾದವನು. ಜನರ ಪರವಾಗಿ ದೇವರ ಸನ್ನಿಧಿಯಲ್ಲಿ ಸೇವೆ ಸಲ್ಲಿಸಲು ಮತ್ತು ಪಾಪ ಪರಿಹಾರಕ್ಕಾಗಿ ಬಲಿಗಳನ್ನು ಕಾಣಿಕೆಗಳನ್ನು ಸಮರ್ಪಿಸಲು ನೇಮಕಗೊಂಡವನು. ತಾನು ದುರ್ಬಲ ಮಾನವನಾದ ಕಾರಣ ಆತನು ಅಜ್ಞಾನಿಗಳನ್ನು ದುರ್ಮಾರ್ಗಿಗಳನ್ನು ಸಹಾನುಭೂತಿಯಿಂದ ಕಾಣಬಲ್ಲನು. ಜನರಿಗೋಸ್ಕರ ಹೇಗೋ ಹಾಗೆಯೇ ತನ್ನ ದೌರ್ಬಲ್ಯದ ನಿಮಿತ್ತ ತನಗೋಸ್ಕರವೂ ಆತನು ಪಾಪ ಪರಿಹಾರಕ ಬಲಿಯನ್ನು ಅರ್ಪಿಸಬೇಕಾಗಿದೆ. ಅಲ್ಲದೆ ಪ್ರಧಾನ ಯಾಜಕನೆಂಬ ಗೌರವ ಪದವಿಯನ್ನು ತನ್ನಷ್ಟಕ್ಕೆ ತಾನೇ ಯಾರು ವಹಿಸಿಕೊಳ್ಳರು. ಆರೋನನಂತೆ ಅವರು ದೇವರಿಂದ ಕರೆ ಹೊಂದಿದವರಾಗಿರಬೇಕು. ಅದೇ ರೀತಿ ಕ್ರಿಸ್ತ ಯೇಸು ಪ್ರಧಾನ ಯಾಜಕನೆಂಬ ಉನ್ನತ ಪದವಿಗೆ ತನ್ನನ್ನೇ ಏರಿಸಿಕೊಳ್ಳಲಿಲ್ಲ. ನೀನೇ ನನ್ನ ಪುತ್ರನು, ನಾನೇ ನಿನ್ನನ್ನು ಪಡೆದಿದ್ದೇನೆ ಎಂದ ದೇವರೇ ಅವರನ್ನು ಆ ಪದವಿಗೆ ಏರಿಸಿದರು. ಅವರೇ ಮತ್ತೊಂದು ಕಡೆಯಲ್ಲಿ ನೀನು ಸದಾ ಕಾಲವು ಮೆಲ್ಕಿಸೆದೇಕನ ಪರಂಪರೆಗೆ ಸೇರಿದ ಯಾಜಕ ಎಂದಿದ್ದಾರೆ. ಕ್ರಿಸ್ತ ಯೇಸು ಈ ಭೂಲೋಕದಲ್ಲಿದ್ದಾಗ ತಮ್ಮನ್ನು ಮರಣದಿಂದ ಕಾಪಾಡಲು ಶಕ್ತರಾದ ದೇವರನ್ನು ಉಚ್ಚ ಸ್ವರದಿಂದ ಕೂಗುತ್ತಾ
ಕಣ್ಣೀರಿಡುತ್ತಾ ವಿನಂತಿಸಿ ಪ್ರಾರ್ಥಿಸಿದರು. ಅವರ ಭಯಭಕ್ತಿಯನ್ನು ನೋಡಿ ದೇವರು ಅವರ ಮೊರೆಯನ್ನು ಆಲಿಸಿದರು. ಯೇಸು ದೇವರ ಪುತ್ರರಾಗಿದ್ದರು. ಹಿಂಸೆ ಬಾಧೆಗಳನ್ನು ತಪ್ಪಿಸಿಕೊಳ್ಳದೆ ವಿಧೇಯತೆಯನ್ನು ಅನುಭವದಿಂದ ಅರಿತುಕೊಂಡರು. ಹೀಗೆ ಅವರು ಸ್ವತಃ ಪರಿಪೂರ್ಣರಾಗಿ ತಮಗೆ ವಿಧೇಯರಾಗುವ ಎಲ್ಲರಿಗೂ ಶಾಶ್ವತ ಜೀವೋದ್ಧಾರಕ್ಕೆ ಕಾರಣರಾದರು. ಅಲ್ಲದೆ ದೇವರಿಂದ ಮೆಲ್ಕಿಸೆದೇಕನ ಪರಂಪರೆಗೆ ಸೇರಿದ ಪ್ರಧಾನ ಯಾಜಕ ಎನಿಸಿಕೊಂಡರು. ಪ್ರಭುವಿನ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ. Alleluia, 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 Alleluia. ಕ್ರಿಸ್ತರ ಪ್ರೀತಿಯ ಅರಿಯುವ, ಪ್ರೀತಿಯ ಬಾಳೆಂದು ಬಾಳುವ, ಪ್ರೀತಿಯ ಸಂದೇಶವ ಸಾರುವ, ಪರನನ್ನು ನಮ್ಮಂತೆ ಪ್ರೀತಿಸುವ. ಅಲ್ಲೇಲುಯಾ, 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 Alleluia, Alleluia. ಪ್ರಭು ನಿಮ್ಮೊಡನೆ ಇರಲಿ, ನಿಮ್ಮ ಆತ್ಮದೊಡನೆಯೂ ಇರಲಿ. ಯೋಹಾನನು ಬರೆದ ಶುಭ ಸಂದೇಶದಿಂದ ವಾಚನ. ಪ್ರಭು ನಿಮಗೆ ಮಹಿಮೆ ಸಲ್ಲಲಿ. ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆ ಎಂದರು, ನೀವು ನನ್ನನ್ನು ಪ್ರೀತಿಸುವವರಾಗಿದ್ದರೆ ನನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಡಿ. ನಾನು ಪಿತನನ್ನು ಕೇಳಿಕೊಳ್ಳುವೆನು, ಅವರು ನಿಮಗೆ ಬೇರೊಬ್ಬ ಪೋಷಕರನ್ನು ಕೊಡುವರು. ಇವರು ನಿಮ್ಮೊಡನೆ ಯಾವಾಗಲೂ ಇರುವರು. ಸತ್ಯ ಸ್ವರೂಪಿಯಾದ ಪವಿತ್ರಾತ್ಮನೇ ಈ ಪೋಷಕ. ಲೋಕವು ಇವರನ್ನು ಬರಮಾಡಿಕೊಳ್ಳದು, ಏಕೆಂದರೆ ಲೋಕ ಇವರನ್ನು ಕಾಣುವುದೂ ಇಲ್ಲ, ಅರಿತುಕೊಳ್ಳುವುದೂ ಇಲ್ಲ. ಆದರೆ ನೀವು ಇವರನ್ನು ಅರಿಯುವಿರಿ, ಕಾರಣ ಇವರು ನಿಮ್ಮೊಂದಿಗೆ ನಿಮ್ಮಲ್ಲಿಯೂ ನೆಲೆಸುವರು. ನಾನು ನಿಮ್ಮನ್ನು ಅನಾಥರನ್ನಾಗಿ ಬಿಟ್ಟು ಹೋಗುವುದಿಲ್ಲ, ನಿಮ್ಮ ಬಳಿಗೆ ಪುನಃ ಬರುತ್ತೇನೆ. ಇನ್ನು ಸ್ವಲ್ಪ ಕಾಲವಾದ ನಂತರ ಲೋಕವು ನನ್ನನ್ನು ಕಾಣದು, ಆದರೆ ನೀವು ನನ್ನನ್ನು ಕಾಣುವಿರಿ. ನಾನು ಜೀವಿಸುವವನಾಗಿರುವುದರಿಂದ ನೀವು ಜೀವಿಸುವಿರಿ. ನಾನು ನನ್ನ ಪಿತನಲ್ಲಿ ಇರುವೆನು, ನೀವು ನನ್ನಲ್ಲಿ ಇರುವಿರಿ, ಮತ್ತು ನಾನು ನಿಮ್ಮಲ್ಲಿ ಇರುವೆನು. ಇದನ್ನು ಆ ದಿನದಂದು ನೀವು ಅರಿತುಕೊಳ್ಳುವಿರಿ. ನನ್ನ ಆಜ್ಞೆಗಳನ್ನು ಅಂಗೀಕರಿಸಿ ಅವುಗಳ ಪ್ರಕಾರ ನಡೆಯುವವನೇ ನನ್ನನ್ನು ಪ್ರೀತಿಸುವವನು. ನನ್ನನ್ನು ಪ್ರೀತಿಸುವವನು ನನ್ನ ಪಿತನಿಗೂ ಪ್ರಿಯನಾಗಿರುವನು. ನಾನು ಅವನನ್ನು ಪ್ರೀತಿಸಿ ನನ್ನನ್ನೇ ಅವನಿಗೆ ಸಾಕ್ಷಾತ್ಕರಿಸಿಕೊಳ್ಳುವೆನು. ಪ್ರಭುವಿನ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ. ಕುಳಿತುಕೊಳ್ಳೋಣ. ಯಾಜಕ ದೀಕ್ಷೆಯ ವಿಧಿಯು ಇಲ್ಲಿಂದ ಪ್ರಾರಂಭವಾಗುತ್ತದೆ. ಯಾಜಕ ಪ್ರತಿನಿಧಿಯೊಬ್ಬರು ಅಭ್ಯರ್ಥಿಯನ್ನು ಮುಂದೆ ಬನ್ನಿ ಎಂದಾಗ ಯಾಜಕ ದೀಕ್ಷೆ ಪಡೆಯುವ ಅಭ್ಯರ್ಥಿ ಎದ್ದು ನಿಂತು
ಸಂತೋಷದಿಂದ ಬರುತ್ತೇನೆ ಎನ್ನುತ್ತಾ ಧರ್ಮಾಧ್ಯಕ್ಷರಿಗೆ ತಲೆಬಾಗಿ ನಮಸ್ಕರಿಸಿ ತನ್ನ ಇಂಗಿತವನ್ನು, ಒಪ್ಪಿಗೆಯನ್ನು, ಸಂತೋಷವನ್ನು ಬಹಿರಂಗಪಡಿಸುತ್ತಾರೆ. ನಿನ್ನ ವಚನದಂತೆ ನನಗಾಗಲಿ ಎಂಬ ಪದಗಳು ಇತಿಹಾಸವನ್ನೇ ಬದಲಾಯಿಸಿದ ಶಬ್ದಗಳು. ಈಗ ನಮ್ಮ ಸೇವಾದರ್ಶಿ ಹೇಳಲು ಹೊರಟಿರುವ ನಾನು ಸಂತೋಷದಿಂದ ಬರುತ್ತೇನೆ ಎನ್ನುವ ಪದಗಳು ಅವರ ಮನದಾಳದ ಇಂಗಿತವನ್ನು, ಸ್ವಪ್ರೇರಿತ ಆಯ್ಕೆಯನ್ನು, ದೇವರ ಚಿತ್ತಕ್ಕೆ ಬದ್ಧನಾಗುವ ಉತ್ಸಾಹವನ್ನು ತೋರುತ್ತದೆ. ಈಗ ಈ ಅಭ್ಯರ್ಥಿಯನ್ನು ಕರ್ನಾಟಕ ಗೋವಾ ಪ್ರಾಂತ್ಯದ ಪ್ರಾಂತ್ಯಾಧಿಕಾರಿಗಳಾದ ವಂದನೆಯ ಫಾದರ್ ಜಾನ್ ಫ್ರಾನ್ಸಿಸ್ ಸಿಕ್ವೇರರವರು ಧರ್ಮಾಧ್ಯಕ್ಷರ ಮುಂದೆ ಯಾಜಕ ದೀಕ್ಷೆಗಾಗಿ ಸಾದರ ಪಡಿಸುತ್ತಾರೆ. ನಂತರ ಅಭ್ಯರ್ಥಿಯನ್ನು ಕರೆದು ಯಾಜಕ ಪ್ರತಿನಿಧಿಯು ಇವರಿಗೆ ಯಾಜಕ ದೀಕ್ಷೆಯನ್ನು ನೀಡಬೇಕೆಂದು ಧರ್ಮಾಧ್ಯಕ್ಷರನ್ನು ವಿನಂತಿಸುತ್ತಾರೆ. ಧರ್ಮಾಧ್ಯಕ್ಷರು ಈ ಅಭ್ಯರ್ಥಿಯ ಅರ್ಹತೆ ಪ್ರಶ್ನಿಸಿ ಸಮ್ಮತಿ ಸೂಚಿಸಿದಾಗ ನಾವೆಲ್ಲರೂ ದೇವರಿಗೆ ಕೃತಜ್ಞತೆ ಸಲ್ಲಲಿ ಎನ್ನೋಣ. ಯಾಜಕಾಭಿಷೇಕವನ್ನು ಪಡೆಯಲಿರುವವರು ಮುಂದೆ ಬರಲಿ. ದೋಷದಿಂದ ಬರುತ್ತೇನೆ. ಪೂಜ್ಯ ತಂದೆಯೇ, ನಮ್ಮ ಈ ಸಹೋದರರನ್ನು ಯಾಜಕ ಪದವಿಗೆ ಏರಿಸುವಂತೆ ಪವಿತ್ರ ಧರ್ಮಸಭೆಯು ನಿಮ್ಮನ್ನು ವಿನಂತಿಸುತ್ತದೆ. ಇವರು ಈ ಪದವಿಗೆ ಯೋಗ್ಯರು ಎಂದು ನಿನಗೆ ತಿಳಿದಿದೆಯೇ? ಕ್ರಿಸ್ತ ಜನರಲ್ಲಿ ನಾವು ಮಾಡಿದ ವಿಚಾರಣೆಯಿಂದಲೂ ಇವರ ತರಬೇತಿಗೆ ಸಂಬಂಧಪಟ್ಟವರಿಂದ ನಾವು ಪಡೆದ ಹೇಳಿಕೆಯಿಂದಲೂ ಇವರು ಈ ಪದವಿಗೆ ಯೋಗ್ಯರಾಗುವರೆಂದು ದೃಢವಾಗಿ ಹೇಳುತ್ತೇನೆ. ನಮ್ಮ ದೇವರು ರಕ್ಷಕರೂ ಆದ ಯೇಸು ಕ್ರಿಸ್ತರ ಸಹಾಯದಲ್ಲಿ ವಿಶ್ವಾಸವಿಟ್ಟು ನಮ್ಮ ಈ ಸಹೋದರನನ್ನು ಯಾಜಕ ವರ್ಗಕ್ಕೆ ಆರಿಸಿಕೊಳ್ಳುತ್ತೇವೆ. ದೇವರಿಗೆ ಕೃತಜ್ಞತೆ ಸಲ್ಲಲಿ. ಕುಳಿತುಕೊಳ್ಳೋಣ. ಆಧುನಿಕತೆಯ ಉತ್ತುಂಗತೆ, ಮುಕ್ತ ಚಿಂತನೆ, ಪಾರಮರ್ಶಕ್ಕೆ ಒಳಗಾಗದ ಅಲ್ಪಜ್ಞಾನ ಇಂದು ಧರ್ಮ ಮತ್ತು ಬದುಕಿನ ಮೌಲ್ಯಗಳ ಬಗ್ಗೆ ಸಂಘರ್ಷವನ್ನು ಒಡ್ಡುತ್ತಿವೆ. ಒಬ್ಬ ಧರ್ಮಗುರು ಜನರ ನಿರೀಕ್ಷೆಗಳನ್ನು ಮುಟ್ಟಲು, ಅದರ ಜೊತೆಗೆ ಕ್ರಿಸ್ತನ ಆದರ್ಶ ಬದುಕಿಗೆ ಬದ್ಧವಾಗಿರಲು ಆತನ ಕರ್ತವ್ಯ ಮತ್ತು ಹೊಣೆಗಾರಿಕೆ ಎಂಥದು ಎಂಬುದನ್ನು ಈ ಭಾಗದಲ್ಲಿ ಧರ್ಮಾಧ್ಯಕ್ಷರು ವಿವರಿಸುತ್ತಾರೆ. ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಅಕ್ಕರೆಯ ಮಕ್ಕಳೇ, ವಿಶೇಷವಾಗಿ ನಮ್ಮ ಸಹೋದರ ರೂಬೆನ್ ರವರೇ, ಜಗತ್ತಿನಲ್ಲಿ ಸುಮಾರು 4 ಲಕ್ಷ ಗುರುಗಳಿದ್ದಾರೆ. ಭಾರತದಲ್ಲಿಯೇ ಸುಮಾರು 34,000 ಗುರುಗಳಿದ್ದಾರೆ. ಗುರುಗಳು ಹೆಚ್ಚಿನವರೆಲ್ಲರೂ ಒಳ್ಳೆಯವರೇ ಅಂತ ಹೇಳ್ಬೇಕು. ಒಪ್ತೀರಾ ನೀವು? ಒಳ್ಳೆಯವರೇ. ಯಾಕೆ ಒಳ್ಳೆಯವರು? ಕೆಲವರು ಹೇಳುವಂತೆ ಕೆಲವರು ಒಳ್ಳೆಯದು ಮಾಡ್ತಾರೆ, ಅವರಿಗೆ ಒಳ್ಳೆಯದು ಮಾಡ್ತಾರೆ. ಮತ್ತೆ ಕೆಲವರು ತನ್ನವರಿಗೆ ಒಳ್ಳೆಯದು ಮಾಡ್ತಾರೆ. ಮತ್ತೆ ಕೆಲವರು ಜನರಿಗಾಗಿ ಬಾಳುತ್ತಾರೆ, ಜನರನ್ನು ಉದ್ಧರಿಸುತ್ತಾರೆ, ಸಬಲರನ್ನಾಗಿ ಮಾಡುತ್ತಿದ್ದಾರೆ. ಮುಂದಿನ ಸಾಧಕರು, ನಾಯಕರು ಆಗಿ ಅವರನ್ನು ಪರಿವರ್ತಿಸುತ್ತಾರೆ. ಸಾಮಾನ್ಯವಾಗಿ ಗುರುಗಳು ಯಶಸ್ವಿಯಾಗಿ ಸೇವೆ ಮಾಡುತ್ತಾರೆ, ಸಾಮಾನ್ಯವಾಗಿ. ಆದರೆ ಕೆಲವರು ಬಾಧಕ ಮಾಡುತ್ತಾರೆ, ಕೆಲವರು ಇದ್ದದ್ದನ್ನು ನಾಶ ಮಾಡ್ತಾರೆ. ಅದು ನಾವು ಕಂಡದ್ದೇ. ಲೀಸಾ ಮೋರ್ ಎಂಬವರು ತನ್ನ ಗುರುಗಳ ಬಗ್ಗೆ ಬರೆಯುತ್ತಿದ್ದಾರೆ. ಏನಂತ ಬರೆಯುತ್ತಿದ್ದಾರೆ? ಅವರು ಹೇಳ್ತಿದ್ದಾರೆ, ನನ್ನ ಗುರುಗಳು ಫೇಲ್ ಆದ ಗುರುಗಳು ಅಂತ. ನನ್ನ ಗುರುಗಳು ತಮ್ಮ ಪಾಲನಾ ಸೇವೆಯಲ್ಲಿ ಅವರು ಫೇಲ್ ಆದವರು ಅಂತ. ಅವರು ಯಾಕೆ ಫೇಲ್ ಆದವರು ಅಂತ? ಅವರು ಒಂದು ಧರ್ಮ ಕೇಂದ್ರಕ್ಕೆ ನೇಮಿಸಲ್ಪಟ್ಟರು. ಆ ಧರ್ಮ ಕೇಂದ್ರದಲ್ಲಿ ಹಲವು ಮಂದಿ ಕಥೋಲಿಕರು ಇದ್ದರು, ಆದರೆ ಅವರು ಅವರವರ ಮನೆಗಳಲ್ಲಿ ಇದ್ದರು.
ಚರ್ಚಿಗೆ ಬರೋದು ಬಹಳ ಕಡಿಮೆ ಇತ್ತು. ಅದೊಂದು ದಿನ ಸಂಜೆ ಪೂಜೆ, 5 ಗಂಟೆಯ ಪೂಜೆ. ಗುರುಗಳು ಮೊದಲ ಸಲ ಅಲ್ಲಿಗೆ ಪೂಜೆಗೆ ಹೋದವರು ಸುಮಾರು ಅರ್ಧ ಗಂಟೆ ಮುಂಚೆನೆ ಹೋಗಿ ಚರ್ಚಿನಲ್ಲಿ ಕಾದಿದ್ದರು. ಯಾರು ಇಲ್ಲ. 15 ನಿಮಿಷ ಆಯ್ತು. ಇಬ್ಬರು ಮಕ್ಕಳು ಬಂದರು. ಸ್ವಲ್ಪ ಸಮಯದ ನಂತರ ಮತ್ತೆ 3 ಬಂದರು. ಬಂದವರಲ್ಲಿ ದೊಡ್ಡ ಚರ್ಚಿನಲ್ಲಿ ಅಲ್ಲಿ ಇಲ್ಲಿ ಕೂತರು. ಮತ್ತು ಕಾದರು 20 ನಿಮಿಷ, ಮತ್ತೆ ಕಾದರು. ಕಾದಾಗ ಇಬ್ಬರು ದಂಪತಿಗಳು ಬಂದರು. ಗಂಡ ಹೆಂಡತಿ ಮಧ್ಯಮ ಪ್ರಾಯದವರು ಬಂದರು. ಚರ್ಚಿನಲ್ಲಿ ಕೊನೆಯ ಬೆಂಚಿನಲ್ಲಿ ಕೂತರು. ಇನ್ನು ಕಾಯುವುದು ಬೇಡ ಅಂತ ಗುರುಗಳು ಪೂಜೆಯನ್ನು ಆರಂಭಿಸಿದರು. ಪೂಜೆ ಮುಂದುವರೆದುಕೊಂಡು ಹೋಯಿತು. ದೈವ ವಚನದ ವಾಚನ ಆಗುತ್ತಿರುವಾಗ ಮತ್ತೊಬ್ಬ ಬಂದ. ಬಟ್ಟೆ ಶುಚಿಯಾಗಿ ಇರಲಿಲ್ಲ. ಅಲ್ಲಿ ಇಲ್ಲಿ ಬಟ್ಟೆಗಳಿಗೆ ತೂತುಗಳಿದ್ದವು. ಕೈಯಲ್ಲಿ ಏನೋ ಹಗ್ಗದ ಹಾಗೆ ಏನು ಕೈಯಲ್ಲಿ ಹಿಡ್ಕೊಂಡು ಬಂದ. ಅವನು ಕೊನೆಯಲ್ಲಿ ಕೂತ. ಗುರುಗಳು ಬೋಧನೆ ಮಾಡಿದರು. ದೇವರ ಪ್ರೀತಿ ಎಷ್ಟು ಅಪಾರವಾದದ್ದು, ನಿಶ್ಶರ್ಥವಾದದ್ದು. ಅದು ನಮ್ಮ ಒಳಿತನ ಮೇಲೆ ಹೊಂದಿಕೊಂಡು ಇಲ್ಲ, ಅವರ ಅಪಾರವಾದ ಪ್ರೀತಿಯ ಮೇಲೆ ಹೊಂದಿಕೊಂಡಿರುವಂತ ದೇವರ ಪ್ರೀತಿ ಅಂತ ಪ್ರಬೋಧಿಸಿದರು. ನಾವು ಎಷ್ಟು ತಪ್ಪು ಮಾಡಿದ್ದೇವೆ, ಎಷ್ಟು ಪಾಪಗಳನ್ನು ಎಸಗಿದ್ದೇವೆ, ಎಷ್ಟು ಒಳ್ಳೆದು ಮಾಡಿದ್ದೇವೆ, ಎಷ್ಟು ಉದ್ಧರಿಸಿದ್ದೇವೆ, ಅದರ ಮೇಲೆ ನಮ್ಮ ದೇವರ ಪ್ರೀತಿ ಇಲ್ಲ. ನಮ್ಮ ದೇವರು ಪೌಲರು ಗಲಾತ್ಯರಿಗೆ ಬರೆದ ಪತ್ರದಂತೆ 13ನೇ ಅಧ್ಯಾಯ 13-14 ವಚನಗಳಲ್ಲಿ ಹೇಳುವಂತೆ ನಮ್ಮ ದೇವರು ಶಿಲುಬೆಗೆ ಜಡಿಯಲ್ಪಟ್ಟವರು ಶಪಿತರು. ಜಗದ ಪಾಪಗಳ ಹೊರೆಯನ್ನು ಹೊತ್ತುಕೊಂಡು, ಶಾಪವನ್ನು ಹೊತ್ತುಕೊಂಡು ಶಿಲುಬೆಗೆ ಜಡಿಯಲ್ಪಟ್ಟರು. ಇದರ ಮೂಲಕ ನಮ್ಮ ವಿನಾಶ, ನಮ್ಮ ಸಾವು ಹೋಗಲಾಯಿತು ಮತ್ತು ನಮಗೆ ನವ ಜೀವನದ ಭರವಸೆ ಹುಟ್ಟಿತು. ಅದು ಮಾತ್ರವಲ್ಲದೆ ಮುಂದುವರಿಸಿ ಹೇಳುತ್ತಿದ್ದಾರೆ, ಆದಿಯಲ್ಲಿ ದೇವರು ಅಬ್ರಾಮನಿಗೆ ಮಾಡಿದ ಆ ವಾಗ್ದಾನದ ಆಶೀರ್ವಾದ ಅನ್ಯ ಧರ್ಮೀಯರಿಗೂ, ಬರೇ ಯಹೂದ್ಯರಿಗೂ ಅಲ್ಲ, ಅನ್ಯ ಧರ್ಮೀಯರಿಗೂ ಸಿಗಬೇಕು ಎಂದು ದೇವರ ಯೋಜನೆ, ಮಹತ್ತರವಾದ ಯೋಜನೆ ಅಂತ ನೋಡಿ. ಇದನ್ನು ಅವರು ಅಲ್ಲಿ ಇದ್ದ 8 ಮಂದಿಗೆ ವಿವರಿಸಿದರು. ದೇವರ ಪ್ರೀತಿ ಎಷ್ಟೊಂದು ಅಗಾಧವಾದದ್ದು, ನಿಶ್ಶರ್ಥವಾದ. ಆ ಪ್ರೀತಿಗೆ ನಾವು ಸಾಕ್ಷಿಗಳು. ಗುರುಗಳು ಆ ಪ್ರೀತಿಯ ಆ ಶುಭ ಸಂದೇಶವನ್ನು ಸಾರಿದರು. ಅಲ್ಲಿದ್ದವರಿಗೆ ತುಂಬಾ ಮೆಚ್ಚುಗೆಯಾಯಿತು. ಪೂಜೆ ಮುಗಿಯಿತು. ಗುರುಗಳು ಅಲ್ಲಿಂದ ಮನೆಯವರದ್ದು ಹತ್ತಿರ ಇರಲಿಲ್ಲ, ಸ್ವಲ್ಪ ದೂರ ಇತ್ತು, ಅಲ್ಲಿಗೆ ತೆರಳಿದರು. ಆ ಕೇಂದ್ರದಲ್ಲಿ 8 ವರ್ಷಗಳ ಕಾಲ ಆ ಗುರುಗಳು ಪಾಲನಾ ಸೇವೆ ಮಾಡಿದರು. ಅವರ ಸೇವೆಯ ಕೊನೆಯ ದಿನ ಬಂತು. ಅವರನ್ನು ಬೀಳ್ಕೊಡುವ ಸಂದರ್ಭ ದಿನ ಇದು. ಆ ಬೀಳ್ಕೊಡುವ ಕಾರ್ಯಕ್ರಮಕ್ಕೆ ಈ ಚರ್ಚು ತುಂಬಿ ತುಳುಕುತ್ತಿತ್ತು. ತುಂಬಿ ತುಳುಕಿದ ಆ ಚರ್ಚಿನಲ್ಲಿ ಈ ಗುರುಗಳಿಗೆ ಜನರು ಧನ್ಯವಾದ ಸಮರ್ಪಿಸಿದರು. ಹಾಗೆ ಧನ್ಯವಾದ ಸಮರ್ಪಣೆ ಮಾಡುತ್ತಾ ಅವರನ್ನು ಬೀಳ್ಕೊಡುವ, ಅವರಿಗೆ ಮುಂದಿನ ಸೇವೆಯಲ್ಲಿ ಒಳ್ಳೆಯತನು ಅವರು ಅಪೇಕ್ಷಿಸುವ ಸಮಯದಲ್ಲಿ ಅಲ್ಲಿ ಇಬ್ಬರು ದಂಪತಿಗಳು ಎದ್ದು ಮುಂದೆ ಬಂದರು. ಮತ್ತೆ ಹೇಳಿದರು, ಫಾದರ್, ನೀವು ಮೊದಲನೇ ದಿನ ಈ ಗುಡಿಗೆ ಬಂದಾಗ ಆ ಲಾಸ್ಟ್ ಬೆಂಚಿನಲ್ಲಿ ಕೂತವರು ಬೇರೆ ಯಾರು ಅಲ್ಲ, ನಾವು ನಮ್ಮ ಜೀವನ 23 ವರ್ಷಗಳ ಕಾಲ ನಮ್ಮ ದಾಂಪತ್ಯ ಜೀವನ ನಡೆಸಿದೆವು. ಆದರೆ ನಮ್ಮಲ್ಲಿ ಎಲ್ಲವೂ ಸರಿ ಹೋಗಲಿಲ್ಲ. ನಮಗೆ ಒಟ್ಟಾಗಿ ಇರೋದಕ್ಕೆ ಬೇಡ ಇತ್ತು. ನಾವು ಡೈವೋರ್ಸ್ ಮಾಡಲು, ವಿಚ್ಛೇದನ ಮಾಡಲು ನಿರ್ಧರಿಸಿಕೊಂಡು ನಾವು ಮದುವೆಯಾದ, ಲಗ್ನ ಸಂಸ್ಕಾರ ಪಡ್ಕೊಂಡ ಆ ಚರ್ಚಿಗೆ ಕೊನೆಯ ಬಾರಿಗೆ ಒಟ್ಟಿಗೆ ಹೋಗೋಣ ಅಂತ ಬಂದಿದ್ದೆವು.
ಮತ್ತು ಅಲ್ಲಿಂದ ನಮ್ಮ ಮನೆಗೆ ತೆರಳಲು ನಿರ್ಧರಿಸಿದ್ದೆವು. ಆದರೆ ಅಲ್ಲಿ ಬಂದೆವು. ನಿಮ್ಮಿಂದ ದೇವರ ಪ್ರೀತಿ ಎಷ್ಟು ಅಗಾಧವಾದದ್ದು. ನಮ್ಮ ಒಳಿತನ್ನು ಗಮನಿಸಿ ಅಲ್ಲ, ಅವರು ನಮ್ಮನ್ನು ಪ್ರೀತಿಸ್ತಾರೆ ಅಂತ ಬೋಧಿಸಿದರೆ ನಾವು ವಾಪಸ್ ಹೋಗುವಾಗ ನಿರ್ಧರಿಸಿದೆವು, ವಿ ವಿಲ್ ಲಿವ್ ಟುಗೆದರ್. ನಾವು ಒಟ್ಟಾಗಿ ಬಾಳ್ತೇವೆ, ಒಟ್ಟಾಗಿ ಇರುತ್ತೇವೆ. ಇದು ನಮ್ಮ ಸಂಸ್ಕಾರ ಅಂತ ಭಾವಿಸಿ ಅದನ್ನು ಅವರು ಎಲ್ಲರ ಮುಂದೆ ಸಾಕ್ಷಿ ಹೇಳಿದರು. ಆಗ ಮತ್ತೊಬ್ಬ ಎದ್ದು ಬಂದ. ಇವತ್ತು ಬಂದಾಗ ಸೂಟು ಬೂಟು ಹಾಕಿಕೊಂಡು ಬಂದಿದ್ದಾನೆ. ಫಾದರ್, 8 ವರ್ಷಗಳ ಹಿಂದೆ ನೀವು ಇಲ್ಲಿ ಪ್ರಥಮ ಪೂಜೆ ಮಾಡಿದಾಗ ಅಲ್ಲಿ ಕೊನೆ ಬೆಂಚಿನಲ್ಲಿ ಕೂತ್ಕೊಂಡವನು, ಮತ್ತೆ ಇದು ಹರಕಲಾದ ಬಟ್ಟೆಯನ್ನು ಹಾಕಿಕೊಂಡವನು ಮತ್ತೆ ಯಾರು ಅಲ್ಲ, ನಾನೇ. ನಾನು ಎಲ್ಲ ರೀತಿಯಲ್ಲಿ ನನ್ನ ವ್ಯಾಪಾರದಲ್ಲಿ ದಿವಾಳಿಯಾಗಿದ್ದೆ. ಎಲ್ಲೆಲ್ಲೂ ಸೋಲು ಮತ್ತು ಎಲ್ಲೆಲ್ಲೂ ಸಾಲ. ನನಗೆ ಜೀವನ ಬೇಡವಾಗಿತ್ತು. ನನ್ನ ಸ್ಥಿತಿ ಕಂಡು ನನ್ನ ಹೆಂಡತಿ ಮಕ್ಕಳು ನನ್ನಿಂದ ಓಡಿ ಹೋಗಿದ್ದರು. ನನಗೆ ಜೀವನ ಸಾಕಾಗಿತ್ತು, ಈ ಬದುಕಲು ಬೇಡ ಇತ್ತು. ಮುಂಚಿನ ದಿನ ರಾತ್ರಿ ಹಗ್ಗವನ್ನು ತಂದೆ ಮತ್ತು ನೇಣು ಹಾಕಿಕೊಂಡೆ. ಆದರೆ ದೇವರ ಇಚ್ಛೆ ಬೇರೆ ಇತ್ತು, ಹಗ್ಗ ಮುರಿಯಿತು. ಹೊಸ ಹಗ್ಗ ತರಲು ನಾನು ಶಾಪಿಗೆ ಬಂದಿದ್ದೆ. ಅಲ್ಲಿಂದ ಬಂದವನು, ನಾನು ಕೊನೆಯ ಸಲ ಚರ್ಚಿಗೆ ಹೋಗುತ್ತೇನೆ, ದೇವರಲ್ಲಿ ನಾನು ಕ್ಷಮೆಯನ್ನು ಬೇಡುತ್ತೇನೆ ಅಂತ ಚರ್ಚಿಗೆ ಬಂದವನು. ನಿಮ್ಮ ಪ್ರಬೋಧನೆ ಕೇಳಿ, ನಿಮ್ಮ ಶುಭ ಸಂದೇಶ ಕೇಳಿ ನನಗೆ ಆಕರ್ಷಣೆ ಹೊಂದಿತು. ನಾನು ಪರಿವರ್ತನೆ ಹೊಂದಿದೆ ಫಾದರ್. ದೇವರಿಂದ ಆಶೀರ್ವಾದ ಪಡೆದೆ. ಇಂದು ಯಶಸ್ವಿಯಾಗಿದ್ದೇನೆ. ನಿಮ್ಮ ಚರ್ಚಿಗೆ ಆಗಾಗ ಸಹಾಯ ಮಾಡುತ್ತಿರುವವನು ಬೇರೆ ಯಾರೋ ಅಲ್ಲ, ನಾನೇ. ನಿಮ್ಮ ಚರ್ಚಿನ ದೊಡ್ಡ ದಾನಿಯಾಗಿದ್ದೇನೆ. ದೇವರು ನಿಮ್ಮ ಮೂಲಕ ನನ್ನನ್ನು ಆಶೀರ್ವದಿಸಿದ್ದಾರೆ. ಪ್ರಿಯರೇ, ಸೋತ ಗುರು ಅತ್ಯಂತ ಯಶಸ್ವಿ ಗುರುವಾದ, ಸೋತವನು ಅತ್ಯಂತ ಯಶಸ್ವಿ ಗುರುವಾದ. ಇದಕ್ಕಿಂತ ಒಳ್ಳೆದು ಮತ್ತೇನು? ಈ ನಮ್ಮ ಧಾರ್ಮಿಕ ಸೇವೆಯಲ್ಲಿ, ಯಾಜಕ ಸೇವೆಯಲ್ಲಿ, ನಮ್ಮ ಧರ್ಮಾಧ್ಯಕ್ಷ ಜೀವನದಲ್ಲಿ ಜನರ ಪರಿವರ್ತನೆ, ಅವರ ಜೀವನದಲ್ಲಿ ಪ್ರವರ್ಧನೆ, ವಿಶ್ವಾಸದಲ್ಲಿ ದೃಢತೆ ಬರುವುದಾದರೆ ನಮಗೆ ಇದಕ್ಕಿಂತ ದೊಡ್ಡ ಸಾರ್ಥನೆ ಏನು? ಅದನ್ನೇ ನಾವು ಇಂದಿನ ಮೊದಲನೇ ವಾಚನದಲ್ಲಿ ಕೇಳಿದೆವು. ಫಿಲಿಪ ಯೆರೂಸಲೇಮಿನಿಂದ ಸಮಾರ್ಯಕ್ಕೆ ಉತ್ತರಕ್ಕೆ ಹೋದ. ಆ ಉತ್ತರದವರು ಸಾಧಾರಣ ವ್ಯಕ್ತಿಗಳಲ್ಲ. ಮುಂಚೆ ಎಲ್ಲ ಯಾರು ದೇವರನ್ನು ಆರಾಧಿಸುತ್ತಿದ್ದವರು. ಆ ಸಮಾರ್ಯಕ್ಕೆ ಹೋದವರು ಶುಭ ವಾರ್ತೆ ಸಾರಿದರು. ಜನರು ಇದರಿಂದ ಪ್ರಭಾವಿತರಾದರು ಮತ್ತು ದೀಕ್ಷಾ ಸ್ನಾನ ಪಡೆದರು ಅಂತ ಎಷ್ಟು ಸುಂದರವಾಗಿ ಹೇಳಲಾಗಿದೆ. ಅವರ ಕಾರ್ಯಗಳನ್ನು ನೋಡಿ ಜನರು ಪುಳಕಿತರಾದರು, ಚೇತನ ಪಡೆದರು. ಅವರೇನು ಹೇಳ್ತಿದ್ದಾರೆ? ಎಲ್ಲ ದುಷ್ಟ ಶಕ್ತಿಗಳನ್ನು ಓಡಿಸುವುದನ್ನು ಹಾಗೂ ಈ ದುಷ್ಟ ಜೀವನವನ್ನು ಬಿಟ್ಟು ಸರಿದಾರಿಗೆ ಬರುವುದನ್ನು ಜನರು ನೋಡಿದರು ಮತ್ತು ಶುಭ ವಾರ್ತೆ ಸ್ವೀಕರಿಸಿದರು, ಪರಿವರ್ತನೆ ಹೊಂದಿದರು ಇವರ ಸೇವೆಯಿಂದಾಗಿ. ಇದನ್ನು ಕಂಡ ಪೇತ್ರ ಮತ್ತು ಯೋಹಾನ ಇಬ್ಬರನ್ನು ಪ್ರೇಷಿತರು ಕಳುಹಿಸಿದರು. ಅವರು ಸಮಾರ್ಯಕ್ಕೆ ಹೋಗಿ ಆ ಜನರನ್ನು ಕಂಡು ಅವರ ಮೇಲೆ ಈ ದೃಢೀಕರಣ ಅಥವಾ ಪವಿತ್ರಾತ್ಮರ ಆಗಮನವನ್ನು ಅವರ ಮೇಲೆ ಆಗುವಂತೆ ಮಾಡಿದರು. ಇದರ ಮೂಲಕ ಆ ಜನರು ಪವಿತ್ರಾತ್ಮರಿಂದ ತುಂಬಿದರು. ಇದು ಯಾಜಕರು ಮಾಡುವಂತ ಸೇವೆ. ಪರಿವರ್ತನೆ ಬಂದಿತು. ಆದರೆ ಎಂಥ ಯಾಜಕರು? ಇಂದಿನ 2ನೇ ವಾಚನದಲ್ಲಿ ನಾವು ಕೇಳಿದೆವು. ಏನಂತ? ಅದು ಹಿಬ್ರಿಯರಿಗೆ ಬರೆದ ಪತ್ರದಿಂದ 5ನೇ ಅಧ್ಯಾಯ 1ನೇ ವಚನದಿಂದ 10ನೇ ವಚನವರೆಗೆ ಮನುಷ್ಯರೊಳಗಿನ ಮಾನವರನ್ನು ದೇವರು ಆರಿಸಿದರು. ದೌರ್ಬಲ್ಯಗಳು ಇರುವವರನ್ನು ದೇವರು ನೇಮಿಸಿದರು. ಯಾಕೆ? ಆ ದೌರ್ಬಲ್ಯಗಳು ಇರುವವರು ತನಗಾಗಿ ಮತ್ತು ದೌರ್ಬಲ್ಯಗಳಿರುವ ಜನರಿಗಾಗಿ ಬಲಿದಾನವನ್ನು ಸಮರ್ಪಿಸಲು, ಯಜ್ಞ ಬಲಿಯನ್ನು ಅರ್ಪಿಸಲು ದೇವರು ನೇಮಿಸಿದರು. ಆ ಯಾಜಕರು ತಮ್ಮ ವಿಧೇಯತೆಯಿಂದ, ತಮ್ಮ ಸಮರ್ಪಣೆಯಿಂದ ದೇವರಿಗೆ ಮೆಚ್ಚುಗೆಯಾದರು ಮತ್ತು ಮಹಾಯಾಜಕರಾದರು, ಮೆಲ್ಕಿಸೆದೆಕನ ವರ್ಗದವರಾದರು ಅಂತ ಎಷ್ಟು ಸುಂದರವಾಗಿ ಹೇಳಲಾಗಿದೆ.
ತಮ್ಮ ವಿಧೇಯತೆಯಿಂದ, ತಮ್ಮ ತ್ಯಾಗದಿಂದ, ತಮ್ಮ ಜೀವನದ ಬಲಿದಾನದಿಂದ. ಪೌಲರು ರೋಮನರಿಗೆ ಬರೆದ ಪತ್ರದಲ್ಲಿ 12ನೇ ಅಧ್ಯಾಯದಲ್ಲಿ ಸುಂದರವಾಗಿ ಹೇಳುತ್ತಿದ್ದಾರೆ, ನಿಮ್ಮ ಜೀವನ ದೇವರಿಗೆ ಮೆಚ್ಚುಗೆಯಾಗುವ ಪರಿಮಳ ಭರಿತವಾದ ಬಲಿದಾನ ಆಗಬೇಕು. ಯಾಜಕರ ಜೀವನ ದೇವರಿಗೆ ಮೆಚ್ಚುಗೆಯಾಗುವ ಪರಿಮಳ ಭರಿತವಾದ ಗಮಗಮಿಸುವ ಆ ಒಂದು ಬಲಿದಾನ ಅದು ಆಗಬೇಕು, ದೇವರಿಗೆ ಮೆಚ್ಚುಗೆ ಆಗಬೇಕು ಅಂತ ಹೇಳುತ್ತಿದ್ದಾರೆ. ಆದರೆ ಕೆಲವೊಮ್ಮೆ ಗುರುಗಳು ಆಚೆ ಈಚೆ ಪ್ರಲೋಭನೆಗಳಿಗೆ ಒಳಗಾಗುತ್ತಾರೆ. ಈ ನಮ್ಮ ರೂಬೇನ್ ರವರು ರೋಮ್ ನಗರದಲ್ಲಿ ಓದಿದ್ದೀರಿ ಅಲ್ರಿ? ಎಷ್ಟು ವರ್ಷ? 3 ವರ್ಷ. ಅಲ್ಲಿ ಒಬ್ಬರು ಗುರು ಇದ್ದರು. ಭಾರತದಿಂದಲೇ ಏನೋ ಅನಾರೋಗ್ಯ ಆಯಿತು, ಆಸ್ಪತ್ರೆಗೆ ಸೇರಿದರು. ಅವರ ಊರಿನ ಅಲ್ಲಿ ನರ್ಸ್ ಬಂದು ಅವರಿಗೆ ಸಹಾಯ ಮಾಡುತ್ತಿದ್ದರು. ಅಲ್ಲಿ ಯೇಸುವಿನ ಪರಿಚಯ ಹೋಯಿತು, ನರ್ಸಿನ ಪರಿಚಯ ಆಯಿತು. ಇದು ಬಿಟ್ಟರು, ಅವರ ಹಿಂದೆ ಹೋದರು. ಈಗ ಅವಳಿಗೆ ಕ್ಯಾನ್ಸರ್, ಈಗ ಇವಳು ಅವಳಿಗೆ ನರ್ಸ್ ಆಗಿದ್ದಾರೆ. ಗುರು ಸ್ಥಾನ ಬಿಟ್ಟರು, ಗುರು ಜೀವನವನ್ನು ತ್ಯಜಿಸಿ ಬಾಳಿದರು. ಜೀವನದಲ್ಲಿ ದಾರಿ ತಪ್ಪುವಿಕೆ ಯಾರಿಗೂ ಬರಬಹುದು, ಆದರೆ ದೇವರು ನಮಗೆ ಸಬಲತೆಯನ್ನು ಕೊಡುತ್ತಾರೆ. ಇಂದಿನ ಶುಭವಾರ್ತೆಯಲ್ಲಿ ಯೇಸು ಸ್ವಾಮಿ ಎಷ್ಟು ಸ್ಪಷ್ಟವಾಗಿ ಹೇಳುತ್ತಿದ್ದಾರೆ, ನಾನು ನಿಮಗೆ ಪವಿತ್ರಾತ್ಮರನ್ನು ನೀಡುತ್ತೇನೆ, ಅವರು ನಿಮ್ಮನ್ನು ಅಭಿಷೇಕಿಸುತ್ತಾರೆ, ಅವರು ಸಬಲರನ್ನಾಗಿ ಮಾಡುತ್ತಿದ್ದಾರೆ, ಮತ್ತೆ ನಿಮಗೆ ಜೀವನದ ಅರ್ಥವನ್ನು ಕೊಡುತ್ತಾರೆ, ವಿಶ್ವಾಸದಲ್ಲಿ ದೃಢತೆ ನೀಡುತ್ತಾರೆ, ಸೇವೆಯಲ್ಲಿ ಸಮರ್ಪಣೆ ಕೊಡುತ್ತಾರೆ. ಅಂತ ಜೀವನ ನಮ್ಮದಾದರೆ ಅದಕ್ಕಿಂತ ಒಳ್ಳೆಯ ಆಶೀರ್ವಾದ ಮತ್ತೆ ಏನು ಇದೆ? ನಾನು ಧರ್ಮಾಧ್ಯಕ್ಷನಾಗಿ ನನ್ನ ಜೀವನದಲ್ಲಿ ಅನುಭವಿಸಿದ್ದು, ಎಷ್ಟೊಂದು ನಾವು ಒಳಿತು ಮಾಡುತ್ತಾ ಜನರಿಗಾಗಿ ಬಾಳುತ್ತೇವೋ ಆಗ ದೇವರು ನಮ್ಮವರನ್ನು 100 ಪಾಲು ಆಶೀರ್ವದಿಸ್ತಾರೆ. 100 ಪಾಲು ಆಶೀರ್ವದಿಸ್ತಾರೆ. ದೇವರ ವಾಕ್ಯ ಯಾವಾಗಲೂ ಸುಳ್ಳಾಗೋದಿಲ್ಲ. ಕೊಡಿರಿ, ನಿಮಗೆ ಒತ್ತಿ ತುಂಬಿ ತುಳುಕುವಂತೆ ಕೊಡಲಾಗುವುದಂತ ದೇವರು ಹೇಳುತ್ತಿದ್ದಾರೆ. ಇದು ನಮ್ಮ ಜೀವನ. ರೂಬೇನ್, ನಿಮ್ಮ ಜೀವನ ಕೂಡ ಇದೇ ರೀತಿಯಲ್ಲಿ ಧಾರ್ಮಿಕ ವ್ಯಕ್ತಿಯಾಗಿದ್ದುಕೊಂಡು ಪರರಿಗೆ ಒಂದು ಆದರ್ಶವಾಗಬೇಕು. ಪವಿತ್ರತೆಯ, ಪಾವನತೆಯ, ಸಮರ್ಪಣೆಯ, ತ್ಯಾಗದ ಸಂಕೇತವಾಗಬೇಕು, ಸಂಸ್ಕಾರವಾಗಬೇಕು. ಹಾಗೆ ಮಾಡಿದಾಗ ದೇವರು ಎಲ್ಲವನ್ನು ಒದಗಿಸುತ್ತಾರೆ. ದೇವರು ಎಂದಿಗೂ ಏನು ಕಡಿಮೆ ಮಾಡೋದಿಲ್ಲ. ಇದನ್ನು ನಾವು ಪರಿಗಣಿಸಬೇಕು. ಕೀರ್ತನೆ 1 ಏನು ಹೇಳ್ತದೆ? 1-3 ಏನು ಹೇಳ್ತದೆ? ಕೀರ್ತನೆ 1-3 ಯಾರು ದುರ್ಮಾರ್ಗದಲ್ಲಿ ನಡೆಯೋದಿಲ್ಲವೋ, ಯಾರು ದುಷ್ಕೃತ್ಯಗಳನ್ನು ಎಸಗುವುದಿಲ್ಲವೋ, ಯಾರು ದುಷ್ಟರ ಸಹವಾಸದಲ್ಲಿ ಇರೋದಿಲ್ಲವೋ, ಆದರೆ ದೇವರ ವಚನವನ್ನು ಧ್ಯಾನಿಸುತ್ತಾರೋ, ಅದರಂತೆ ಬಾಳುತ್ತಾರೋ, ಅವರು ಹೇಗಿರ್ತಾರೆ? ಹರಿಯುವ ನದಿಯ ತಟದಲ್ಲಿ ನೆಟ್ಟ ಮರಗಳಂತೆ. ಎಲ್ಲಿ ಈ ಕಾವೇರಿ ಹರಿತಾ ಉಂಟಲ್ಲ ಹತ್ತಿರದಲ್ಲಿ, ಅದರ ಹಾಗೆ ಹರಿಯುವ ನದಿಯ ತಟದಲ್ಲಿ ನೆಟ್ಟ ಮರಗಳಂತೆ ಯಾವಾಗಲೂ ಹಸಿರಾಗಿರುತ್ತವೆ, ಯಾವಾಗಲೂ ಪುಷ್ಪ ಫಲ ಕೊಡುತ್ತವೆ. ಇದು ಧಾರ್ಮಿಕ ಜೀವನ, ಇದು ಗುರುಗಳ ಜೀವನ. ಅದೇ ನಿಮ್ಮದಾಗ್ಲಿ ಅಂತ ಶುಭವನ್ನು ಕೋರುತ್ತೇವೆ. ಎಂದು ನೀವು ನೊಗಕ್ಕೆ ಕೈ ಹಾಕಿದ್ದೀರಿ ಹಿಂದೆ ನೋಡಬೇಡಿ. ದೇವರ ಸೇವೆಯಲ್ಲಿ ನಿಮ್ಮನ್ನೇ ಸಮರ್ಪಿಸಿಕೊಳ್ಳಿ. ಈ ಜೀವನಕ್ಕೆ ಸಾರ್ಥಕತೆ ತನ್ನಿ. ದೇವರು ನಿಮ್ಮನ್ನು ಅಭಿಷೇಕಿಸಿ ಎಂದು ಮುಂದೆಂದು ಕಾಪಾಡಲಿ. ನಾವೆಲ್ಲರೂ ಕೈ ಜೋಡಿಸೋಣ, ಕಣ್ಣು ಮುಚ್ಚೋಣ, ಮೌನವಾಗಿ ಈ ನವಗುರುಗಳಿಗಾಗಿ ಮತ್ತು ಇಲ್ಲಿ ಇದ್ದ ಎಲ್ಲ ಗುರುಗಳಿಗಾಗಿ, ಎಲ್ಲೆಲ್ಲೂ ಇದ್ದ ಎಲ್ಲ ಗುರುಗಳಿಗಾಗಿ ದೇವರನ್ನು ಪ್ರಾರ್ಥಿಸೋಣ. ಉದ್ದೇಶಗಳ ಘೋಷಣೆ. ಕ್ರೈಸ್ತ ನಾಯಕತ್ವ ಪದವಿಯದಾದರೂ ಅದು ಅಧಿಕಾರದಲ್ಲ.
ಬದಲಿಗೆ ಅದು ಸೇವೆಯದ್ದು. ಜನರ ಕಾಳಜಿ, ಶುಭ ಸಂದೇಶ ಪ್ರಚಾರ, ಸಂಸ್ಕಾರಗಳ ಆಚರಣೆ, ವೈಯಕ್ತಿಕ ಪ್ರಾರ್ಥನಾ ಜೀವನ ಮತ್ತು ಸ್ವ ಅರ್ಪಣೆ ಈ ಸೇವೆಯ ಅವಿಭಾಜ್ಯ ಅಂಗ. ಈ ಅಂಶಗಳನ್ನೊಳಗೊಂಡ ಧರ್ಮಾಧ್ಯಕ್ಷರ 4 ಪ್ರಶ್ನೆಗಳಿಗೆ ಅಭ್ಯರ್ಥಿಯು ಸಮ್ಮತಿಯನ್ನು ನೀಡಲಿರುವರು. ಪ್ರಿಯ ಸಹೋದರ ರೂಬೇನ್ ರವರೇ, ನೀವು ಯಾಜಕಾಭಿಷೇಕವನ್ನು ಪಡೆಯುವ ಮುನ್ನ ಈ ಪದವಿಯನ್ನು ಸ್ವೀಕರಿಸುವ ನಿಮ್ಮ ನಿಜ ಉದ್ದೇಶವನ್ನು ಸರ್ವರ ಮುಂದೆ ಪ್ರಕಟಿಸಿ ದುಡಿಯಿರಿ. ಪವಿತ್ರಾತ್ಮರ ಸಹಾಯದಿಂದ ಧರ್ಮಾಧ್ಯಕ್ಷರ ಪ್ರಾಮಾಣಿಕ ಸಹಕಾರಿಗಳಲ್ಲಿ ಗುರುಪಟ್ಟದ ಅಂತಸ್ತಿನಲ್ಲೇ ಸ್ಥಿರವಾಗಿದ್ದು ಪ್ರಭುವಿನ ಮಂದೆಯನ್ನು ನಿಷ್ಠೆಯಿಂದ ಪಾಲಿಸಲು ನಿರ್ಧರಿಸಿದ್ದೀರಾ. ದೇವರ ಮಹಿಮೆಗಾಗಿಯೂ ಕ್ರೈಸ್ತ ಜನತೆಯ ಪವಿತ್ರತೆಗಾಗಿಯೂ ಧರ್ಮಸಭೆಯ ಸಂಪ್ರದಾಯಗಳಿಗೆ ಅನುಗುಣವಾಗಿ ಸಂಸ್ಕಾರಗಳನ್ನು ಪ್ರಾಮಾಣಿಕತೆಯಿಂದಲೂ ಭಕ್ತಿಯಿಂದಲೂ ಆಚರಿಸಲು ನಿರ್ಧರಿಸಿದ್ದೀರಾ. ದೈವ ವಾಕ್ಯದ ಸೇವೆಯನ್ನು ಯೋಗ್ಯವಾಗಿಯೂ ವಿವೇಕದಿಂದಲೂ ಮಾಡುತ್ತಾ ಶುಭ ಸಂದೇಶವನ್ನು ಬೋಧಿಸಿ ಕಥೋಲಿಕ ಧರ್ಮ ತತ್ವಗಳನ್ನು ಪ್ರಚರಿಸಲು ನಿರ್ಧರಿಸಿದ್ದೀರಾ. ನಮಗಾಗಿ ಪರಮ ಪಿತನಿಗೆ ತಮ್ಮನ್ನೇ ಶ್ರೇಷ್ಠ ಬಲಿಯಾಗಿ ಅರ್ಪಿಸಿದ ಪ್ರಥಮ ಯಾಜಕರಾದ ಕ್ರಿಸ್ತರಲ್ಲಿ ದಿನೇ ದಿನೇ ಅಧಿಕವಾಗಿ ಐಕ್ಯ ಹೊಂದಿ ಮಾನವರ ರಕ್ಷಣೆಗಾಗಿ ನಿಮ್ಮ ಇಡೀ ಜೀವನವನ್ನೇ ದೇವರ ಸೇವೆಗೆ ಮುಡಿಪಾಗಿಡಲು ನಿರ್ಧರಿಸಿದ್ದೀರಾ. ವಿಧೇಯತೆಯ ವಾಗ್ದಾನ. ಒಂದಾಗಿ ಕೆಲಸ ಮಾಡಲು, ಒಂದೇ ಗುರಿ ಸಾಧಿಸಲು, ಪ್ರೀತಿಯ ಪರಿಸರದಲ್ಲಿ ಪರಸ್ಪರ ಗೌರವ, ವಿಧೇಯತೆ ಅತ್ಯಗತ್ಯ. ವಿಧೇಯತೆ ಯಾಜಕನಿಗೆ ಸ್ವಾತಂತ್ರ್ಯವನ್ನು, ಸ್ಪಷ್ಟತೆಯನ್ನು ಕೊಡುತ್ತದೆ. ವಿಧೇಯತೆಯ ಮೂಲಕ ಅಭ್ಯರ್ಥಿಯು ತನ್ನ ಸ್ವ ಇಚ್ಛೆಯನ್ನು ದೇವರ ಚಿತ್ತಕ್ಕಾಗಿ ಸಮರ್ಪಿಸುತ್ತಾರೆ. ಈ ಗೌರವವನ್ನೊಳಗೊಂಡ ವಿಧೇಯತೆಯನ್ನು ಸೂಚಿಸಲು ಯಾಜಕ ಅಭ್ಯರ್ಥಿ ತಮ್ಮ ಕರಗಳನ್ನು ಧರ್ಮಾಧ್ಯಕ್ಷರ ಕರಗಳಲ್ಲಿಟ್ಟು ವಚನವನ್ನು ನೀಡುತ್ತಾರೆ. ರೂಬೇನ್, ನೀನು ಸೇವೆ ಸಲ್ಲಿಸಲಿರುವ ಧರ್ಮಾಧ್ಯಕ್ಷರಿಗೆ ಮತ್ತು ನಿನ್ನ ಸಂಸ್ಥೆಯ ಅಧಿಕಾರಿಗಳಿಗೆ ಸನ್ಮಾನ ಹಾಗೂ ವಿಧೇಯತೆಯನ್ನು ತೋರಿಸುವೆವೆಂದು ವಚನವಿರುತ್ತೀಯ. ಹೌದು, ವಚನವಾಗಿರುತ್ತೇನೆ. ನಿನ್ನಲ್ಲಿ ಈ ಸತ್ಕಾರ್ಯವನ್ನು ಎಸಗಿದ ದೇವರು ಅದನ್ನು ಪೂರ್ತಿಗೊಳಿಸಲಿ. ಆಮೆನ್. ಸಕಲ ಸಂತರ ಮನವಿ ಮಾಲೆ. ಯಾಜಕರ ಜೀವನ ಆಧ್ಯಾತ್ಮಿಕ ಮಾಣಿಕ್ಯವನ್ನು ಮಣ್ಣಿನ ಮಡಕೆಗಳಲ್ಲಿ ಹೊತ್ತಂತೆ. ಪರೋಮೋನ್ನತ ಶಕ್ತಿ ನಮಗೆ ಸೇರಿದ್ದಲ್ಲ, ದೇವರಿಗೆ ಸೇರಿದ್ದು. ಯಾಜಕ ಜೀವನದಲ್ಲಿ ತೃಪ್ತಿ, ಸಂಘರ್ಷಗಳಲ್ಲಿ ಸಹನೆ, ಸಮಸ್ಯೆಗಳಲ್ಲಿ ಸಾಂತ್ವನವನ್ನು ನೀಡುವುದು ದೇವರೊಬ್ಬರಿಂದಲೇ ಸಾಧ್ಯ. ಇಂತಹ ಒಂದು ಜೀವನಕ್ಕೆ ನಮ್ಮ ಸಹೋದರ ಮುಂದಾಗುತ್ತಿರುವ ಈ ಸುಸಮಯದಲ್ಲಿ ಸಕಲ ಸಂತರ ಸಹಾಯ ಇವರಿಗೆ ಲಭಿಸಲಿ ಎಂದು ಪ್ರಾರ್ಥಿಸೋಣ. ಸಕಲ ಸಂತರ ಸಹಾಯ ಬೇಡಲು ಯಾಜಕ ಅಭ್ಯರ್ಥಿಯು ದೇವರ ಮುಂದೆ ಸಾಷ್ಟಾಂಗವೆರಗುತ್ತಾರೆ. ನಾವು ಸಹ ಇವರ ಪರವಾಗಿ ಸಕಲ ಸಂತರ ಮನವಿ ಮಾಡೋಣ. ಇದು ಪಾಸ್ಕ ಕಾಲವಾದ್ದರಿಂದ ನಾವೆಲ್ಲರೂ ನಿಂತುಕೊಂಡೇ ಸಂತರ ಮನವಿ ಮಾಲೆಯಲ್ಲಿ ಭಾಗವಹಿಸೋಣ. ನನ್ನ ಅತಿ ಪ್ರಿಯ ಸಹೋದರರೇ, ಯಾಜಕ ಪದವಿಗೆ ಚುನಾಯಿತರಾದ ಈ ನಮ್ಮ ಸಹೋದರ ರೂಬೇನ್ ಅವರ ಮೇಲೆ ಸ್ವರ್ಗೀಯ ವರದಾನಗಳನ್ನು ಹೇರಳವಾಗಿ ಸುರಿಸಬೇಕೆಂದು ಸರ್ವಶಕ್ತ ದೇವರನ್ನು ಪ್ರಾರ್ಥಿಸೋಣ. प्रभु दये तोरी, प्रभु
ಪ್ರಭು ದಯೆ ತೋರೆ ಕ್ರಿಸ್ತರೇ ದಯೆ ತೋರಿ ಕ್ರಿಸ್ತನೇ ದಯೆ ತೋರಿ ಪ್ರಭು ದಯೆ ತೋರಿ ಪ್ರಭು ದಯೆ ತೋರಿ ಸಂತ ಮರಿಯ ದೇವ ಮಾತೆಯೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಮಿಕಾಯೇಲರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ರಫಾಯೇಲರೇ ನಮಗಾಗಿ ಪ್ರಾರ್ಥಿಸಿರಿ ದೇವರ ಸಕಲ ದೂತರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಸ್ನಾನಿಕ ಯೋಹಾನರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಪೇತ್ರರೇ ಮತ್ತು ಪೌಲರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಆಂದ್ರೇಯರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಯೋಹಾನರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಮರಿಯ ಮಗ್ದಲೇನರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಕಿರೀಟಪ್ಪನವರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಸ್ತೆಫಾನರೇ ನಮಗಾಗಿ ಪ್ರಾರ್ಥಿಸಿರಿ ಅಂತ್ಯೋಕ್ಯದ ಸಂತ ಇಗ್ನಾಸಿಯರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಪೆರ್ಪೆತ್ವ ಮತ್ತು ಫೆಲಿಸಿತಾಸರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಗ್ನೇಸರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಗ್ರೆಗೋರಿಯರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಅಗಸ್ತೀನರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ತನಾಸಿಯರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಬೇಸಿಲರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಮಾರ್ಟಿನರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಫ್ರಾನ್ಸಿಸರೇ ಮತ್ತು ಡೊಮಿನಿಕರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಫ್ರಾನ್ಸಿಸ್ ಸೇವಿಯರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜಾನ್ ಮರಿಯಾ ವಿಯಾನಿಯರೇ ನಮಗಾಗಿ ಪ್ರಾರ್ಥಿಸಿರಿ ಸಿಯೇನದ ಸಂತ ಕತರೀನರೇ ನಮಗಾಗಿ ಪ್ರಾರ್ಥಿಸಿರಿ ಅವಿಲದ ಸಂತ ತೆರೇಸರೇ ನಮಗಾಗಿ ಪ್ರಾರ್ಥಿಸಿರಿ ಸಕಲ ಸ್ತ್ರೀ ಪುರುಷರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಕಿರಿಯ ಪುಷ್ಪನವರೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಕತರಿನ ಮನವರೇ
ನಮಗಾಗಿ ಪ್ರಾರ್ಥಿಸಿರಿ. ಸಂತ ಅಲ್ಫೋನ್ಸನವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಮರಿಯಮ್ಮ ತೆರೇಸರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕುರಿಯಗೋಶ್ಚವರರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಜೋಸೆಫ್ ವಾಜರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ದೇವ ಸಹಾಯಂ ರವರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕಂಸವೋಗಾಸಿಯರೇ, ನಮಗಾಗಿ ಪ್ರಾರ್ಥಿಸಿರಿ. ಶಿಲುವೆಯ ಸಂತ ಯೋಹಾನರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಪರಮತ್ವದ ಎಲಿಸಬೇತರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಲೂಯಿಸ್ ಮತ್ತು ಜಲ್ಲಿಗೇರಿನರೇ, ನಮಗಾಗಿ ಪ್ರಾರ್ಥಿಸಿರಿ. ಜೆರುಸಲೇಮಿನ ಸಂತ ಆಲ್ಬರ್ಟರೇ, ನಮಗಾಗಿ ಪ್ರಾರ್ಥಿಸಿರಿ. ಸಂತ ಕಾರ್ಲೋ ಅಕುತೀಸರೇ, ನಮಗಾಗಿ ಪ್ರಾರ್ಥಿಸಿರಿ. ದಯಪರರಾಗಿ ನಮ್ಮನ್ನು ರಕ್ಷಿಸಿ ಪ್ರಭು. ಸಕಲ ಕೀಡುಗಳಿಂದ ನಮ್ಮನ್ನು ರಕ್ಷಿಸಿ ಪ್ರಭು. ಸಕಲ ಪಾಪಗಳಿಂದ ನಮ್ಮನ್ನು ರಕ್ಷಿಸಿ ಪ್ರಭು. ಸಕಲ ಮರಣದಿಂದ ನಮ್ಮನ್ನು ರಕ್ಷಿಸಿ ಪ್ರಭು. ಮುಖ್ಯ ಮನುಷ್ಯಾವತಾರದ ಪರಮ ರಹಸ್ಯದ ಮೂಲಕ ನಮ್ಮನ್ನು ರಕ್ಷಿಸಿ ಪ್ರಭು. ಮರಣ ಮತ್ತು ಪುನರುತ್ಥಾನದ ಮೂಲಕ ನಮ್ಮನ್ನು ರಕ್ಷಿಸಿ ಪ್ರಭು. ನೀವು ಪವಿತ್ರಾತ್ಮರನ್ನು ಅನುಗ್ರಹಿಸುವುದರ ಮೂಲಕ ನಮ್ಮನ್ನು ರಕ್ಷಿಸಿ ಪ್ರಭು. ಜಗದ್ಗುರುಗಳನ್ನು ಯಾಜಕರನ್ನು ಹರಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಧರ್ಮಸಭೆಯನ್ನು ಕಾದಿರಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಸಕಲ ಜನಾಂಗಕ್ಕೆ ಶಾಂತಿ ಸಮಾಧಾನ ದಯಪಾಲಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ನಿಮ್ಮ ಪವಿತ್ರ ಸೇವೆಯಲ್ಲಿ ಸುರಕ್ಷಿತರಾಗಿರಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಚುನಾಯಿತರನ್ನು ಆಶೀರ್ವದಿಸಿ ಪಾವನಗೊಳಿಸಿ ನಿಮ್ಮ ಪವಿತ್ರ ಸೇವೆಗೆ ಪ್ರತ್ಯೇಕಿಸಬೇಕೆಂದು ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಕ್ರಿಸ್ತರೇ ಜೀವಂತ ದೇವ ಪುತ್ರರೇ, ಪ್ರಾರ್ಥಿಸುವ ನಮ್ಮನ್ನು ಆಲಿಸಿರಿ. ಕ್ರಿಸ್ತರೇ ನಮ್ಮನ್ನು ಆಲಿಸಿರಿ. ಕ್ರಿಸ್ತರೇ ನಮ್ಮನ್ನು ಆಲಿಸಿರಿ. ಕ್ರಿಸ್ತರೇ ನಮ್ಮನ್ನು ದಯೆಯಿಂದ ಆಲಿಸಿರಿ. ಕ್ರಿಸ್ತರೇ ನಮ್ಮನ್ನು ದಯೆಯಿಂದ ಆಲಿಸಿರಿ. ಪ್ರಭು ದೇವರೇ, ನಮ್ಮ ಪ್ರಾರ್ಥನೆಯನ್ನು ಆಲೈಸಿ ನಿಮ್ಮ ಸೇವಕರ ಮೇಲೆ
ಪವಿತ್ರಾತ್ಮರ ಆಶೀರ್ವಾದವನ್ನು, ಯಾಜಕ ಪದವಿಗೆ ಬೇಕಾದ ಶಕ್ತಿಯನ್ನು ಸುರಿಸಿರಿ. ದೇವಾರಾಧನೆಗೆ ಮೀಸಲಾದ ಪರಿಶುದ್ಧ ಅಂತಸ್ತಿಗೆ ಇವರನ್ನು ನಿಮ್ಮ ಸಮ್ಮುಖದಲ್ಲಿ ಪ್ರತಿಷ್ಠಾಪಿಸುತ್ತೇನೆ. ನಿಮ್ಮ ಅನಂತ ಔದಾರ್ಯದಿಂದ ನಮ್ಮ ವಿಜ್ಞಾಪನೆಯನ್ನು ಪ್ರಭು ಕ್ರಿಸ್ತರ ಮುಖಾಂತರ ಅಂಗೀಕರಿಸಿರಿ. ಆಮೆನ್. ಹಸ್ತ ನಿಕ್ಷೇಪ, ಪವಿತ್ರಾತ್ಮರ ವರೆಗಳಿಗಾಗಿ ಪ್ರಾರ್ಥನೆ. ಯಾಜಕರ ಜೀವನ ಪವಿತ್ರಾತ್ಮರ ನಿಗೂಢವಾದ ಮತ್ತು ಜೀವ ನೀಡುವ ಶಕ್ತಿಯಲ್ಲಿ ಅಡಕವಾಗಿದೆ. ಈಗ ಪವಿತ್ರಾತ್ಮರ ವರದಾನಕ್ಕಾಗಿ ಪ್ರಾರ್ಥಿಸುವ ಸಮಯ. ಕರಗಳನ್ನು ತಲೆಯ ಮೇಲಿರಿಸಿ ಪ್ರಾರ್ಥಿಸುವುದು ಧರ್ಮಸಭೆಯ ಆದಿಯಿಂದಲೂ ಪ್ರಚಲಿತವಿರುವ ಸಂಕೇತ. ಈ ಸಂಕೇತದ ಮೂಲಕ ನಮ್ಮ ಅಭ್ಯರ್ಥಿಯು ಪ್ರಭುವಿನ ಶಾಶ್ವತ ಸಾಧನವಾಗಿ ಮಾರ್ಪಾಡಾಗುತ್ತಾರೆ. ಪವಿತ್ರಾತ್ಮರ ವರಗಳಿಗೆ ಪ್ರೇಷಿತರ ಕರಗಳು ಸಾಧನವಾದಂತೆ ಈಗ ಧರ್ಮಾಧ್ಯಕ್ಷರು ಮತ್ತು ಇತರ ಗುರುಗಳು ತಮ್ಮ ಕರಗಳನ್ನು ಅಭ್ಯರ್ಥಿಯ ತಲೆಯ ಮೇಲಿಟ್ಟು ಮೌನವಾಗಿ ಪವಿತ್ರಾತ್ಮರ ವರದಾನಕ್ಕಾಗಿ ಬೇಡುತ್ತಾರೆ. ಭಕ್ತರಾದ ನಾವೆಲ್ಲರೂ ಪವಿತ್ರಾತ್ಮರ ಆಗಮನಕ್ಕಾಗಿ, ಅವರ ಸಪ್ತ ವರಗಳ ಸುರಿಮಳೆಗಾಗಿ ಭಕ್ತಿಯಿಂದ ಕುಳಿತುಕೊಂಡು ಪ್ರಾರ್ಥಿಸೋಣ. Sante Spiritu, veni Sante Spiritu, veni Sante Spiritu, veni Sante Spiritu, veni Sante Spiritus, veni Sancte 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 Spiritus. Holy Spirit, from heaven shine forth, with your glorious grace, veni Sancte Spiritus, 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 veni Sancte Spiritus.
ಪವಿತ್ರ ಆತ್ಮರೇ ಇಳಿದು ಬಾ ದೇವನೇ, ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ. ಪವಿತ್ರ ಆತ್ಮರೇ ಇಳಿದು ಬಾ ದೇವನೇ, ಸೇವಕನ ನಿನ್ನ ಸಂಸ್ಕರಿಸು ನೀಯನ್ನ. ನೋವಿನ ಕ್ಷಣಗಳಲ್ಲೂ ಸಮತೋಲನ ಕಾಪಾಡಲು ನೊಂದವರ ನೋವು ವನರೋಧನವಾಗಿರಲು. ನೋವಿನ ಕ್ಷಣಗಳಲ್ಲೂ ಸಮತೋಲನ ಕಾಪಾಡಲು ನೊಂದವರ ನೋವು ವನರೋಧನವಾಗಿರಲು. ನೋವನ್ನು ನಗುತ್ತಲೇ ಸಹಿಸಿ ಬಾಳಲು ಅಭಿಷೇಕಿಸು ಎನ್ನ ಅಭ್ಯಂಗಿಸು. ಮನಸ್ಸಿನ ನೋವಿನ ಭಾರವ ಇಳಿಸಲು ಸೇವಕನ ನಿನ್ನ ಹುರಿದುಂಬಿಸು. ಪ್ರಭು ಯೇಸು ತಮ್ಮ ಶಿಷ್ಯರನ್ನು ತನ್ನೊಂದಿಗಿರಲು ಹಾಗೂ ತನ್ನಿಂದ ಕಳುಹಿಸಲ್ಪಡಲು ಕರೆದರು. ಕರೆದ ಶಿಷ್ಯರನ್ನು ತನ್ನ ಸ್ನೇಹಿತರೆಂದು ಸ್ವೀಕರಿಸಿ ಅವರನ್ನು ಸತ್ಕರಿಸಿದರು. ತಾವು ಪಿತ ದೇವರಲ್ಲಿ ಒಂದಾಗಿರುವಂತೆ ತನ್ನ ಶಿಷ್ಯರು ಒಂದಾಗಿರಬೇಕೆಂದು ಬಯಸಿ ಅವರನ್ನು ದೇವರಿಗೆ ಸಮರ್ಪಿಸಿಕೊಟ್ಟರು. ಇವರನ್ನು ಸತ್ಯಸಂಧರನ್ನಾಗಿಸಿ ನಿಮ್ಮ ಸೇವೆಗೆ ಮೀಸಲಾಗಿಡಿ ಎಂದು ಪಿತನಲ್ಲಿ ಪ್ರಾರ್ಥಿಸಿದರು. ಪವಿತ್ರ ಆತ್ಮರ ವರದಾನದಿಂದ ಈ ಅಭ್ಯರ್ಥಿ ಯಾಜಕನಾಗಲು ಸಿದ್ಧರಾಗಿದ್ದಾರೆ. ಯಾಜಕ ದೀಕ್ಷೆಯ ಪ್ರಮುಖ ಪ್ರಾರ್ಥನೆಯನ್ನು ಧರ್ಮಾಧ್ಯಕ್ಷರು ಹೀಗ ಹೇಳುತ್ತಾರೆ. ಈ ಪ್ರಾರ್ಥನೆಯಿಂದಾಗಿ ಅಭ್ಯರ್ಥಿಯು ಯಾಜಕ ವರ್ಗಕ್ಕೆ ಸೇರುತ್ತಾರೆ. ಯಾಜಕ ದೀಕ್ಷೆಯ ಈ ಪ್ರಮುಖ ಪ್ರಾರ್ಥನೆಯ ಸಮಯದಲ್ಲಿ ನಾವೆಲ್ಲರೂ ಮೊಣಕಾಲೂರೋಣ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತರಾದರಿದ್ದರೆ ಸರ್ವ ಘನತೆ ಗೌರವಗಳ ಪಟ್ಟ ಪದವಿಗಳ ಕಾರಣಕರ್ತರೆ ನಮಗೆ ನೆರವಾಗಿರಿ. ಸಕಲವನ್ನು ನೀವು ವೃದ್ಧಿಗೊಳಿಸಿ ನೆಲೆಗೊಳಿಸಿದ್ದೀರಿ. ನಿಮ್ಮ ಕ್ರಮಬದ್ಧ ಯೋಜನೆಯ ಪ್ರಕಾರ ನಮ್ಮ ಸ್ವಭಾವವು ಸತತ ವಿಕಾಸಗೊಳ್ಳುತ್ತದೆ. ಅಂತೆಯೇ ದಿವ್ಯ ಸಂಸ್ಕಾರಗಳ ಮೂಲಕ ನೀವು ಏರ್ಪಡಿಸಿದ ಯಾಜಕ ಹಾಗೂ ಸೇವಾದರ್ಶಿ ವರ್ಗಗಳು ಬೆಳೆದು ಬಂದಿವೆ. ಜನರ ಪಾಲನೆಗೈಯಲು ನೀವು ಮಹಾ ಯಾಜಕರನ್ನು ನೇಮಿಸಿದ್ದೀರಿ. ಅವರ ಸ್ಥಾನಕ್ಕೂ ಕಾರ್ಯಗಳಿಗೂ ನೆರವಾಗಲು ಕೆಲವರನ್ನು ಉಪವರ್ಗದಲ್ಲಿಯೂ ದ್ವಿತೀಯ ಹಂತದಲ್ಲಿಯೂ ಸಹಕಾರಿಗಳನ್ನಾಗಿ ಆಯ್ಕೆ ಮಾಡಿದಿರಿ. ಹೀಗೆ ಮರಳು ಗಾಡಿಗಳಲ್ಲಿ 70 ಮಂದಿ ವಿವೇಕವುಳ್ಳ ವ್ಯಕ್ತಿಗಳನ್ನು ಚುನಾಯಿಸಿ ಮೋಸೇಸರ ಆಡಳಿತ ನಿಯೋಗವು ಅವರ ಮುಖಾಂತರ ಸುಗಮವಾಗಿ ಸಾಗುವಂತೆ ಮಾಡಿದೆ. ಈ ವ್ಯಕ್ತಿಗಳ ಸಹಾಯದಿಂದ ಅಸಂಖ್ಯಾತ ಜನರನ್ನು ಸುಲಭವಾಗಿ ಆಳಲು ಮೋಸೇಸರಿಗೆ ಸಾಧ್ಯವಾಯಿತು. ಹಾಗೆಯೇ ಆರೋನರು ಹೇರಳವಾಗಿ ಪಡೆದಿದ್ದ ವರಗಳನ್ನು ಅವರ ಮಕ್ಕಳ ಮೇಲೆ ಸುರಿಸಿ ಪರಿಹಾರ ಬಲಿಯನ್ನು ಅರ್ಪಿಸಲು ದಿವ್ಯ ಸಂಸ್ಕಾರಗಳನ್ನು ನೆರವೇರಿಸಲು ಅವರನ್ನು ಯೋಗ್ಯರನ್ನಾಗಿ ಮಾಡಿದಿರಿ. ಪ್ರಭು, ಈ ನಿಮ್ಮ ಯೋಜನೆಯ ಪ್ರಕಾರ ನಿಮ್ಮ ಕುಮಾರ ಯೇಸು ಕ್ರಿಸ್ತರ ಪ್ರೇಷಿತರಿಗೆ ದ್ವಿತೀಯ ಅಂತಸ್ತಿನ ಸಹಾಯಕರನ್ನಿತ್ತು ಅವರ ಮುಖಾಂತರ ಇಡೀ ಲೋಕಕ್ಕೆ ಶುಭ ಸಂದೇಶವನ್ನು ಸಾರುವಂತೆ ಮಾಡಿದೆ. ಆದ್ದರಿಂದ ಪ್ರಭು, ನಮ್ಮ ಬಲಹೀನತೆಯನ್ನು ವೀಕ್ಷಿಸಿ ನಮಗೆ ಇಂತಹ ಸಹಕಾರಿಗಳನ್ನು ಇನ್ನೂ ಅಧಿಕ ಸಂಖ್ಯೆಯಲ್ಲಿ ದಯಪಾಲಿಸಿರಿ. ಸರ್ವಶಕ್ತ ಪಿತನೇ, ನಿಮ್ಮ ಭಕ್ತರಾದ ಇವರಿಗೆ ಯಾಜಕ ಪದವಿಯನ್ನು ದಯಪಾಲಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಪಾಪದಲ್ಲಿ ಇಳಿಯುವ ಪವಿತ್ರಾತ್ಮರನ್ನು ಇವರಿಗೆದ್ದು ಇವರ ಅಂತರಂಗಗಳನ್ನು ನೂತನಗೊಳಿಸಿರಿ. ನಿಮ್ಮ
ನಿಮ್ಮ ವರ ಪ್ರಸಾದದಿಂದ ಇವರು ಪೌರೋಹಿತ್ಯ ವರ್ಗದ ದ್ವಿತೀಯ ಹಂತವನ್ನು ಪಡೆದು ತಮ್ಮ ನಡೆನುಡಿಗಳಲ್ಲಿ ಸದ್ಗುಣದ ಆದರ್ಶ ಜೀವಿಗಳಾಗಿ ಬಾಳಲಿ. ಇವರು ಧರ್ಮಾಧ್ಯಕ್ಷರ ನಿಷ್ಠಾವಂತ ಸಹಕಾರಿಗಳಾಗಲಿ. ಹೀಗೆ ಶುಭ ಸಂದೇಶ ವಾರ್ತೆಯು ವಿಶ್ವದ ಎಲ್ಲೆಡೆಯಲ್ಲೂ ಹರಡಿ ಸರ್ವ ಜನಾಂಗಗಳು ಕ್ರಿಸ್ತರಲ್ಲಿ ಒಂದುಗೂಡಿ ದೇವರ ಪವಿತ್ರ ಪ್ರಜೆಯಾಗಿ ಮಾರ್ಪಡಲಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭುವು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕುಳಿತುಕೊಳ್ಳೋಣ. ನನ್ನ ನೊಗ ಹಗುರ, ನನ್ನ ನೊಗಕ್ಕೆ ಹೆಗಲು ಕೊಟ್ಟು ನನ್ನಿಂದ ಕಳಿತುಕೊಳ್ಳಿ ಎಂಬ ಪ್ರಭುವಿನ ವಾಕ್ಯಕ್ಕೆ ಬದ್ಧರಾಗಿ ಈಗ ಯಾಜಕ ವರ್ಗಕ್ಕೆ ಸೇರಲ್ಪಟ್ಟ ಅಭ್ಯರ್ಥಿಯು ಪೂಜಾ ವಸ್ತ್ರಗಳನ್ನು ಪಡೆಯಲಿದ್ದಾರೆ. ಈ ಪೂಜಾ ವಸ್ತ್ರವನ್ನು ಯೇಸುವಿನ ನೊಗಕ್ಕೆ ಹೋಲಿಸಲಾಗುತ್ತದೆ. ಅದು ಹಗುರ ಮತ್ತು ಹೊಸ ಸ್ವಭಾವ. ಈ ಸ್ವಭಾವ ದೇವರ ಅನುರೂಪದಲ್ಲಿ ನಿರ್ಮಿತವಾದ ಸ್ವಭಾವ, ದೇವರೊಂದಿಗೆ ಸತ್ಸಂಬಂಧವುಳ್ಳ ಹಾಗೂ ನೈಜವಾದ ಪಾವನ ಸ್ವಭಾವ. ಈಗ ತಾನೇ ಯಾಜಕ ವರ್ಗಕ್ಕೆ ಸೇರಿದ ನವ ಯಾಜಕರಿಗೆ ಗುರುಗಳು ಪೂಜಾ ವಸ್ತ್ರಗಳನ್ನು ತೊಡಿಸುತ್ತಾರೆ. ಹೀಗೆ ನವಯಾಜಕರು ಯೇಸುವಿನಲ್ಲಿ ನವ ಸ್ವಭಾವವನ್ನು ಧರಿಸಲಿದ್ದಾರೆ. ನುಡಿಗೆ ಮಿಡಿದ ನನ್ನ ಕರೆಗೆ ಎಳಸು ಮನಸ್ಸು ದೂರ ಗುರಿಯು ನಿನ್ನ ಕೈ ಹಿಡಿವೆ ನಡೆಸೆಲ್ಲನು. ಪ್ರಭುವೇ ನಿನ್ನ ನುಡಿಗೆ ನೂರಾರು ಜನರೊಳಗೆ ನಾ ಕಂಡೇನೆ, ನಿನ್ನ ಅಂಗೈಯ ಕರದಲ್ಲಿ ನಾನಿದ್ದೇನೆ. ಅಳುಗಲ್ಲಿ ನಾನಿರುವೆ ಬಾ, ನಿನ್ನ ಭರವಸೆ ನನಗೀಯ ಬಾ. ನೀನು ನುಡಿಯಾಗಿ ಬಾ, ಒಲವಾಗಿ ಬಾ, ನಡೆ ನುಡಿಗೆ ಒಡನಾಡಿ ಬಾ. ನೀನು ನುಡಿಯಾಗಿ ಬಾ, ಒಲವಾಗಿ ಬಾ, ನಡೆ ನುಡಿಗೆ ಒಡನಾಡಿ ಬಾ. ಕರೆದಾತನ ಕರೆಗೆ ಓಗೊಟ್ಟ ಶಿಷ್ಯನ ಕರಗಳನ್ನು ಈಗ ಅಭ್ಯಂಗಿಸಲಾಗುತ್ತದೆ. ಒಬ್ಬ ಯಾಜಕನ ಕರಗಳು ಅತಿ ಪವಿತ್ರ ಮತ್ತು ಶ್ರೇಷ್ಠವಾದವುಗಳು. ಈಗಿರುವ ಸಾಧಾರಣ ಕರಗಳನ್ನು ಸಾಧನ ಕರಗಳನ್ನಾಗಿಸಲು, ದೈಹಿಕ ಕರಗಳನ್ನು ದೈವಿಕ ಕರಗಳನ್ನಾಗಿಸಲು, ಯೇಸುವಿನ ಶರೀರ ಮತ್ತು ರಕ್ತವನ್ನು ಸ್ಪರ್ಶಿಸಿ ಅರ್ಪಿಸಿ ಭಕ್ತರಿಗೆ ನೀಡುವ ಯಾಜಕನ ಕರಗಳನ್ನು ವಿಶೇಷ ಅಭ್ಯಂಗ ತೈಲವಾದ ಕ್ರಿಸ್ಮ ತೈಲದಿಂದ ಅಭ್ಯಂಗಿಸಲಾಗುತ್ತದೆ. ಈ ವಿಧಿಯಿಂದ ಆತನ ಕರಗಳು ಪವಿತ್ರ ಆತ್ಮರಿಂದ ಪಾವನಗೊಳ್ಳುತ್ತವೆ. ಪಿತ ದೇವರು ಪವಿತ್ರಾತ್ಮರ ಶಕ್ತಿಯಿಂದ ಯೇಸು ಕ್ರಿಸ್ತರನ್ನು ಪ್ರಭುವನ್ನಾಗಿ ಅಭ್ಯರ್ಥಿಸಿದರು. ದೇವರಿಗೆ ಬಲಿ ಒಪ್ಪಿಸಲು, ಕ್ರೈಸ್ತ ಸಭೆಯನ್ನು ಪವಿತ್ರೀಕರಿಸಲು ನೀನು ಯೋಗ್ಯನಾಗುವಂತೆ ಪ್ರಭು ಕ್ರಿಸ್ತನು ನಿನ್ನನ್ನು ಕಾಪಾಡಲಿ. ಆಮೆನ್. ಪ್ರಭುವೇ ನಿನ್ನ ನುಡಿಗೆ ಮಿಡಿದ ನನ್ನ ಕರೆಗೆ
ಎಳಸು ಮನಸ್ಸು ದೂರ ಗುರಿಯು ನಿನ್ನ ಕೈಯಿರುವೆ ನಡೆಸೆನ್ನನು ಪ್ರಭುವೇ ನಿನ್ನ ನುಡಿಗೆ ನೀನಿತ್ತ ನುಡಿಯನ್ನು ನಾ ಸಾರಲು ಹರಕೆಯ ಬದುಕನ್ನು ನಾ ಮಾಡಲು ದೀಕ್ಷೆಯ ತೊಡಿಸಿದೆ ನೀ ಶರಣನು ನಾನಾಗಲು ನೀನಿತ್ತ ನುಡಿಯನ್ನು ನಾ ಸಾರಲು ಹರಕೆಯ ಬದುಕನ್ನು ನಾ ಮಾಡಲು ದೀಕ್ಷೆಯ ತೊಡಿಸಿದೆ ನೀ ಶರಣನು ನಾನಾಗಲು ನನ್ನ ಗುರುವಾಗವಾ ಗುರಿ ತೋರವಾ ತನು ಮನಗೆ ಬಲ ತುಂಬವಾ ನನ್ನ ಗುರುವಾಗವಾ ಗುರಿ ತೋರವಾ ತನು ಮನಗೆ ಬಲ ತುಂಬವಾ. ಬಲಿಪೂಜೆಯ ಸಮಯದಲ್ಲಿ ಬಲಿಪೀಠದ ಮೇಲೆ ಬಲಿಯನ್ನು ಅರ್ಪಿಸುವ ಯಾಜಕನ ಜೀವನದಲ್ಲಿ ಪರಮ ಪ್ರಸಾದವೇ ಆತನ ಜೀವಾಳ. ನನ್ನ ಸ್ಮರಣೆಗಾಗಿ ಮಾಡಿರಿ ಎಂದ ಕ್ರಿಸ್ತನ ನುಡಿಯನ್ನು ನೆರವೇರಿಸಲು ಮುಂದಾಗಿರುವ ನವಯಾಜಕರಿಗೆ ಬಲಿ ಅರ್ಪಣೆಗಾಗಿ ಬೇಕಾದ ರೊಟ್ಟಿ ರಸಗಳೊಂದಿಗೆ ಪೂಜಾ ಪಾತ್ರೆಯನ್ನು ಧರ್ಮಾಧ್ಯಕ್ಷರು ಈಗ ನೀಡುತ್ತಾರೆ. ನವಯಾಜಕರಾದ ಸಹೋದರ ರೂಬೇಂದ್ರವರೇ, ದೇವರಿಗೆ ಅರ್ಪಿಸಲು ಜನರಿಂದ ಈ ಕಾಣಿಕೆಗಳನ್ನು ಸ್ವೀಕರಿಸಿ. ನೀನು ಮಾಡುತ್ತಿರುವುದು ಏನು ಎಂಬುದನ್ನು ಅರಿತು ಮಾಡು. ನೀನು ನೆರವೇರಿಸುವಂತ ಕಾರ್ಯಗಳಿಗೆ ತಕ್ಕಂತೆ ಪರಿಶುದ್ಧನಾಗಿ ಬಾ. ಪ್ರಭುವಿನ ಶಿಲುಬೆ ಮರಣದ ರಹಸ್ಯವು ನಿನ್ನ ಬಾಳಿನ ಆದರ್ಶವಾಗಿದೆ. ಯಾಜಕ ಸಂಸ್ಕಾರದ ವಿಧಿ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಉಪಯಾಜಕ ಈಗ ಯಾಜಕ ವರ್ಗದಲ್ಲಿ ಒಬ್ಬರಾಗಿದ್ದಾರೆ. ತಮ್ಮೊಡನೆ ಕಲಿತು ಬೆರೆತು ಒಂದೇ ಉದ್ದೇಶಕ್ಕಾಗಿ ದುಡಿಯಲು ಜನಪರ ಕಾಳಜಿ ಬೆಳೆಸಿಕೊಳ್ಳಲು ಬರಲಿರುವ ಈ ಯಾಜಕನಿಗೆ ಸ್ವಾಗತ ನೀಡಲು ಈತನನ್ನು ಅಪ್ಪಿಕೊಂಡು ಶಾಂತಿಯ ಮುತ್ತನ್ನಿಯುತ್ತಾ ತಮ್ಮ ಆನಂದ ಮತ್ತು ಅಭಿನಂದನೆಯನ್ನು ವ್ಯಕ್ತಪಡಿಸುತ್ತಾರೆ. ನನ್ನ ದಾಸನು ನನ್ನಿಂದಾಯ್ಕೆ ಆದವನು ನನಗೆ ಪರಮ ಪ್ರಿಯನು ಮೆಚ್ಚುಗೆಗೆ ನನ್ನ ಪಾತ್ರನು ಇಗೋ ನನ್ನ ದಾಸನು ನನ್ನಿಂದಾಯ್ಕೆ ಆದವನು ನನಗೆ ಪರಮ ಪ್ರಿಯನು ಮೆಚ್ಚುಗೆಗೆ ಎನ್ನ ಪಾತ್ರನು ನೆಲೆಗೊಳಿಸುವೆ ಇವನಲ್ಲಿ ಎನ್ನ ಆತ್ಮವನು ಸಾರ್ವನಿವನು ಜಗದಲ್ಲಿ ಎನ್ನ ಆತ್ಮವನು ಇಗೋ ನನ್ನ ದಾಸನು ನನ್ನಿಂದಾಯ್ಕೆಯಾದವನು ಇಗೋ ನನ್ನ ದಾಸನು ನನ್ನಿಂದಾಯ್ಕೆಯಾದವನು ಸುಡುವ ಚಿತೆಗೆ ತೈಲ ಸುರಿದು ತೃಪ್ತಿ ಪಡಲಿವನು ಮನೆಯ ಅನ್ನದ ಮಳಗೆಗೆಂದು ಮರಳು ಸೇರಿಸಲು ಸುಡುವ ಚಿತೆಗೆ ತೈಲ ಸುರಿದು ತೃಪ್ತಿ ಪಡಲಿವನು ಮನೆಯ ಅನ್ನದ ಮಳಕೆಗೆಂದು ಮರಳು ಸೇರಿಸನು
ಅಭಿಮಾನಿಗಳನ್ನು ಕಟ್ಟಿಕೊಂಡು ಕಲ್ಲು ಹೊಡೆಯುವ ಜನರಿಗೆ ಸಹನೆ ತೋರುವನು, ನಗುತ್ತ ನಲಿಯುವವನು ನನ್ನ ದಾಸನು, ನಗುತ್ತ ನಲಿಯುವವನು ಎದಗೆ ಪ್ರಿಯನು. ಇಗೋ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು, ನನಗೆ ಪರಮ ಪ್ರಿಯನು, ಮೆಚ್ಚುಗೆಗೆ ಎನ್ನ ಪಾತ್ರನು, ನೆಲೆಗೊಳಿಸುವೆ ಇವನಲ್ಲಿ ಎನ್ನ ಆತ್ಮವನು, ಸಾರ್ವನಿವನು ಜಗದಲ್ಲಿ ಎನ್ನ ಆತ್ಮವನು. ಈಗ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು, ಈಗ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು, ಈಗೋ ನನ್ನ ದಾಸನು, ನನ್ನಿಂದ ಆಯ್ಕೆಯಾದವನು, ನನಗೆ ಪರಮ ಪ್ರಿಯನು, ಮೆಚ್ಚುಗೆಗೆ ಎನ್ನ ಪಾತ್ರನು. ಈಗ ನವಯಾಚಕರು ಪ್ರಪ್ರಥಮ ಬಾರಿಗೆ ತನ್ನವರಿಂದ ಕಾಣಿಕೆಗಳನ್ನು ಸ್ವೀಕರಿಸಲಿರುವರು. ಕುಟುಂಬದಲ್ಲಿ ಬೆಳೆದು ತಾನೇ ಕಾಣಿಕೆಯಾಗಿ ಸಮರ್ಪಿಸಲ್ಪಟ್ಟಿರುವ ನವಗುರುಗಳು ತನ್ನವರಿಂದ ಕಾಣಿಕೆಯನ್ನು ಪಡೆದು ತನ್ನವರ ಪರವಾಗಿ ಸರ್ವಶಕ್ತ ದೇವರಿಗೆ ಅರ್ಪಿಸುತ್ತಾರೆ. ಸಗರಿ ಮಗರಿ ಗಸ, ಸಗರಿ ಮಗರಿ ಗಸ, ಸರಿನಿ ರಿಗಸ, ಸರಿನಿ ರಿಗಸ. ಜೀವ ನೀಡಿದ ತಂದಿಗೆ ಎನ್ನ ಒಡಲ ಉಸಿರಿನ ದಾತಗೆ, ಜೀವ ನೀಡಿದ ತಂದಿಗೆ ಎನ್ನ ಒಡಲ ಉಸಿರಿನ ದಾತಗೆ, ಎನ್ನ ಬಾಳನೆ ಅರ್ಪಿಪೆ, ನನ್ನ ಆತ್ಮವ ಸಮರ್ಪಿಪೆ, ನನ್ನ ಸ್ವೀಕರಿಸು ದೇವನೇ, ಎನ್ನ ಒಡಲ ಉಸಿರಿನ ರಾಜನೇ. ಜೀವ ನೀಡಿದ ತಂದೆಗೆ ಎನ್ನ ಒಡಲ ಉಸಿರಿನ ದಾತಗೆ, ಮನದಿ ಬೆರೆತಿದ ಭಾವ ಹೃದಯ ಮಿಡಿದಿರಲಿದೆಯ, ಸತ್ಯ ಸಾರುವ ನುಡಿಗಳ ನಿನಗೆ ಅರ್ಪಿಸಿದೆಯುವೆ. ಮನದಿ ಬೆರೆತಿದ ಭಾವ ಹೃದಯ ಮಿಡಿದಿರಲಿದೆಯ, ಸತ್ಯ ಸಾರುವ ನುಡಿಗಳ ನಿನಗೆ ಅರ್ಪಿಸಿದೆಯುವೆ. ನಿತ್ಯ ಜ್ಯೋತಿಯ ರೊಟ್ಟಿ ರಸವನ್ನು ಪೂಜ ಚರಣದಿ ತಂದಿಯೇ, ಸ್ವೀಕರಿಸು ಧನ್ಯನಾಗಿಸು ಪ್ರಭುವೆ, ಧೈರ್ಯದಿ ಬೇಡುವೆ, ನನ್ನ ಸ್ವೀಕರಿಸು ದೇವನೇ, ಎನ್ನ ಒಡಲ ಉಸಿರಿನ ರಾಜನೇ. ಜೀವ ನೀಡಿದ ತಂದೆಗೆ ಎನ್ನ ಒಡಲ ಉಸಿರಿನ ದಾತಗೆ.
ಸೇವೆಯ ಶ್ರಮಗಳ ದುಡಿದು ಗಳಿಸಿದ ಫಲಗಳ ಸತ್ವಭರಿತ ಗುಣಗಳ ನಿನಗೆ ಅರ್ಪಿಸಬಂದಿ ಜ್ಞಾನ ಸೇವೆಯ ಶ್ರಮಗಳ ದುಡಿದು ಗಳಿಸಿದ ಫಲಗಳ ಸತ್ವಭರಿತ ಗುಣಗಳ ನಿನಗೆ ಅರ್ಪಿಸಬಂದಿ ನನ್ನ ಬದುಕಿನ ಸರ್ವ ಸುಖವನೆ ತಂದೆ ಸ್ವೀಕರಿಸು ಧನ್ಯನಾಗಿಸು ಪ್ರಭುವೇ ದಯೆಯಲ್ಲಿ ಬೇಡುವೆ ನನ್ನ ಸ್ವೀಕರಿಸು ದೇವನೇ ಎನ್ನ ಒಡಲವು ಸಿರಿನ ರಾಜನೇ ಜೀವ ನೀಡಿದ ತಂದೆಗೆ ಎನ್ನ ಒಡಲವು ಸಿರಿನ ದಾತನೇ. ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮ ಮತ್ತು ನನ್ನ ಈ ಕಾಣಿಕೆಗಳು ನಮ್ಮ ಜೀವನದೊಂದಿಗೆ ಪರಮಪಿತ ದೇವರಿಗೆ ಒಪ್ಪಿಗೆಯಾಗಲೆಂದು ಈಗ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿ ಹಾಗೂ ಮಹಿಮೆಗಾಗಿಯೂ ತಮ್ಮ ಈ ಬಲಿಯನ್ನು ತಮ್ಮ ಕರಗಳಿಂದ ಸ್ವೀಕರಿಸಲಿ. ಪ್ರಭು, ನಮ್ಮ ಬಲಿ ಕಾಣಿಕೆಗಳೊಂದಿಗೆ ನಮ್ಮ ಪ್ರಾರ್ಥನೆಗಳು ನಿಮ್ಮ ಸನ್ನಿಧಿಗೆ ಏರಲಿ. ಹೀಗೆ ನಿಮ್ಮ ದಯೆಯಿಂದ ನಾವು ಶುದ್ಧರಾಗಿ ನಿಮ್ಮ ಅತಿಶಯ ಪ್ರೀತಿಯ ರಹಸ್ಯಗಳಿಗೆ ಅನುಗುಣವಾಗಿ ಬಾಳುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತನ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತೀರಿ. ಪ್ರಭುವಿನ ಕಡೆ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಅದು ಯೋಗ್ಯ ಮತ್ತು ನ್ಯಾಯವಾಗಿದೆ. ಪ್ರಭು ಪವಿತ್ರ ಪಿತನೇ, ಸರ್ವಶಕ್ತನಿದ್ದ ದೇವರೇ, ನಾವು ಎಂದೆಂದೂ ಎಲ್ಲೆಲ್ಲೂ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನೀವು ನಿಮ್ಮ ಏಕೈಕ ಪುತ್ರರನ್ನು ಪವಿತ್ರಾತ್ಮರಿಂದ ಅಭ್ಯಂಗಿಸಿ ಹೊಸ ಮತ್ತು ಅನಂತ ಒಡಂಬಡಿಕೆಯ ಮಹಾಯಾಜಕರನ್ನಾಗಿ ನೇಮಿಸಿದಿರಿ. ನಿಮ್ಮ ಅದ್ಭುತಕರ ಯೋಜನೆಯಿಂದ ಅವರ ಏಕೈಕ ಯಾಜಕ ಸೇವೆಯು ಧರ್ಮಸಭೆಯಲ್ಲಿ ಮುಂದುವರಿಯಬೇಕೆಂದು ವಿಧಿಸಿದ್ದೀರಿ. ಏಕೆಂದರೆ ಯೇಸು ಕ್ರಿಸ್ತರು ತಮ್ಮವರನ್ನಾಗಿ ಮಾಡಿಕೊಂಡ ಭಕ್ತರನ್ನು ತಮ್ಮ ಯಾಜಕತ್ವದಿಂದ ಅಲಂಕರಿಸಿರುವುದು ಮಾತ್ರವಲ್ಲ, ತಮ್ಮ ಭಾತೃ ಪ್ರೇಮದಿಂದ ಕೆಲವರನ್ನು ಆಯ್ಕೆ ಮಾಡಿಕೊಂಡು ಅವರ ಮೇಲೆ ಹಸ್ತನಿಕ್ಷೇಪ ಮಾಡುವುದರ ಮೂಲಕ ತಮ್ಮ ಪವಿತ್ರ ಸೇವಾ ಕಾರ್ಯದಲ್ಲಿ ಪಾಲುದಾರರನ್ನಾಗಿ ಮಾಡಿದ್ದಾರೆ. ತಮ್ಮ ನಾಮದಲ್ಲಿ ರಕ್ಷಣಾ ಬಲಿಯನ್ನು ಸಮರ್ಪಿಸುವುದಕ್ಕೂ ಪಾಸ್ಕ ಭೋಜನವನ್ನು ನಿಮ್ಮ ಮಕ್ಕಳಿಗೆ ಬಡಿಸುವುದಕ್ಕೂ ನಿಮ್ಮ ಪವಿತ್ರ ಪ್ರಜೆಯನ್ನು ಪ್ರೀತಿಯಲ್ಲಿ ಮುನ್ನಡೆಸುವುದಕ್ಕೂ ನಿಮ್ಮ ವಾಕ್ಯದಲ್ಲಿ ಅವರನ್ನು ಪೋಷಿಸುವುದಕ್ಕೂ ದಿವ್ಯ ಸಂಸ್ಕಾರಗಳಿಂದ ಅವರನ್ನು ಬಲಪಡಿಸುವುದಕ್ಕೂ ಇವರನ್ನು ಆರಿಸಿದ್ದಾರೆ. ಹೀಗೆ ಇವರು ನಿಮಗಾಗಿಯೂ ತಮ್ಮ ಸಹೋದರ ಸಹೋದರಿಯರ ರಕ್ಷಣೆಗಾಗಿಯೂ ತಮ್ಮ ಬಾಳನ್ನು ಮುಡಿಪಾಗಿಟ್ಟು ನಿಮಗೆ ವಿಶ್ವಾಸ ಮತ್ತು ಪ್ರೀತಿಯ ನಿರಂತರ ಸಾಕ್ಷಿಯನ್ನು ನೀಡುತ್ತಾ ಕ್ರಿಸ್ತರನ್ನು ಪ್ರತಿಬಿಂಬಿಸಲು ಶ್ರಮಿಸುತ್ತಾರೆ. ಆದುದರಿಂದ ಸಕಲ ದೂತ ಸಂತರೊಡನೆ ಸೇರಿಕೊಂಡು ನಾವೆಲ್ಲರೂ ನಿಮ್ಮ ಮಹಿಮೆಯನ್ನು ಘೋಷಿಸುತ್ತೇವೆ. ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು.
ಪರಿಶುದ್ಧರು ಪರಿಶುದ್ಧರು ಸೇನಾಧೀಶ್ವರ ಪ್ರಭು ದೇವರು ಪರಿಶುದ್ಧರು. ಇಹ ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿದೆ. ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ. ಪ್ರಭುವಿನ ನಾಮದಲ್ಲಿ ಬರುವವರು ಸ್ತುತಿಗೆ ಪಾತ್ರರು. ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ ಮಹೋನ್ನತದಲ್ಲಿ ಹೋಸನ. ದಯಮಾಡಿ ಎಲ್ಲರೂ ಭಕ್ತಿಯಿಂದ ಕೈ ಜೋಡಿಸಿರಿ. ದೇವರೇ, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಮಹಿಮೆಗೆ ಪಾತ್ರರು. ಮಾನವ ಕುಲವನ್ನು ಪ್ರೀತಿಸುವ ನೀವು ನಮ್ಮ ಬಾಳ ಪಯಣದಲ್ಲಿ ಯಾವಾಗಲೂ ನಮ್ಮೊಂದಿಗೆ ಸಾಗುತ್ತೀರಿ. ನಿಮ್ಮ ಪುತ್ರರು ನಿಜವಾಗಿಯೂ ಆಶೀರ್ವದಿತರು. ಅವರ ಪ್ರೀತಿಯಿಂದ ಪ್ರೇರಿತರಾಗಿ ನಾವು ಒಟ್ಟು ಸೇರಿರುವಾಗ ನಮ್ಮ ನಡುವೆ ಅವರು ಪ್ರಸನ್ನರಾಗಿ ಅಂದು ತಮ್ಮ ಶಿಷ್ಯರಿಗೆ ಮಾಡಿದಂತೆಯೇ ಇಂದು ನಮಗೆ ಪವಿತ್ರ ಗ್ರಂಥದ ಅರ್ಥವನ್ನು ವಿವರಿಸಿ ರೊಟ್ಟಿಯನ್ನು ಮುರಿಯುತ್ತಾರೆ. ಆದುದರಿಂದ ಅತ್ಯಂತ ದಯಾಮಯ ತಂದೆಯೇ, ಈ ರೊಟ್ಟಿ ಮತ್ತು ದ್ರಾಕ್ಷ ರಸದ ಕಾಣಿಕೆಗಳನ್ನು ಪಾವನಗೊಳಿಸಲು ನಿಮ್ಮ ಪವಿತ್ರಾತ್ಮರನ್ನು ಕಳುಹಿಸಿರಿ. ನಮಗೆ ಇವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗಿ ಮಾರ್ಪಡಲೆಂದು ನಿಮ್ಮನ್ನು ವಿನಂತಿಸುತ್ತೇವೆ. ಅವರು ಯಾತನೆ ಪಡುವ ಹಿಂದಿನ ದಿನ ಅಂತಿಮ ಭೋಜನದ ರಾತ್ರಿಯಲ್ಲಿ ರೊಟ್ಟಿಯನ್ನು ತೆಗೆದುಕೊಂಡು ಅದನ್ನು ಆಶೀರ್ವದಿಸಿ ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಕೊನೆಯಲ್ಲಿ ಅವರು ಪಾನ ಪಾತ್ರೆಯನ್ನು ತೆಗೆದುಕೊಂಡು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಸಾರುತ್ತೇವೆ ಸಾರುತ್ತೇವೆ ನೀವು ಮರಳಿ ಬರುವ ತನಕ, ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ ನಿವೇದಿಸುತ್ತೇವೆ. ಆದುದರಿಂದ ಪವಿತ್ರ ಪಿತನೇ, ನಮ್ಮ ರಕ್ಷಕರು ನಿಮ್ಮ ಪುತ್ರರು ಆದ ಕ್ರಿಸ್ತರನ್ನು ಯಾತನೆ ಮತ್ತು ಶಿಲುಬೆ ಮರಣದ ಮೂಲಕ ಪುನರುತ್ಥಾನದ ಮಹಿಮೆಗೆ ಏರಿಸಿದ್ದನ್ನು, ನಿಮ್ಮ ಬಲಪಾರ್ಶ್ವದಲ್ಲಿ ಅವರನ್ನು ಆಸೀನರಾಗಿಸಿದ ಸ್ಮರಣೆಯನ್ನು ಆಚರಿಸುತ್ತೇವೆ. ಅವರ ಪುನರಾಗಮನದವರೆಗೆ ನಿಮ್ಮ ಪ್ರೀತಿಯ ಕಾರ್ಯವನ್ನು ಸಾರುತ್ತಾ ಜೀವದಾಯಕ ರೊಟ್ಟಿಯನ್ನು ಆಶೀರ್ವದಿತ ಪಾನ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಧರ್ಮಸಭೆಯ ಈ ಬಲಿ ಕಾಣಿಕೆಯನ್ನು ಪ್ರಸನ್ನತೆಯಿಂದ ವೀಕ್ಷಿಸಿರಿ.
ನೀವು ನಮಗೊಪ್ಪಿಸಿದ ಕ್ರಿಸ್ತರ ಪಾಸ್ಕ ಬಲಿಯನ್ನು ನಾವು ಈಗ ಸಾಕ್ಷಾತ್ಕರಿಸುತ್ತಿದ್ದೇವೆ. ನಿಮ್ಮ ಪುತ್ರರ ಶರೀರ ಮತ್ತು ರಕ್ತದಲ್ಲಿ ಪಾಲುಗೊಳ್ಳುವ ಅವರ ಸಹೋದರ ಸಹೋದರರೊಡನೆ ನಿಮ್ಮ ಪ್ರೀತಿಯ ಪವಿತ್ರಾತ್ಮರ ಶಕ್ತಿಯಿಂದ ಈಗಲೂ ಅನಂತ ಕಾಲಕ್ಕೂ ನಾವು ಒಂದಾಗುವಂತೆ ಅನುಗ್ರಹಿಸಿರಿ. ಪ್ರಭು, ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ಫ್ರಾನ್ಸಿಸ್ ಹಾಗೂ ಈ ಬಲಿಪೂಜೆಯನ್ನು ಅರ್ಪಿಸುವ ಫಾದರ್ ಬಿಷಪ್ ಹೆನ್ರಿ ಅವರೊಂದಿಗೂ ಸಕಲ ಧರ್ಮಾಧ್ಯಕ್ಷರೊಂದಿಗೂ ಯಾಜಕರೊಂದಿಗೂ ಸೇವಾದರ್ಶಿಗಳೊಂದಿಗೂ ಹಾಗೂ ನೀವು ನಿಮ್ಮವರನ್ನಾಗಿ ಮಾಡಿಕೊಂಡ ಸಕಲ ಜನರೊಂದಿಗೂ ನಿಮ್ಮ ಧರ್ಮಸಭೆಯನ್ನು ವಿಶ್ವಾಸ ಮತ್ತು ಪ್ರೀತಿಯಲ್ಲಿ ಪರಿಪೂರ್ಣಗೊಳಿಸುತ್ತೀರಿ. ನಮ್ಮ ಸಹೋದರ ಸಹೋದರಿಯ ಅಗತ್ಯಗಳನ್ನು ಅರಿತುಕೊಳ್ಳುವಂತೆ ನಮ್ಮ ಕಣ್ಣುಗಳನ್ನು ತೆರೆಯಿರಿ. ದುಡಿದು ಭಾರ ಹೊತ್ತು ಬಳಲಿರುವ ಸಾಂತ್ವನ ನೀಡುವಂತಹ ಮಾತುಗಳನ್ನು ಕಾರ್ಯಗಳನ್ನು ನಮ್ಮಲ್ಲಿ ಪ್ರೇರೇಪಿಸಿರಿ. ಕ್ರಿಸ್ತರ ಆದರ್ಶ ಮತ್ತು ಆದೇಶಕ್ಕೆ ಅನುಗುಣವಾಗಿ ನಾವು ಅವರಿಗೆ ಯಥಾರ್ಥ ಸೇವೆ ಸಲ್ಲಿಸುವಂತೆ ಅನುಗ್ರಹಿಸಿರಿ. ನಿಮ್ಮ ಧರ್ಮಸಭೆಯು ಸತ್ಯ ಮತ್ತು ಸ್ವಾತಂತ್ರ್ಯಕ್ಕೂ ಶಾಂತಿ ಮತ್ತು ನೀತಿಗೂ ಜೀವಂತ ಸಾಕ್ಷಿಯಾಗಲಿ. ಹೀಗೆ ಎಲ್ಲಾ ಜನರು ನವ ಭರವಸೆಗೆ ಎಬ್ಬಿಸಲ್ಪಡಲಿ. ಕ್ರಿಸ್ತರ ಶಾಂತಿಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ಯಾರ ವಿಶ್ವಾಸ ನಿಮಗೆ ಮಾತ್ರ ತಿಳಿದಿದೆಯೋ ಅವರನ್ನು, ಮೃತರಾದ ಎಲ್ಲರನ್ನೂ ಸ್ಮರಿಸಿಕೊಳ್ಳಿರಿ. ನಿಮ್ಮ ಸಮ್ಮುಖದ ಪ್ರಭೆಯಲ್ಲಿ ಆನಂದಿಸುವಂತೆ ಅವರನ್ನು ಸೇರಿಸಿಕೊಳ್ಳಿರಿ. ಅವರ ಪುನರುತ್ಥಾನದಲ್ಲಿ ಪರಿಪೂರ್ಣ ಜೀವವನ್ನು ಅವರಿಗೆ ದಯಪಾಲಿಸಿರಿ. ಈ ಲೋಕದ ಯಾತ್ರೆಯನ್ನು ಮುಗಿಸಿದ ನಂತರ ನಮಗೂ ನಿಮ್ಮ ಅನಂತ ನಿವಾಸದಲ್ಲಿ ನಿಮ್ಮೊಡನೆ ಎಂದೆಂದಿಗೂ ಜೀವಿಸುವ ಭಾಗ್ಯವನ್ನು ದಯಪಾಲಿಸಿರಿ. ಅಲ್ಲಿ ದೇವಮಾತೆ ಮರಿಯಮ್ಮನವರ, ಆಕೆಯ ಪತಿ ಸಂತ ಜೋಸೆಫರ, ಪ್ರೇಷಿತರ, ರಕ್ತ ಸಾಕ್ಷಿಗಳ ಮತ್ತು ಸಕಲ ಸಂತರ ಅನ್ಯೋನ್ಯತೆಯಲ್ಲಿ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ನಾವು ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವೆವು. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರ ಆತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ಪ್ರಿಯರೇ, ಮಹಾಯಾಜಕರಾದ ಪ್ರಭು ಕ್ರಿಸ್ತರು ತನ್ನ ಜೀವನದ ಪರಮೋನ್ನತ ತ್ಯಾಗ ಮಾಡಿಕೊಂಡು ಶ್ರೇಷ್ಠ ಯಾಜಕರಾದರು. ಅದೇ ಸಂಸ್ಕಾರವನ್ನು ಮುಂದುವರಿಸಲು, ಜನರ ಉದ್ಧಾರಕ್ಕಾಗಿ ಬಾಳಲು, ಅವರಿಗೆ ರಕ್ಷಣೆಯ ಸಂದೇಶ ನೀಡಲು ಯಾಜಕರನ್ನು ನೇಮಿಸಿದ್ದಾರೆ. ಇದನ್ನು ಪರಿಗಣಿಸಿಕೊಂಡು ನಾವೆಲ್ಲರೂ ಕೈಗಳನ್ನು ಮೇಲಕ್ಕೆತ್ತಿ ಪ್ರಭುವಿನ ಪ್ರಾರ್ಥನೆಯನ್ನು ಹೇಳೋಣ. ಸ್ವರ್ಗದಲ್ಲಿರುವ ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪಾದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದಿರಿ, ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲಾ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನ ಕಾಲದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಏಕೆಂದರೆ ರಾಜಭಾರವು, ಅಧಿಕಾರವು, ಮಹಿಮೆಯು
ಯುಗ ಯುಗಾಂತರಕ್ಕೂ ನಿಮ್ಮದೇ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆಯ ವಿಶ್ವಾಸವನ್ನು ವೀಕ್ಷಿಸರೆ ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ಪ್ರಭು ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಕ್ರಿಸ್ತರ ಶಾಂತಿ ಮತ್ತು ಪ್ರೀತಿ ಸದಾ ನಿಮ್ಮಲ್ಲಿರಲಿ. ನಿಮ್ಮ ಆತ್ಮದೊಳಗೆಯೂ ಇರಲಿ. ಸಂತೋಷದಿಂದ ಐಕ್ಯತೆಯಿಂದ ಪ್ರಭುವಿನ ಶಾಂತಿಯನ್ನು ಪರಸ್ಪರಲ್ಲಿ ಹಂಚಿಕೊಳ್ಳೋಣ. ಶಾಂತಿ ನಿಮ್ಮಲ್ಲಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ದಯೆ ತೋರಿ. ಲೋಕದ ಪಾಪಗಳನ್ನು ಪರಿಹರಿಸುವ ದೇವರ ಕುರಿಮರಿಯೇ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ, ನಮಗೆ ಶಾಂತಿ ನೀಡಿರಿ. ಇಗೋ ದೇವರ ಕುರಿಮರಿ, ಲೋಕದ ಪಾಪಗಳನ್ನು ಪರಿಹರಿಸುವವರು, ಶ್ರೇಷ್ಠ ಯಾಜಕ ಪ್ರಭು ಕ್ರಿಸ್ತರು. ಇವರ ಭೋಜನಕ್ಕೆ ಆಹ್ವಾನಿತರಾದ ನಾವೆಲ್ಲರೂ ಭಾಗ್ಯವಂತರು. ಪ್ರಭು ನಮ್ಮ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ಈತ ಒಂದಿರು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸುಸ್ಥವಾಗುವುದು. ಈಗ ಈ ಬಲಿಪೀಠದ ಮುಂದೆ ನವಯಾಜಕರು ಪರಮ ಪ್ರಸಾದವನ್ನು ವಿತರಿಸಿರುವರು. ನವಯಾಜಕರ ಕುಟುಂಬದವರು ಹಾಗೂ ಹತ್ತಿರದ ಸಂಬಂಧಿಗಳು ಮಾತ್ರ ಅವರಿಂದ ಪರಮ ಪ್ರಸಾದವನ್ನು ಸ್ವೀಕರಿಸುವುದು. ಇತರರಿಗೆ ಇತರ ಗುರುಗಳು ಪರಮ ಪ್ರಸಾದವನ್ನು ವಿತರಿಸುತ್ತಾರೆ. ಸಹಕರಿಸಿ. ವಿಶೇಷ ಸೂಚನೆ: ಪರಮ ಪ್ರಸಾದ ಒಂದು ಪವಿತ್ರ ಸಂಸ್ಕಾರವಾದ್ದರಿಂದ ಕಥೋಲಿಕ ಕ್ರೈಸ್ತರು ಮಾತ್ರ ಅದನ್ನು ಸ್ವೀಕರಿಸಬೇಕಾಗಿ ವಿನಂತಿಸುತ್ತೇವೆ. ಇತರರು ಇಲ್ಲಿದ್ದರೆ ಕುಳಿತಲ್ಲಿಯೇ ಇದ್ದು ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥಿಸುವುದು. ಜೀವ ನೀಡುವ ದೇವ ಪ್ರಭು ಯೇಸು ದೇವ, ಜೀವವಾಗಿರುವ ದೇವ, ಜೀವ ನೀಡುವ ದೇವ ಪ್ರಭು ಯೇಸು ದೇವ. ನನ್ನಲ್ಲಿ ವಾಸಿಸು, ನನ್ನ ನೀ ಸ್ವಂತವಾಗಿಸು, ನನ್ನ ನೆರಳಾಗಿ ಇರಲು ಬಾರುರೇ. ನನ್ನ ಮನವು ನಿನ್ನ ಕಾದಿದೆ, ನನ್ನದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವ. ನನ್ನ ಮನವು ನಿನ್ನ ಕಾದಿದೆ, ನನ್ನದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವ.
ಯೇಸುವಿನ ಕಾಣಲು ಆತುರನಾಗಿ ಹೃದಯದ ದ್ವಾರವ ತೆರೆದೋರಿದ್ದೀಯೆ. ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗುವೆ, ನಿನ್ನ ಮಡಿಲಲ್ಲಿ ಮಗುವಾಗುವೆ ದೇವಾ. ನಾನು ಸಂಪೂರ್ಣವಾಗಿ ನಿನಗೆ ಶರಣಾಗುವೆ, ನಿನ್ನ ಮಡಿಲಲ್ಲಿ ಮಗುವಾಗುವೆ ದೇವಾ. ಜೀವವಾಗಿರುವ ದೇವಾ, ಜೀವ ನೀಡುವ ದೇವಾ, ಪ್ರಭು ಯೇಸು ದೇವಾ. ಜೀವವಾಗಿರುವ ದೇವಾ, ಜೀವ ನೀಡುವ ದೇವಾ, ಪ್ರಭು ಯೇಸು ದೇವಾ. ನನ್ನಲ್ಲಿ ವಾಸಿಸು, ನನ್ನನ್ನೇ ಸ್ವಂತವಾಗಿಸು, ನನ್ನ ನೆರಳಾಗಿ ಬಿರಲು ಬಾದುರೇ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯದಲ್ಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ನನ್ನ ಮನವು ನಿನ್ನ ಕಾದಿದೆ, ನನ್ನ ಹೃದಯದಲ್ಲಿದಾಡಿದೆ, ನಾನಿನ್ನಲ್ಲಿ ಒಂದಾಗುವೆ ದೇವಾ. ಸಂಜೆಯಲ್ಲಿ ಗುಣಗಳನ್ನು ಸೇರಲು ನಿನ್ನ ಸನ್ನಿಧಿಯಲ್ಲಿ ನಾನು ಪ್ರಾರ್ಥಿಸುವೆ. ಅತಿ ಆನಂದದಿಂದ ನಿನ್ನ ಸ್ತುತಿ ಮಾಡುವೆ, ನಿನ್ನ ಜೊತೆಯಾಗಿ ನಾ ಬಾಳುವೆ ದೇವಾ. ಅತಿ ಆನಂದದಿಂದ ನಿನ್ನ ಸ್ತುತಿ ಮಾಡುವೆ, ನಿನ್ನ ಜೊತೆಯಾಗಿ ನಾ ಬಾಳುವೆ ದೇವಾ. ಜೀವವಾಗಿರುವ ದೇವಾ, ಜೀವ ನೀಡುವ ದೇವಾ, ಪ್ರಭು ಯೇಸು ದೇವಾ. ಜೀವವಾಗಿರುವ ದೇವಾ, ಜೀವ ನೀಡುವ ದೇವಾ, ಪ್ರಭು ಯೇಸು ದೇವಾ. The Lord of sea and sky, I have heard my people cry. All who dwell in darkness say, my hand will save. I will meet the stars of night, I will make their darkness bright. Who will bear my light to them? Whom shall I send? Here I am, Lord. Is it I, Lord? I have heard you calling in the night. I will go, Lord, if you lead me. I will hold your people in my heart.
Here I am, Lord. Is a child, Lord. I have heard you calling in the night. I will go, Lord, if you lead me. I will hold your people in my hand. ದಯಮಾಡಿ ಎಲ್ಲರೂ ಎದ್ದು ನಿಂತು ಕೈ ಜೋಡಿಸಿರಿ. ಪ್ರಾರ್ಥಿಸೋಣ. ಸರ್ವಶಕ್ತ ಸದಾ ಜೀವಿಸುವ ದೇವರೇ, ಕ್ರಿಸ್ತರ ಪುನರುತ್ಥಾನದ ಮೂಲಕ ನಮ್ಮನ್ನು ಅನಂತ ಜೀವನಕ್ಕೆ ನವೀಕರಿಸುತ್ತಿದ್ದೀರಿ. ನಮ್ಮಲ್ಲಿ ಪಾಸ್ಕ ಸಂಸ್ಕಾರದ ಫಲವನ್ನು ಅಧಿಕರಿಸಿ ರಕ್ಷಣೆಯನ್ನು ನೀಡುವ ಸ್ವರ್ಗೀಯ ಆಹಾರದ ಶಕ್ತಿಯಿಂದ ನಮ್ಮ ಹೃದಯಗಳನ್ನು ತುಂಬಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆ ಇರಲಿ. ದಯಮಾಡಿ ತಲೆಬಾಗಿದವರ ಆಶೀರ್ವಾದವನ್ನು ಪಡೆಯಿರಿ. ತಮ್ಮ ಏಕೈಕ ಪುತ್ರರ ಪುನರುತ್ಥಾನದ ಮೂಲಕ ದೇವರು ವಿಮೋಚನೆಯ ಮತ್ತು ದತ್ತು ಮಕ್ಕಳಾಗುವ ಕೊಡುಗೆಯನ್ನು ನಿಮಗೆ ಅನುಗ್ರಹಿಸಲು ಚಿತ್ತರಾದರು. ತಮ್ಮ ಆಶೀರ್ವಾದದಿಂದ ನಿಮಗೆ ಆನಂದವನ್ನು ನೀಡಲಿ. ತಮ್ಮ ವಿಮೋಚನಾ ಕಾರ್ಯದಿಂದ ಕ್ರಿಸ್ತರು ನಿಮಗೆ ನಿರಂತರ ಸ್ವಾತಂತ್ರ್ಯದ ಕೊಡುಗೆಯನ್ನು ಅನುಗ್ರಹಿಸಿದ್ದಾರೆ. ಅವರು ನಿಮ್ಮನ್ನು ನಿತ್ಯ ಸಂಭಾವನೆಗೆ ಬಾಧ್ಯಸ್ಥರನ್ನಾಗಿ ಮಾಡಲಿ. ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟು ದೀಕ್ಷಾ ಸ್ನಾನವೆಂಬ ಸಂಸ್ಕಾರದಲ್ಲಿ ಅವರೊಂದಿಗೆ ನೀವು ಪುನರುತ್ಥಾನರಾಗಿದ್ದೀರಿ. ನೀವು ಸನ್ಮಾರ್ಗದಲ್ಲಿ ನಡೆದು ಸ್ವರ್ಗೀಯ ರಾಜ್ಯದಲ್ಲಿ ಅವರೊಂದಿಗೆ ಜೀವಿಸುವಂತಾಗಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಇಂದು ಮುಂದೆಂದು ಕಾಪಾಡಲಿ. ಯಾಜಕರ ಕರಗಳು ಹರಸಲ್ಪಟ್ಟ ಕರಗಳು.
ಈಗ ಅವರು ತಮ್ಮ ಅಭಿಷೇಕಿಸಲ್ಪಟ್ಟ ಕರಗಳಿಂದ ಮೊದಲ ಆಶೀರ್ವಾದವನ್ನು ನೀಡಲಿರುವರು. ಎಲ್ಲರೂ ತಲೆಬಾಗಿ ದೇವರ ಆಶೀರ್ವಾದಗಳನ್ನು ಪಡೆಯೋಣ. ನಿಮ್ಮೊಡನೆಯೂ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ದೇವರಿಗೆ ಕೃತಜ್ಞತೆ ಸಲ್ಲಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನವಯಾಜಕ ಫಾದರ್ ರೂಬೇನ್ ರವರೇ, ನೀವು ಸೇವಾದರ್ಶಿಗಳಾಗಿದ್ದವರು ಈಗ ಪೂರ್ತಿಯಾಗಿದೆ, ಯಾಜಕರಾಗಿದ್ದೀರಿ. ನವಯಾಜಕರು ನೀವು. ನಿಮಗೆ ಇಲ್ಲಿ ನೆರೆದ ಎಲ್ಲರ ಪರವಾಗಿ ಮತ್ತು ನನ್ನ ಪರವಾಗಿ ಅಭಿನಂದಿಸ್ತೇನೆ. ಉತ್ತಮ ಯಾಜಕರಾಗಿ ಬಾಳಿರಿ. ನಿಮ್ಮ ನಡೆ ನುಡಿ ಎಲ್ಲರಿಗೂ ಆದರ್ಶವಾಗಲಿ. ಸಂತೋಷದಿಂದ ಲವಲವಿಕೆಯಿಂದ ದೇವರ ಸೇವೆ ಮಾಡುತ್ತಾ ಧರ್ಮಸಭೆಯನ್ನು ಕಟ್ಟುತ್ತಾ ಮುನ್ನಡೆಯಲಿ. ನಿಮಗೆ ಇಂದು ಮುಂದೆಂದು ಶುಭಾಶಯಗಳು ಮತ್ತು ಅಭಿನಂದನೆಗಳು. ಶಬಾಸ್. ಅಲ್ಲಿ ನಿಮ್ಮ ತಾಯಿ ಇದ್ದಾರೆ, ಅರ್ಪುದ ಮೇರಿ. ಗುಡ್. ನೋಡಿ, ಮರಿಯಮ್ಮನವರ ಹೆಸರೇ ಕೊಟ್ಟಿದ್ದಾರೆ. ಮತ್ತು ನಿಮ್ಮ ಸಂಗಡ ಅಲ್ಲಿ ಇವರ ಆಂಟಿ ಸಿಸ್ಟರ್ ಮೇರಿ ಕೂಡ ಇದ್ದಾರೆ. ಈ ಮೇರಿಯರೆಲ್ಲ ಒಟ್ಟಿಗೆ ಹೋಗ್ತಾ ಇದ್ದಾರೆ. ವೆರಿ ಗುಡ್. ನಿಮಗಿಬ್ಬರಿಗೂ ಮತ್ತು ನಿಮ್ಮ ಕುಟುಂಬದ ಎಲ್ಲ ಸದಸ್ಯರಿಗೂ ನನ್ನ ಅಭಿನಂದನೆಗಳು ಮತ್ತು ಶಬಾಸ್. ದೇವರು ನಮ್ಮ ದೇವರು ತ್ರಿಯೇಕ ದೇವರು. ನಿಮಗೆ 3 ಮಕ್ಕಳು ನೋಡ್ರಿ, 3ರಲ್ಲಿ ಒಬ್ಬರನ್ನು ಸೇವೆಗೆ ಕೊಟ್ಟಿದ್ದೇನೆ. ತುಂಬಾ ಸಂತೋಷ. ಇದರಿಂದ ನಿಮಗೆ ಏನು ಕಡಿಮೆ ಆಗೋದಿಲ್ಲ. ದೇವರು ಆಶೀರ್ವದಿಸ್ತಾರೆ. ಅವರನ್ನು ಸೇವೆ ಮಾಡ್ಲಿಕ್ಕೆ ಹೇಳಿ, ಆಯ್ತಾ? ನಾನು ದೆಹಲಿಯಲ್ಲಿದ್ದಾಗ ನನ್ನ ಅಮ್ಮ ಹೇಳಿದ್ದು, ನೋಡಿ ಮಗನೇ, ನೀನು ಅಲ್ಲಿ ಸೇವೆಗೆ ಹೋಗಿದ್ದಿ, ಮಾಡು, ನನಗೆ ಮಣ್ಣು ಹಾಕಲು ಬಂದ್ರೆ ಸಾಕು ಅಂತ. ನೋಡಿ ಪ್ರಿಯರೇ, ನಮ್ಮ ಹಿರಿಯರು ಕೊಟ್ಟ ಆಶೀರ್ವಾದ, ಅದನ್ನೇ ನಿಮಗೆ ನಾವು ಆಶ್ವಾಸಿಸ್ತೇವೆ. ಆ ದೇವರು ಕೈ ಬಿಡೋದಿಲ್ಲ. ಕೊಟ್ಟದ್ದು ಅವರು 100 ಪಾಲು ಕೊಡ್ತಾರೆ. ಶುಭವಾಗ್ಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಫಾದರ್ ಮೈಕಲ್ ಮರಿ ಅವರೇ, ಈ ಚರ್ಚನ್ನು ಅಚ್ಚುಕಟ್ಟಾಗಿ ಇಟ್ಟಿದ್ದೀರಿ ಮತ್ತು ಸೌಂಡ್ ಸಿಸ್ಟಮ್ ಅತ್ಯುತ್ತಮವಾಗಿದೆ. ಅದು ಸುಂದರವಾಗಿದೆ. ಅದು ಮಾತ್ರವಲ್ಲದೆ ನಮ್ಮ ಜನರು ತುಂಬಾ ಶಿಸ್ತಿಯಿಂದ, ಶ್ರದ್ಧೆಯಿಂದ, ಭಕ್ತಿಯಿಂದ ಇದ್ದರು. ಅದಕ್ಕಾಗಿ ನಿಮ್ಮ ಸೇವೆಗಾಗಿ ನಿಮಗೆ ನಮ್ಮ ಅಭಿನಂದನೆಗಳು ಮತ್ತು ನೆರೆದ ತಮಗೆಲ್ಲರಿಗೂ. ಫಾದರ್ ಜಾನ್ ಫ್ರಾನ್ಸಿಸ್ ಸಿಕ್ವೇರಾ, ನಿಮ್ಮನ್ನು ನೋಡಿಯೇ ಮುಖ್ಯಸ್ಥರನ್ನಾಗಿ ಮಾಡಿದ್ದಾರೆ, ಗೋಲಾಯತರನ್ನು ಮಾಡಿದಾಗ. ಆಯ್ತ್ರಿ. ನಿಮ್ಮ ಸೇವೆ ಕೂಡ ಅಷ್ಟೇ ಎತ್ತರಕ್ಕೆ ದಪ್ಪಕ್ಕೆ ಇರಲಿ ಅಂತ ನಾನು ಆಶಿಸ್ತೇನೆ. ಮತ್ತು ನಿಮ್ಮ ಈ ನಿಮ್ಮ ಇದು ಧಾರ್ಮಿಕ ಪ್ರಾಂತ್ಯ ಬೆಳೆಯಲಿ ಮತ್ತು ನಿಮ್ಮ ಸೇವೆ ಎಲ್ಲೆಲ್ಲೂ ಪಸರಿಸಲಿ ಅಂತ ಶುಭವನ್ನು ಕೋರುತ್ತೇನೆ. ಥ್ಯಾಂಕ್ ಯು ಫಾರ್ ದ ಜಾಯ್ ಆಫ್ ಬೀಯಿಂಗ್ ವಿತ್ ದೀಸ್ ಕಾರ್ಮೆಲೈಟ್ ಫಾದರ್ಸ್. ಥ್ಯಾಂಕ್ ಯು ಅಂಡ್ ಗಾಡ್ ಬ್ಲೆಸ್ ಯು. ಗಾಡ್ ಬ್ಲೆಸ್ ಯು. ಅಂತಿಮ ಗೀತೆಯಾದ ಬಳಿಕ ನವ ಗುರುಗಳಿಗೆ ಅಭಿನಂದನಾ ಕಾರ್ಯಕ್ರಮ ಈ ಪೀಠದ ಮುಂದೆ ಇರುತ್ತದೆ. ಎಲ್ಲರೂ ತಾವಿದ್ದ ಸ್ಥಳಗಳಲ್ಲಿ ಆಸೀನರಾಗಿ ಸಹಕರಿಸಿ. ಕೇವಲ 5 ನಿಮಿಷದ ಕಾರ್ಯಕ್ರಮ. ಗುರುಗಳು ತಮ್ಮ ವಸ್ತ್ರವನ್ನು ಹಾಗೆ ಇಟ್ಟುಕೊಳ್ಳಿ. ಕಡೆಯದಾಗಿ ಒಂದು ಭಾವಚಿತ್ರವಿದೆ. ಅಲ್ಲಿಯ ತನಕ ಎಲ್ಲರೂ ಹಾಗೆ ಕುಳಿತುಕೊಂಡು ಸಹಕರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ನಗುತ್ತ ಕೇಳುವ ಮೋಕ್ಷರಾಣಿ, ದಣಿದ ಜೀವಕ್ಕೆ ಸ್ಫೂರ್ತಿ ಕೊಡುವ ದೀನ ಮಾತಿನಿ. ಕೋರಿಕೆ ನಗುತ್ತ ಕೇಳುವ ಮೋಕ್ಷರಾಣಿ, ದಣಿದ ಜೀವಕ್ಕೆ ಸ್ಫೂರ್ತಿ ಕೊಡುವ ದೀನ ಮಾತಿನಿ. ಓ ಮಾತೆ, ಸ್ವರ್ಗದ ರಸಿಗೆ ಅರಸು ಅನುದಿನ ಬೇಡ್ಬೇಕು.
ಬಲವ ಕರುಣಿಸಬೇವೆನು. ಆಕಳು ಹಸಿದರೆ ಅಮ್ಮ ಎನ್ನುವಂತೆ, ಹಸಿದಿಗೆ ಕರೆದಿಹೆ ಪಾಲಿತನುವನು ತಣಿಸಲು. ಗೋಳದಂದಾವರೆ ಸೆಳೆವಂತೆ ಕವನ ಸೆಳೆಯಲು ಬಾ. ಮೂಕ ಮೌನದಿ ಕರೆಯುವೆ ಹೃದಯ ರಾಣಿಯ ಬಾ. ಪ್ರಿಯ ಸಹೋದರ ಸಹೋದರಿಯರೇ, ಎಲ್ಲವನ್ನು ಬರೆದಾಗಿಸಿಕೊಂಡ ಕ್ರಿಸ್ತನ ತ್ಯಾಗ ಪ್ರೀತಿಯ ಪ್ರೇರಣೆಯಲ್ಲಿ ನಡೆದ ನೀನು, ತಂದೆ ತಾಯಿ ಬಂಧು ಬಾಂಧವರು ಬೆನ್ನಿಗೆ ನಿಂತ ಸೇವೆಯ ಹಾದಿಯಲ್ಲಿ ಹೊಗಳಿಕೆಯ ಹೂವಿನ ಹಾಸು ಇದಲ್ಲ, ತೆಗಳಿಕೆಯ ಮುಳ್ಳಿನ ಹಂದರವೂ ಅಲ್ಲ. ಹೊಗಳಿಕೆ ತೆಗಳಿಕೆಗಳ ಸಮಚಿತ್ತದಿ ಸ್ವೀಕರಿಸಲು, ಪ್ರಾರ್ಥನೆ ನಿನ್ನ ಬಲವಾಗಲು, ಜನರ ಒಡನಾಡಿ ನೀನಾಗಿ ಕ್ರಿಸ್ತನ ಆದರ್ಶ ಬದುಕಿಗೆ ಸಾಕ್ಷಿಯಾಗಿ ಬಾಳಲು, ನಡೆಸಲು, ಎಲ್ಲರನ್ನೂ ಅದರತ್ತ ಸೆಳೆಯಲು ಬಾ ಯಾಜಕನೇ ಮುಂದೆ ಬಾ ಎಂಬ ವಾಕ್ಯದನುಸಾರ ಇಂದು ಈ ಶುಭ ದಿನದಂದು ಸಂತಸದಂದು ಕ್ರಿಸ್ತನ ಬಳಗದಲ್ಲಿ ಸೇರಿರುವ ಫಾದರ್ ರೂಬನ್ ಕರಿಕಾ ಪರಂಬಿಲ್ ವರ್ಗೀಸ್ ರವರಿಗೆ ಮನಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸೋಣ. ಈಗ ಈ ಪುಟ್ಟದಾದ ಕಾರ್ಯಕ್ರಮವನ್ನು ದೇವರ ಆಶೀರ್ವಾದದೊಂದಿಗೆ, ದೇವರ ಪ್ರಾರ್ಥನೆಯ ಗೀತೆಯೊಂದಿಗೆ ನಾವು ಪ್ರಾರಂಭಿಸೋಣ. ಎಲ್ಲರೂ ಎದ್ದು ನಿಲ್ಲೋಣ. ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವಾ ನಿನ್ನನ್ನೇ ಸ್ತುತಿಪೆ. ದೇವಾ ನಿನ್ನನ್ನೇ ಸ್ತುತಿಪೆ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ. ತಂದೆಯು ನೀನೇ, ತಾಯಿಯು ನೀನೇ, ಬಂಧು ನೀನೇ. ನನ್ನ ಭಾಗ್ಯವು ನೀನೇ, ಎಲ್ಲ ಕಾಲದೋಳು ಎಲ್ಲ ವೇಳೆಯೋಳು ದೇವಾ ನಿನ್ನನ್ನೇ ಸ್ತುತಿಪೆ. ದೇವಾ ನಿನ್ನನ್ನೇ ಸ್ತುತಿಪೆ. ಕುಳಿತುಕೊಳ್ಳೋಣ. ಈ ಸಂತಸದ ಸುದಿನದ ಆನಂದದ ಉಲ್ಲಾಸದ ನವಯಾಜಕರನ್ನು ಅಭಿನಂದಿಸುವ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ಒಂದನೆಯ ಗುರುಗಳಾದ ಫಾದರ್ ಜೀವಂತ ಅವರು. ಪ್ರೀತಿಯ ಸಹೋದರ ಸಹೋದರರೇ, ABCD ಈ ಇಂಗ್ಲಿಷ್ ಅಕ್ಷರಮಾಲೆಯಲ್ಲಿ ಬಿ ಅಕ್ಷರಕ್ಕೆ, ಬಿಗೆ ಯಾವಾಗಲೂ ಚಳಿ, ತುಂಬಾ ಚಳಿ. ಯಾಕೆಂತ ಹೇಳಿದ್ರೆ ಅದು AC ಮಧ್ಯೆ ಇರ್ತದೆ. ಡಿಗೆ ಯಾವಾಗಲೂ ಸೆಕೆ, ಏನೋ ಸೆಕೆಯೋ ಸೆಕೆ. ಯಾಕೆಂತ ಹೇಳಿದ್ರೆ ಯಾವಾಗಲೂ ಅದು BCಯ ಮುಂದೆ ಕುಳಿತುಕೊಳ್ಳಿರ್ತದೆ. ಸಿಗೆ ಯಾವಾಗಲೂ ಕೆಮ್ಮೋ ಕೆಮ್ಮು, ಕೆಮ್ಮುಲೋ ಕೆಮ್ಮು. ಯಾಕೆಂತ ಹೇಳಿದ್ರೆ ಯಾವಾಗಲೂ ಅದು BDಯ ಮಧ್ಯೆ ಇರುತ್ತದೆ. ನಮ್ಮ ಮಧ್ಯೆ ABCD ಇಂದ XYZ ಎಲ್ಲರೂ ನಾವಿದ್ದೇವೆ. ವಿಶೇಷವಾಗಿ VIP ಇದ್ದಾರೆ, VIPಗಳು ಇದ್ದಾರೆ, ಗಣ್ಯ ವ್ಯಕ್ತಿಗಳಿದ್ದಾರೆ. ಅವರನ್ನ ಸ್ವಾಗತಿಸೋದಕ್ಕೆ ನನಗೆ ತುಂಬಾನೇ ಸಂತೋಷವಾಗ್ತಾ ಇದೆ. ಮೊದಲನೇದಾಗಿ ನಮ್ಮ ಮಧ್ಯೆ ನಾವು ಈ ಅಭಿನಂದನಾ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ ಅತಿ ವಂದನೀಯ ಪರಮ ಪೂಜ್ಯ ಹೆನ್ರಿ ಡಿಸೋಜಾ, ಬಳ್ಳಾರಿಯ ಧರ್ಮಾಧ್ಯಕ್ಷರುಗಳು. ಬಳ್ಳಾರಿಯಂಥ ಆರ್ಥಿಕವಾಗಿ ಅಷ್ಟೊಂದು ಮುಂದುವರಿಯದ ಹಿಂದುಳಿದ ಆ ಒಂದು ಮಿಷನ್ ಡಯಸ್ ಅಲ್ಲಿ ಧರ್ಮಕ್ಷೇತ್ರದಲ್ಲಿ ಸೇವಾ ಕಾರ್ಯವನ್ನು, ಪಾಲನಾ ಕಾರ್ಯವನ್ನು ಬಹಳ ಒಂದು ಉತ್ಸಾಹದಿಂದ ಅವರು ಮಾಡ್ತಾ ಬಂದಿದ್ದಾರೆ.
ಯಾವಾಗಲೂ ಏನು ಉತ್ಸಾಹದ ಚಿಲುಮೆ ಅಲ್ವಾ, ಉತ್ಸಾಹದ ಚಿಲುಮೆ, ಹಸನ್ಮುಖಿ, ಯಾವಾಗಲೂ ನಗ್ನಗ್ತಾ ಇದ್ದಾರೆ. ಪ್ರಜ್ವಲಿಸುವ ಹೊಳೆಯುವ ಮುಖಕಾಂತಿ. ಪೂಜೆಯ ಮುಂಚೆ ಉಪಹಾರ ಮಾಡುವಾಗ ನಾನು ಹೇಳಿದೆ, ಹೇಗೆ ಫಾದರ್ ನಿಮ್ಮ ಮುಖ ಹೊಳೆಯುತ್ತದೆ, ಸಂತೂರ್ ಸೋಪ್ ಅಂತ ಹೇಳಿದರು ನನ್ನ ಹತ್ರ. ಸಂತೂರ್ ಸೋಪ್ ಬಳಸ್ತಾರೆ ಅಂತ ಹೇಳಿದ್ದು ನೆನಪು. ಹೊಳೆಯುವ ಮುಖಕಾಂತಿ. ವಂದನೀಯ ಹೆನ್ರಿ ಡಿಸೋಜಾ, ಬಿಷಪ್ ಹೆನ್ರಿ ಡಿಸೋಜಾ ಮತ್ತು ನಾವು ಕಾರ್ಮೆಲ್ ಗುರುಗಳಿಗೆ ಅತ್ಯಂತ ಸನಿಹವಾದ ನಂಟು. ಅನೇಕ ನಮ್ಮ ಉತ್ಸವಗಳಲ್ಲಿ, ವಿಶೇಷ ಕಾರ್ಯಕ್ರಮಗಳಲ್ಲಿ ನಾವು ಆಮಂತ್ರಿಸುವಾಗ ಸಂತೋಷದಿಂದ ಬರ್ತಾರೆ. ಬಹಳ ಹತ್ತಿರದ ಸಂಬಂಧ. ಅವರನ್ನು ಈ ಅಭಿನಂದನಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಪರವಾಗಿ, ವಿಶೇಷವಾಗಿ ನವಗುರು ರೂಪೆನ್ ಮತ್ತು ಅವರ ಕುಟುಂಬದ ಪರವಾಗಿ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಕರತಾಡನ ಮಾಡುತ್ತಾ ಅವರನ್ನ ಸ್ವಾಗತಿಸೋಣ. ವೆಲ್ಕಮ್ ಬಿಷಪ್. ನಮ್ಮ ಮಧ್ಯೆ ಇದ್ದಾರೆ ಹೊಸ ಪ್ರಾಂತ್ಯಾಧಿಕಾರಿಗಳು, ವಂದನೀಯ ಸ್ವಾಮಿ ಜಾನ್ ಫ್ರಾನ್ಸಿಸ್ ಸಿಕ್ವೇರಾ, ಉಡುಪಿ ಗ್ರ್ಯಾಂಡ್ ಹೋಟೆಲ್ನ ಬಿಸಿ ಬಿಸಿ ಮಸಾಲೆ ದೋಸೆ ತರ ನಮ್ಮ ಪ್ರೊವಿನ್ಷಿಯಲ್ ಅವರು ಪ್ರಾಂತ್ಯಾಧಿಕಾರಿಗಳು ಬಿಸಿ ಬಿಸಿ. ಯಾಕಂತ ಹೇಳಿದ್ರೆ ಕೆಲವು ದಿನಗಳ ಹಿಂದೆ ಹೊಸ ಪ್ರಾಂತ್ಯಾಧಿಕಾರಿಗಳಾಗಿ ಅವರು ಆಯ್ಕೆಯಾಗಿದ್ದಾರೆ. ತತ್ವಜ್ಞಾನಿ, ಬಹಳ ಓದಿದವರು, ಆಧ್ಯಾತ್ಮಿಕವಾಗಿ ಕೂಡ ಜ್ಞಾನವನ್ನು ಹೊಂದಿದವರು, ನವ ಒಬ್ಬ ನಾಯಕ ನಮಗೆ ಸಿಕ್ಕಿದ್ದಾರೆ. ಅವರನ್ನು ಕೂಡ ಈ ಸಮಾರಂಭಕ್ಕೆ ನಾನು ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ ಮತ್ತು ಅಭಿನಂದಿಸುತ್ತೇನೆ ಕೂಡ. ವೆಲ್ಕಮ್ ಡಿಯರ್ ಫಾದರ್ ಪ್ರೊವಿನ್ಷಿಯಲ್, ಫಾದರ್ ಜಾನ್ ಸಿಕ್ವೇರಾ. ಸಿದ್ದಾಪುರ ವಿಚಾರಣಾ ಗುರುಗಳು, ವಂದನೀಯ ಸ್ವಾಮಿ ಮೈಕಲ್ ಮರಿ ಅವರು, ಫಾದರ್ ಮೈಕಲ್ ಮರಿ ಮತ್ತು ಕಾರ್ಮೆಲ್ ಗುರುಗಳಿಗೆ ಬಹಳ ಹತ್ತಿರದ ನಂಟು ಅಂತ ನಾನು ಖಂಡಿತವಾಗಿ ಹೇಳ್ಬಹುದು. ಮಡಿಕೇರಿಯಲ್ಲಿ ಮುಂಚೆ ಇದ್ದರು ವಿಚಾರಣಾ ಗುರುಗಳಾಗಿ, ಅನಂತರ ಕುಶಾಲನಗರದಲ್ಲಿ ವಿಚಾರಣಾ ಗುರುಗಳಾಗುವಾಗ ನಾನು ಕೂಡ ತಪೋವನದಲ್ಲಿದ್ದೆ 6 ವರ್ಷ. ಈಗ ಇಲ್ಲಿ 6 ವರ್ಷ ಸಿದ್ದಾಪುರದಲ್ಲಿ. ಎಲ್ಲಿ ಹೋದರೂ ಕೂಡ ಅವರು ಕಾರ್ಮೆಲ್ ಗುರುಗಳೊಂದಿಗೆ, ಕಾರ್ಮೆಲ್ ಫಾದರ್ಸ್ಗಳೊಂದಿಗೆ ಹತ್ತಿರವಾದ ನಂಟು ಸಂಬಂಧವನ್ನ ಇಟ್ಟುಕೊಂಡಿದ್ದಾರೆ. ನಮಗೂ ಕೂಡ ಅಷ್ಟೇ ಸಂತೋಷ. ಅನೇಕ 10 ಸಲ ನಾನು ಬೇರೆ ಬೇರೆ ಕಡೆಯಲ್ಲಿ ಹೇಳ್ತಾ ಬಂದಿದ್ದೇನೆ, ನಾವು ನಮ್ಮಲ್ಲಿದ್ದಂತ ಒಂದು ಹತ್ತಿರದ ಭ್ರಾತೃತ್ವ ಮತ್ತು ಸೋದರತ್ವ. ಅವರ ಸಾರಥ್ಯದಲ್ಲಿ ಇವತ್ತು ಹೊಸ ನವಗುರುಗಳ ಯಾಜಕೋತ್ಸವ ನಡೆದಿದೆ. ಅವರಿಗೂ ಸಂತೋಷ, ನಮಗೂ ಸಂತೋಷ. ವಂದನೀಯ ಮೈಕಲ್ ಮರಿ ಅವರು ನಂಜನಗೂಡಿಗೆ ವರ್ಗಾವಣೆಗೆ ಹೋಗ್ತಾ ಇದ್ದಾರೆ. ಅಲ್ಲಿಯೂ ಕೂಡ ನಂಜನಗೂಡಿನ ರಸಬಾಳೆ ತರ ಅಲ್ಲಿಯೂ ಕೂಡ ಅವರ ಸೇವಾ ಕಾರ್ಯ ಅಷ್ಟೇ ರಸವತ್ತಾಗಿ ಫಲವತ್ತಾಗಿ ಆಗಲಿ ಅಂತ ಆಶಿಸುತ್ತಾ ಅವರನ್ನು ಕೂಡ ರೂಬೆನ್ ಅವರ ಕುಟುಂಬದ ಪರವಾಗಿ ನಮ್ಮ ಪರವಾಗಿ ಸ್ವಾಗತಿಸ್ತಾ ಇದ್ದೇವೆ. ವೆಲ್ಕಮ್ ಫಾದರ್. ನೆರೆದಿರುವಂತಹ ಇನ್ನಿತರ ಕಾರ್ಮೆಲ್ ಗುರುಗಳು, ಕೊಡಗು ಮತ್ತು ವಲಯದ ಗುರುಗಳು, ಇನ್ನಿತರ ಧಾರ್ಮಿಕ ಸಭೆಗೆ ಸೇರಿದಂತಹ ಧಾರ್ಮಿಕ ಗುರುಗಳಿದ್ದಾರೆ, ಕನ್ಯಾಸ್ತ್ರೀಯರಿದ್ದಾರೆ ಮತ್ತು ಸೆಮಿನೇರಿಯನ್ಸ್ ಗುರುಮಠ ಅಭ್ಯರ್ಥಿಗಳಿದ್ದಾರೆ ಮತ್ತು ರೂಬೆನ್ ಅವರ ಮತ್ತು ಅವರ ಕುಟುಂಬಕ್ಕೆ ಸಂಬಂಧಪಟ್ಟಂತ ಹಿತೈಷಿಗಳು, ಬಂಧು ಮಿತ್ರರು, ನೆಂಟರಿಸ್ಟರು, ಅವರ ಪೋಷಕರು, ಬೆನಿಫ್ಯಾಕ್ಟರ್ಸ್ ಇಲ್ಲಿದ್ದಾರೆ. ಆಗ್ನೆಸ್ ಮತ್ತು ಅವರ ಪತಿ ಮತ್ತು ಇನ್ನಿತರು ಇರಬಹುದು. ಮತ್ತು ಸಿದ್ದಾಪುರ ಧರ್ಮ ಕೇಂದ್ರದ ಭಕ್ತಾದಿಗಳು, ನೀವು ಎಲ್ಲರೂ ಒಂದು ಮಾತಿನಲ್ಲಿ ಎಲ್ಲರನ್ನೂ ಕೂಡ ನಾವು ರೂಬೆನ್ ನವಗುರು ರೂಬೆನ್, ಫಾದರ್ ರೂಬೆನ್ ಮತ್ತು ಅವರ ಕುಟುಂಬದ ಪರವಾಗಿ ಸ್ವಾಗತಿಸುತ್ತೇನೆ. ವೆಲ್ಕಮ್ ಟು ಯು ಆಲ್. ಈ ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸಿ ಪ್ರೋತ್ಸಾಹವನ್ನು ನೀಡಿದ ವಂದನೀಯ ಫಾದರ್ ಜೀವಂತ ಅವರವರಿಗೆ ಕೃತಜ್ಞತೆಗಳು. ಈಗ ನವಯಾಜಕರಂತೆ ನಮ್ಮ ಕಾರ್ಮೆಲ್ ಸಭೆಯ ಕರ್ನಾಟಕ ಗೋವಾ ಪ್ರಾಂತ್ಯದ ನವ ಪ್ರಾಂತ್ಯಾಧಿಕಾರಿಗಳು ಕಳೆದ ತಿಂಗಳೇ ಹೊಸದಾಗಿ ಚುನಾಯಿತರಾದ ವಂದನೀಯ ಫಾದರ್ ಜಾನ್ ಸಿಕ್ವೇರಾ ಇವರಿಂದ ನವಯಾಜಕರನ್ನು ಅಭಿನಂದಿಸಲು ಸ್ವಾಗತಿಸುತ್ತೇನೆ. ಪ್ರಿಯರೇ,
ಇಂದು ಕಾರ್ಮೆಲ್ ಸಭೆಗೆ ಸಂತೋಷದ ದಿನ. ಸಹೋದರ ರೂಬನ್ ಅನ್ನು ಫಾದರ್ ರೂಬನ್ ಆಗಿ ನೋಡುವಾಗ ನಿಜವಾಗಿಯೂ ಆನಂದವಾಗುತ್ತೆ. ಇಂದು ನಮಗೆ ನವಯಾಜಕರು ಲಭಿಸಿದ್ದಾರೆ. 13 ವರ್ಷಗಳ ಶ್ರಮ. ಇಂದು ಫಸಲಿನ ಸಮಯ. ಇಂದು ಈ ವರ್ಷದ ಮೊದಲ ಫಸಲು. ದೇವರು ನಮಗೆ ಈ ವರ್ಷ 6 ಮುತ್ತುಗಳನ್ನು ಕೊಟ್ಟಿದ್ದಾರೆ. ಇದು ಮೊದಲ ಮುತ್ತು. ಅದರಲ್ಲಿ ಮೊದಲನೇ ದೀಕ್ಷೆ ಇವತ್ತು. ವಂದನೆಯ ರೂಬನ್ ರವರಾಗಿ ಇಂದು ದೇವರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ. ಇವರ ನವಜೀವನಕ್ಕೆ ಶುಭಾಶಯಗಳನ್ನು ಕೋರುತ್ತೇನೆ. ವಂದನೆಯ ರೂಬನ್ ಉತ್ಸಾಹಿ, ಬುದ್ಧಿವಂತ, ಪ್ರತಿಭಾವಂತ ಯುವಕ. ತಮ್ಮ ತರಬೇತಿಯನ್ನು ರೋಮ್ನಲ್ಲಿ ಮುಗಿಸಿ ತಮ್ಮ ಹುಟ್ಟೂರಿನಲ್ಲೇ ತಮ್ಮ ದೀಕ್ಷೆಯನ್ನು ಪಡೆಯಬೇಕೆಂದು ಬಯಸಿ ಇಂದು ನವಯಾಜಕರಾಗಿ ನಮ್ಮ ಮುಂದೆ ಇದ್ದಾರೆ. ಮೊಟ್ಟ ಮೊದಲನೆಯಾಗಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಯಾಜಕನನ್ನು ನಮ್ಮ ಕರ್ನಾಟಕ ಗೋವಾ ಪ್ರಾಂತಕ್ಕೆ ದಯಪಾಲಿಸಿದಂತಹ ಭಗವಂತನಿಗೆ ಕೋಟಿ ಕೋಟಿ ನಮನಗಳು. ಇಂದು ನಮ್ಮ ನವಯಾಜಕರಿಗೆ ದೀಕ್ಷೆಯನ್ನು ನೀಡಿದ ಬಳ್ಳಾರಿಯ ಧರ್ಮಾಧ್ಯಕ್ಷರಾದ ಅಥವಾ ವಂದನೀಯ ಹೆನ್ರಿ ಡಿಸೋಜರ್ ಅವರಿಗೆ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ನಮ್ಮ ಧರ್ಮಾಧ್ಯಕ್ಷರು ನಮ್ಮ ಅಚ್ಚುಮೆಚ್ಚಿನವರು. ಕಾರ್ಮೆಲ್ ಸಭರಿಗೂ ಅವರಿಗೂ ಅನ್ಯೋನ್ಯವಾದಂತಹ ಒಡನಾಟ. ಅವರು ಅಸನ್ಮುಖಿ. ಅವರು ಇದ್ದಲ್ಲಿ ಸಂತೋಷ, ಅವರು ಇದ್ದಲ್ಲಿ ಉಲ್ಲಾಸ. ನಮ್ಮ ಪ್ರಾಂತದ ಅನೇಕರನ್ನು ಯಾಜಕರನ್ನಾಗಿ ಅಭಿಷೇಕಿಸಿದ್ದಾರೆ ಬಿಷಪ್ ಹೆನ್ರಿ ಅವರು. ನಮ್ಮ ಕರೆಯೋಲೆಯನ್ನು ಸ್ವೀಕರಿಸಿ ನಮ್ಮಲ್ಲಿಗೆ ಬಂದು ನಮ್ಮ ಸಹೋದರನನ್ನು ಯಾಜಕ ಸೇವೆಗೆ ಅಭಿಷೇಕಿಸಿದ ನಿಮಗೆ 100 ನಮನಗಳು. ನಮ್ಮ ಸಂಬಂಧ ಬೆಳೆಯಲಿ, ಇನ್ನೂ ಅನೇಕರಿಗೆ ನಿಮ್ಮ ಅಮೃತ ಹಸ್ತದ ಸ್ಪರ್ಶವಾಗಲಿ ಎಂದು ನಮ್ಮ ಆಶಯ. Bishop Henry, I want to keep on record the bond between the Carmelites and you. If I am not wrong, from the time that has been the bishop, every year during the time of the feast of infant Jesus, Bishop Henry has not missed once to come to infant Jesus and to celebrate Mass. And that is the bond Bishop Henry has kept on the Carmelite Fathers. Thank you very much, Bishop Henry, for the love and affection that you have on us. And I want to honor you at this moment. I'm new to the post, but all through we had Father Sylvester D'Souza, our previous provincial and the present vicar. May invite Father Sylvester to come forward and honor the bishop. ಸಹೋದರ ರೂಬನ್ ಅವರ ಪೋಷಕರಿಗಾಗಿ ನಾವಿಂದು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ತಮ್ಮ ಮಗನನ್ನು ಕಾರ್ಮೆಲ್ ಸಭೆಗೆ ನೀಡಿ ಅವರು ಮಾಡಿದಂತಹ ಸಮರ್ಪಣೆ, ತ್ಯಾಗ ನಿಜವಾಗಿಯೂ ಶ್ಲಾಘನೀಯ. ರೂಬನ್ ಅವರ ತಂದೆ ಸ್ವರ್ಗದಲ್ಲಿ ಇಂದು ಖಂಡಿತವಾಗಿಯೂ ಸಂತೋಷ ಪಡುತ್ತಿದ್ದಾರೆ. ಅಮ್ಮ, ನಿಮ್ಮ ತ್ಯಾಗವನ್ನು ದೇವರು ಆಶೀರ್ವದಿಸಲಿ. ಇಷ್ಟು ಒಳ್ಳೆಯ ಮಗನನ್ನು ದೇವರ ಸೇವೆಗೆ ನೀಡಿದ ನಿಮಗೆ ವಂದನೆಗಳು. ನಿಮ್ಮ ತ್ಯಾಗಕ್ಕೆ ನಮ್ಮದೊಂದು ಕಿರು ಕಾಣಿಕೆ. ದಯಮಾಡಿ ಸ್ವೀಕರಿಸಿ.
ಸಿದ್ದಾಪುರ ವಿಚಾರಣೆಯ ಗುರುಗಳಿಗೆ ನನ್ನ ವಂದನೆಗಳು. ಸೆಮಿನರಿಗೆ ಸೇರಿದ ದಿನದಿಂದ ಈ ವಿಚಾರಣೆಯಲ್ಲಿ ಸೇವೆ ನೀಡಿದ ಎಲ್ಲ ಗುರುಗಳು ನಮ್ಮ ಸಹೋದರನಿಗೆ ಸಹಕಾರವನ್ನು ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇಂದು ವಿಶೇಷವಾಗಿ ಅಧ್ಯಕ್ಷ ದೀಕ್ಷೆಯ ಸಮಯದಲ್ಲಿ ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಲು ಉದಾರ ಮತ್ತು ಮುಕ್ತ ಮನಸ್ಸಿನಿಂದ ನೆರವನ್ನು ನೀಡಿದಂತಹ ವಂದನೀಯ ಮೈಕಲ್ ಮರಿ ಅವರಿಗೆ ನನ್ನ ಹೃದಯದಾಳದಿಂದ ವಂದನೆಗಳು. ನಿಮ್ಮ ಪ್ರೀತಿಯ ಸೇವೆ ಸಹಕಾರ ಖಂಡಿತವಾಗಿಯೂ ನಮ್ಮ ಮನದಲ್ಲಿ ಸದಾ ಅಚ್ಚಳಿಯಿಂದ ಉಳಿಯುತ್ತೆ. ಯಾಜಕ ತರಬೇತಿ ಪ್ರಿಯರೇ, ಒಂದು ಸುದೀರ್ಘ ಪ್ರಯಾಣ. 13 ವರ್ಷಗಳ ಸಿದ್ಧತೆಯಲ್ಲಿ ನಮ್ಮ ಪುಟ್ಟ ಬಾಲಕ ರೂಬನ್ ಅನ್ನು ಇಂದು ವಂದನೀಯ ರೂಬನ್ ಆಗಿ ರೂಪಿಸಿದ ಎಲ್ಲಾ ತರಬೇತುಗಾರರನ್ನು ಇಂದು ನಾನು ಸ್ಮರಿಸುತ್ತೇನೆ. ನಿಮ್ಮ ಶ್ರಮ ವಿಶೇಷವಾದದ್ದು. ಮಕ್ಕಳನ್ನು ತಿದ್ದುವಂತಹ ಕೆಲಸ ಬಹಳ ಸಂಯಮದಿಂದ ಪ್ರೀತಿಯಿಂದ ಮಾಡಬೇಕಾಗುತ್ತೆ. ನಿಮ್ಮ ಸಂಯಮ, ಪ್ರೀತಿ, ವಾತ್ಸಲ್ಯ, ಶಿಸ್ತಿನ ತರಬೇತಿಯ ಮೂಲಕ ಈ ನವಯಾಜಕನನ್ನು ನಮಗೆ ನೀಡಿದ್ದೀರಿ. ಎಲ್ಲ ಗುರುಗಳಿಗೆ ನನ್ನ ವಂದನೆಗಳು. ಹಾಗೆ ಆರ್ಥಿಕವಾಗಿ ನಮ್ಮ ಸಹೋದರರ ತರಬೇತಿಗೆ ನೆರವನ್ನು ನೀಡಿದ ಎಲ್ಲಾ ದಾನಿಗಳನ್ನು ಈ ಭಗವಂತನು ಆಶೀರ್ವದಿಸಲಿ ಎಂದು ಪ್ರಾರ್ಥಿಸುತ್ತೇನೆ. I want to keep on record all the benefactors who have been at the beck and call of Father Ruben during his time of studies. I would love to call on their names and love to honor them. Captain Hansel Joseph Siqueira and family, I would be happy they come forward. Mrs. from Captain Hansel Joseph Siqueira and family from Bangalore, Mrs. Priscilla Castellino from Israel, Mr. Joachim Pereira from Ontario, Canada, Mrs. Agnes D'Souza from Margaon, Goa, Mr. Don Adrian Lobo, Mangaluru, Mrs. Jose Maria Miranda, Margaon, Mrs. Lena Rodriguez Bentual, Mr. Ronnie and Mrs. Rachel Quadros, Mira Road, Mr. Rodolphe and Mrs. Octaviano Vaz, Mr. Bonnie and Mrs. Clara Dias, Mira Road. Thank you very much for your generous contributions, for your love, affection, and all that you do for our Carmelite brothers. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಿಚಾರಣೆಯಿಂದ ಈ ಮಗನನ್ನು ನಮಗೆ ನೀಡಿದ್ದಕ್ಕಾಗಿ ನಿಮಗೆಲ್ಲರಿಗೂ ವಂದಿಸುತ್ತೇನೆ. ಪ್ರತಿಯೊಬ್ಬರೂ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮ ಸಹೋದರ ನವಯಾಜಕ ರೂಪನನ್ನು ಪ್ರೋತ್ಸಾಹಿಸಿದ್ದೀರಿ. ನಿಮ್ಮ ಪ್ರೋತ್ಸಾಹಕ್ಕೆ ನಾವು ಚಿರಋಣಿಯಾಗಿದ್ದೇವೆ. ಹೀಗೆ ಇನ್ನೂ ಅನೇಕರನ್ನು ಪ್ರೋತ್ಸಾಹಿಸಿ ನಮ್ಮ ನವಯಾಜಕರಿಗಾಗಿ ಸದಾ ಪ್ರಾರ್ಥಿಸಿ ಎಂದು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ. ನಿಮಗೆಲ್ಲರಿಗೂ ಇಲ್ಲಿ ಸೇರಿದವರಿಗೆ ವಂದನೆಗಳು. ಇಲ್ಲಿ ನೆರೆದಿರುವ ಎಲ್ಲರೂ ನಮ್ಮ ನವಯಾಜಕರಿಗಾಗಿ ಪ್ರಾರ್ಥಿಸಿ ಇನ್ನೂ ಅನೇಕರು ದೇವರ ಸೇವೆಗೆ ಮುಂದಾಗಲಿ ಎಂದು ದೇವರಲ್ಲಿ ಸದಾ ಪ್ರಾರ್ಥಿಸಿ ಎಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಈಗ ನವಯಾಜಕರನ್ನು ಧರ್ಮಕೇಂದ್ರದ ಗುರುಗಳು ಧರ್ಮಕೇಂದ್ರದ ವತಿಯಿಂದ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ನವಯಾಜಕರಾದ ವಂದನೀಯ ಗುರು ರೂಬನ್ ಅವರೇ, ಇಂದು ನಿಮಗೆ ಒಂದು ಸಂತೋಷದ ದಿನ. ನಮಗೆ ಅರ್ಥವಾಗುತ್ತದೆ ಈ ಒಂದು ಸುದಿನಕ್ಕೋಸ್ಕರ ನೀವು ಎಷ್ಟು ಕಷ್ಟಪಟ್ಟಿದ್ದೀರಿ, ಎಷ್ಟು ಶ್ರಮಿಸಿದ್ದೀರಿ ಎಂಬುದಾಗಿ. ಅಂತಹ ಒಂದು ದಿವಸ ಬಂದಿದೆ. ಈ ದಿವಸ
ನಮ್ಮ ಈ ಸಿದ್ದಾಪುರ ಧರ್ಮ ಕೇಂದ್ರದ ಎಲ್ಲ ಜನತೆಯ ಪರವಾಗಿ ನಿಮಗೆ ನಮ್ಮ ಹಾರ್ದಿಕ ಶುಭಾಶಯಗಳು ಮತ್ತು ವಂದನೆಗಳು. ಫಾದರ್ ರೋಬನ್, ಕಂಗ್ರಾಚುಲೇಷನ್ಸ್. ಗುರು ಜೀವನವೆಂಬುದು ಹೂವಿನ ಹಾಸಿಗೆಯಲ್ಲ, ಮುಳ್ಳು ಕೂಡ ಅದರಲ್ಲಿರುತ್ತದೆ. ಅದು ಫಾದರ್ ರೋಬನ್ಗೆ ಚೆನ್ನಾಗಿ ಗೊತ್ತು. ಸೊ ಆದ್ದರಿಂದ ಅದಕ್ಕೆ ಧೈರ್ಯಗುಂದಬೇಕಾಗಿಲ್ಲ. ಧೈರ್ಯವಾಗಿ ಮುನ್ನುಗ್ಗಿ, ದೇವರು ನಿಮ್ಮ ಜೊತೆ ಯಾವಾಗಲೂ ಇರುತ್ತಾರೆ. ನಾವು ನಿಮಗೋಸ್ಕರ ಪ್ರಾರ್ಥಿಸುತ್ತೇವೆ. ನಿಮ್ಮ ಈ ಜೀವನ ಸುಖಕರವಾಗಿರಲಿ. ಬಿಷಪ್ ಹೆನ್ರಿ ಅವರು ದಿವ್ಯ ಬಲಿ ಪೂಜೆಯಲ್ಲಿ ಹೇಳಿದ ಹಾಗೆ ಜನರ ಸೇವೆ, ದೇವರ ಸೇವೆ ಎಲ್ಲವೂ ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದ ಹಾಗೆ. ಅವೆರಡು ಕೂಡ ಒಟ್ಟೊಟ್ಟಿಗೆ ನಿಮ್ಮ ಮುಖಾಂತರ ಹೋಗಲಿ ಎಂದು ನಮ್ಮೆಲ್ಲರ ಹಾರೈಕೆ ನಿಮಗೆ. ಈಗ ನಮ್ಮ ಧರ್ಮ ಕೇಂದ್ರದ ಪರವಾಗಿ ನಮ್ಮ ಹಿರಿಯರಾದ ಆಲ್ಬರ್ಟ್ ಅವರು ಮುಂದೆ ಬಂದು ಅವರಿಗೆ ಹೂಮಾರ ಹಾಕಬೇಕು ಮತ್ತು ಸಿಸ್ಟರ್ ಸುಪೀರಿಯರ್ ಮುಂದೆ ಬಂದು ಅವರಿಗೆ ಶಾಲ್ ಹೊದಿಸಬೇಕೆಂದು ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಆಲ್ಬರ್ಟ್ ಬನ್ನಿ. ಆಲ್ಬರ್ಟ್ ಅವರಿಗೆ ತಿಳಿಸಿರ್ಲಿಲ್ಲ ನಾನು ಮೊದಲು, ಅದಕ್ಕೆ ಬನ್ನಿ. ಶಾಲ್ ಹಾಕಿ ಸಿಸ್ಟರ್ ಸುಪೀರಿಯರ್. ಮತ್ತೊಮ್ಮೆ ಫಾದರ್ ರೂಬನ್ ಅವರಿಗೆ ನಿಮಗೆ ಶುಭಾಶಯಗಳು, ಹಾರ್ದಿಕ ಶುಭಾಶಯಗಳು. ಈಗ ನವಯಾಜಕರನ್ನು ಪ್ರಾಂತಾಧಿಕಾರಿಗಳು ಅಭಿನಂದಿಸುತ್ತಾರೆ. ಈಗ ಧರ್ಮಾಧ್ಯಕ್ಷರು ನವ ಯಾಜಕರಿಗೆ ಗುರುಗಳಾಗಿದ್ದಾರೆ ಎಂಬ ಪ್ರಮಾಣ ಪತ್ರವನ್ನು ನೀಡಿ ಅವರನ್ನು ಅಭಿನಂದಿಸುತ್ತಾರೆ. ನಾವು ಕಾಯುತ್ತಿರುವಂತಹ ಗಳಿಗೆ ಈಗ ಬಂದಿದೆ. ನವಯಾಜಕರು ತಮ್ಮ ಜೀವನದ ಈ ಸುದಿನ ಸಂತಸದ ಆನಂದದ ಅನುಭವವನ್ನು ಮನದಾಳದಿಂದ ನಮ್ಮೊಂದಿಗೆ ಹಂಚಿಕೊಂಡು ಅವರು ತಮ್ಮ ಎಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಗಣ್ಯರನ್ನು ಸನ್ಮಾನಿಸುತ್ತಾರೆ. ಇಂದು ನನ್ನ ಹೃದಯವು ಕೃತಜ್ಞತೆಯಿಂದ ತುಂಬಿ ತುಳುಕುತ್ತಿದೆ. ಯಾಜಕತ್ವ ಎಂಬ ಮಹಾನ್ ವರವನ್ನು ಸ್ವೀಕರಿಸಿದ ಈ ಪವಿತ್ರ ಕ್ಷಣದಲ್ಲಿ ಪ್ರವಾದಿ ಯೆಶಾಯನ ಮಾತುಗಳು ನನ್ನ ಮನದಲ್ಲಿ ಮುಳುಗುತ್ತಿವೆ. ನಾನು ಯಾರನ್ನು ಕಳುಹಿಸಲಿ? ನನ್ನ ಪರವಾಗಿ ಯಾರು ಹೋಗುವರು? ಆಗ ನಾನು ಹೇಳಿದ್ದೇನೆ, ಇಗೋ ನಾನು, ನನ್ನನ್ನು ಕಳುಹಿಸು ಎಂಬ ಯೆಶಾಯನ ವಾಕ್ಯವು ನನ್ನ ಮನದಲ್ಲಿ ಮುಟ್ಟುತ್ತದೆ. ಈ ಕರೆಯು ಇಂದು ನನ್ನ ಜೀವನದಲ್ಲಿ ನಿಜವಾಗಿದೆ. ಅನಾದಿ ಕಾಲದಿಂದಲೇ ನನ್ನನ್ನು ತನ್ನ ಸೇವೆಗೆ ಆರಿಸಿಕೊಂಡು ಸರ್ವಶಕ್ತರಾದ ದೇವರಿಗೆ ನಾನು ಹೃತ್ಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇದು ನನ್ನ ಅರ್ಹತೆಯಿಂದಲ್ಲ,
ದೇವರ ಅಪಾರ ಕೃಪೆ ಮತ್ತು ಕರುಣೆಯಿಂದಲೇ ನಾನು ಇಲ್ಲಿ ನಿಂತಿದ್ದೇನೆ. ನನ್ನ ಪ್ರೀತಿಯ ತಾಯಿಗೆ ನನ್ನ ಮನದಾಳದ ಕೃತಜ್ಞತೆಗಳು. ನಿಮ್ಮ ಪ್ರೀತಿ, ತ್ಯಾಗ, ನೀವು ಎಷ್ಟೇ ಕಷ್ಟ ಮತ್ತು ದುಃಖದಲ್ಲಿದ್ದರೂ ನನಗೆ ಯಾವುದೇ ರೀತಿಯ ಕಷ್ಟವನ್ನು ಕೊಡದೆ ನನ್ನ ಬೆನ್ನು ತಟ್ಟಿ ದೇವರ ದಾರಿಯಲ್ಲಿ ಮುನ್ನಡೆ ಎಂದು ಧೈರ್ಯ ಮತ್ತು ಶಕ್ತಿಯನ್ನು ನೀಡಿ ಅವರ ಪ್ರಾರ್ಥನೆ ನನ್ನ ವೃತ್ತಿ ಧರ್ಮದ ಮೂಲಾಧಾರವಾಗಿದೆ. ಅಮ್ಮ, ದೇವರು ನಿನ್ನನ್ನು ಎಂದಿಗೂ ಸಂತೋಷದಿಂದ ಇಡಲಿ. ದೇವರು ನಿನ್ನನ್ನು ಆಶೀರ್ವದಿಸಲಿ. ನಿಧನರಾಗಿರುವ ನನ್ನ ತಂದೆ ಮತ್ತು ಅಜ್ಜಿ ಅನ್ನಮ್ಮ ಅವರಿಗೂ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಅವರ ಆಶೀರ್ವಾದಗಳು ಸ್ವರ್ಗದಿಂದ ಸದಾ ನನ್ನನ್ನು ಮಾರ್ಗದರ್ಶನ ಮಾಡುತ್ತಿವೆ ಎಂಬ ವಿಶ್ವಾಸ ನನಗಿದೆ. ಅವರ ಆತ್ಮಕ್ಕೆ ಕರ್ತರು ಶಾಶ್ವತ ಶಾಂತಿಯನ್ನು ನೀಡಲೆಂದು ಈ ಒಂದು ಸಂದರ್ಭದಲ್ಲಿ ನಾನು ಬೇಡುತ್ತೇನೆ. ನನ್ನ ಒಡ ಹುಟ್ಟಿದ ಸಹೋದರ ಅಂತೋಣಿ ಮತ್ತು ಫ್ಲೋರೆನ್ಸ್, ನಮ್ಮ ಕುಟುಂಬದಲ್ಲಿ ಸಂಕಷ್ಟ ಎದುರಾದಾಗ ನೀವು ಎಂದಿಗೂ ಹಿಂದಿರುಗಿ ಬಾ ಎಂದು ಹೇಳಲಿಲ್ಲ. ಅದರ ಬದಲಾಗಿ ಚಿಂತಿಸಬೇಡ, ನಾವು ನಿಭಾಯಿಸುತ್ತೇವೆ ಎಂಬ ಬಲವನ್ನು ನನಗೆ ನೀಡಿ ಧೈರ್ಯವನ್ನು ತುಂಬಿ ದೇವರ ಕರೆಯ ಮೇಲೆ ನಡೆ ಎಂದು ನನಗೆ ಪ್ರೋತ್ಸಾಹಿಸಿ ನನಗೆ ಮುನ್ನಡೆಸಿದ ಅವರಿಬ್ಬರಿಗೂ ನನ್ನ ಮನದಾಳದ ವಂದನೆಗಳು. ನನ್ನ ಮಾವ ಅತ್ತೆಯರಿಗೂ, ಸಿಸ್ಟರ್ ಮೇರಿ, ಸಿಸ್ಟರ್ ಅಂಶಲಾ, ಇವರೆಲ್ಲರಿಗೂ ಮತ್ತು ನನ್ನ ತಂದೆ ತಾಯಿಯ ಕುಟುಂಬದ ಎಲ್ಲರಿಗೂ ನನ್ನ ಮನದಾಳದ ವಂದನೆಗಳು. ನಿಮ್ಮ ಪ್ರೀತಿ, ಪ್ರಾರ್ಥನೆ, ಪ್ರೋತ್ಸಾಹ ನನ್ನನ್ನು ಇಲ್ಲಿಯವರೆಗೆ ತಂದಿದೆ. ನಿಮ್ಮ ಪ್ರೀತಿ ಹಾಗೂ ಪ್ರಾರ್ಥನೆಯು ಇನ್ನೂ ಮುನ್ನಡೆಯಲಿ ನನಗೆ ಬೇಕಾದ ಎಲ್ಲ ಆಶೀರ್ವಾದವನ್ನು ನೀಡಿರಿ ಎಂದು ಈ ಸಮಯದಲ್ಲಿ ಬೇಡುತ್ತಾ ನಿಮಗೆಲ್ಲರಿಗೂ ನನ್ನ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ನಮ್ಮ ಕಾರ್ಮೆಲ್ ಸಭೆಯ ಮಾಜಿ ಪ್ರಾಂತಾಧಿಕಾರಿಯಾದ 1ನೇ ಸ್ವಾಮಿ ಸಿಲ್ವೆಸ್ಟರ್ ಡಿಸೂಸ, ನನ್ನ ತರಬೇತಿ ಜೀವನದ ಅಂತಿಮ ಘಟ್ಟದಲ್ಲಿ ನನ್ನ ಬೆನ್ನೆಲುಬಾಗಿ ನನಗೆ ಎಲ್ಲ ರೀತಿಯ ಸಹಾಯವನ್ನು ನೀಡಿದ್ದಕ್ಕಾಗಿ ಹಾಗೂ ಎಲ್ಲ ಕೌನ್ಸಿಲರ್ಸ್ಗಳಿಗೂ ಕೂಡ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈಗಿನ ಪ್ರಾಂತಾಧಿಕಾರಿಗಳಾದ 1ನೇ ಸ್ವಾಮಿ ಜಾನ್ ಸಿಕ್ವೇರ ಮತ್ತು ಎಲ್ಲ ಕೌನ್ಸಿಲರ್ಸ್ಗಳಿಗೂ ಕೂಡ ನನ್ನ ಹೃತ್ಪೂರ್ವಕ ವಂದನೆಗಳು. ಅಂತೆಯೇ ಕಾರ್ಮೆಲ್ ಸಭೆಯ ತರಬೇತಿ ಜೀವನದಲ್ಲಿ ಮಾಜಿ ಪ್ರಾಂತಾಧಿಕಾರಿಗಳಾದ ಸೇವೆ ಸಲ್ಲಿಸಿ 1ನೇ ಸ್ವಾಮಿ ಚಾರ್ಲ್ಸ್ ಸೆರಾವೋ, ಜೇಮ್ಸ್ ಪಾಯಸ್, ಜಾರ್ಜ್ ಸಂತಮಾಯರ್ ಮತ್ತು ಎಲ್ಲ ಕೌನ್ಸಿಲರ್ಸ್ಗಳಿಗೂ ನನ್ನ ಮನದಾಳದ ವಂದನೆಗಳು. ನಾನು ಕಾರ್ಮೆಲ್ ಸಭೆ ಸೇರಿದಾಗಿಂದಲೂ ಇಲ್ಲಿಯವರೆಗೂ ನನ್ನ ಜೊತೆಗಿದ್ದು ಅವರ ಜೀವನದ ಮೂಲಕ ದಾರಿ ತೋರಿಸಿದ ಎಲ್ಲ ಸುಪೀರಿಯರ್ಸ್, ಫಾರ್ಮೇಟರ್ಸ್, ಸ್ಪಿರಿಚುವಲ್ ಡೈರೆಕ್ಟರ್ಸ್, ಕಮ್ಯುನಿಟಿ ಫಾದರ್ಸ್ ಮತ್ತು ಎಲ್ಲ ಕಾರ್ಮೆಲ್ ಸಭೆಯ ಗುರುವೃಂದದವರಿಗೆ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ವಂದನೆಯನ್ನು ಸಲ್ಲಿಸುತ್ತೇನೆ. ಜೀವನದಲ್ಲಿ ಸಹಪಾಠಿಗಳು ತುಂಬಾ ಮುಖ್ಯ. ಪ್ರತ್ಯೇಕವಾಗಿ ನನ್ನ ಕಾರ್ಮೆಲ್ ಸಭೆಯ ತರಬೇತಿ ಜೀವನದಲ್ಲಿ ಸಿಕ್ಕಂತ ಒಂದು ಸಣ್ಣವರ ನನ್ನ ಪ್ರೀತಿಯ ಸಹಪಾಠಿಗಳು ಫಾದರ್ಸ್ ಪ್ರಿತೇಶ್, ಜಸ್ವಿನ್, ಸ್ಟಾನಿ, ಪ್ರಣಯ್, ಅವಿತ್, ಮೂವಿನ್, ಡಿಕನ್ ಎಲ್ಸ್ಟನ್ ಮತ್ತು ಡಿಕನ್ ಆಲ್ವಿನ್ ಇವರ ಸಹಾಯ ಮತ್ತು ಪ್ರೋತ್ಸಾಹ ನನ್ನನ್ನು ಇಲ್ಲಿಯವರೆಗೆ ತಂದು ನಿಲ್ಲಿಸಿದೆ. ನಿಮ್ಮ ಸಹಕಾರ, ನಿಮ್ಮ ಪ್ರೀತಿ ಇದೆಲ್ಲಕ್ಕೂ ನನ್ನ ಮನದಾಳದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ನನಗಿಂತ ಮುಂಚೆ ಸಾಗಿದ ಹಾಗೂ ನನಗಿಂತ ಹಿಂದೆ ಇರುವ ಎಲ್ಲ ಕಾರ್ಮೆಲ್ ಸಭೆಯ ಸಹೋದರಿಗೂ ನನ್ನ ಮನದಾಳದ ವಂದನೆಗಳು. ನಮ್ಮ ಕೇಂದ್ರದಲ್ಲಿ ಈ ಒಂದು ಯಾಜಕ ಅಭಿಷೇಕವನ್ನು ಮಾಡಲು ಎಲ್ಲಾ ರೀತಿಯ ಸಹಾಯ ಮಾರ್ಗದರ್ಶನವನ್ನು ನೀಡಿದ 1ನೇ ಸ್ವಾಮಿ ಮೈಕಲ್ ಮರಿರವರಿಗೂ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತೇನೆ. ತಮ್ಮ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ದೇವರು ಮತ್ತು ನನ್ನ ಕುಟುಂಬದ ಪ್ರೀತಿಯ ಮೇಲೆ ಈ ಒಂದು
ಪೂಜೆಯಲ್ಲಿ ಪಾಲ್ಗೊಂಡು ನನಗೋಸ್ಕರ ಪ್ರಾರ್ಥನೆ ಮಾಡಿದ ನಿಮಗೆಲ್ಲರಿಗೂ ನನ್ನ ಮನದಾಳದ ವಂದನೆಗಳು. ಅದೇ ರೀತಿಯಲ್ಲಿ ಇಲ್ಲಿ ಬಂದಂತಹ ಎಲ್ಲ ಗುರುಗಳಿಗೂ ಎಲ್ಲ ಕನ್ಯಾಸ್ತ್ರೀಗೂ ನನ್ನ ಮನದಾಳದ ವಂದನೆಗಳು. ಅದೇ ರೀತಿ ಎಲ್ಲ ಶಿಕ್ಷಕರು, ಕ್ಯಾಟಗಿಸಮ್ ಟೀಚರ್ಸ್ ಹಾಗೂ ಕ್ಲಾಯ್ಸ್ಟರ್ ಕಾನ್ವೆಂಟ್ ಸಿಸ್ಟರ್ಸ್ಗಳಿಗೂ ಈ ಒಂದು ಸಂದರ್ಭದಲ್ಲಿ ನನ್ನ ಮನದಾಳದ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಇಂದಿನ ಆರಾಧನಾ ವಿಧಿಯನ್ನು ಅರ್ಥಗರ್ಭಿತವಾಗಿ ನೆರವೇರಿಸಿದ 1ನೇ ಸ್ವಾಮಿ ಆಂಟೋನಿ ಸ್ಟೀಫನ್ ರವರಿಗೂ, ಪೂಜೆಯಲ್ಲಿ ನಮ್ಮನ್ನು ಅಚ್ಚುಕಟ್ಟಾಗಿ ಪ್ರಾರ್ಥಿಸಲು ಹಾಡಿನ ಮೂಲಕ ಸಹಕಾರವನ್ನು ಮಾಡಿದ ಪುಷ್ಪಾಶ್ರಮದ ಮೈಸೂರಿನಿಂದ ಬಂದಂತಹ ಎಲ್ಲ ಸಹೋದರನಿಗೂ ಮತ್ತು ಫಾದರ್ ಲ್ಯಾನ್ಸ್ ಲೂಯಿಸ್ ರವರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ದೇವಾಲಯದ ಪೀಠವನ್ನು ಸುಂದರವಾಗಿ ಅಲಂಕರಿಸಿ ಪರ್ಪಲ್ ಇವೆಂಟ್ಸ್ ಸಂಪತ್ರವರಿಗೂ ಹಾಗೂ ಸಿಸ್ಟರ್ಸ್ಗಳಿಗೂ, ಫೋಟೋಗ್ರಾಫರ್ ಆದ ಅಸ್ಕರ್ ಮತ್ತು ತೌಫೀರ್ ಅವರಿಗೂ ನನ್ನ ಮತ್ತು ನನ್ನ ಕುಟುಂಬದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಈ ಒಂದು ಸಂಭ್ರಮಕ್ಕೆ ಭೋಜನವನ್ನು ನಮಗೋಸ್ಕರ ಸ್ಥಳವನ್ನು ನೀಡಿದಂತಹ ಸೆಂಟ್ ಆನ್ಸ್ ಕಾನ್ವೆಂಟಿನ ಸುಪೀರಿಯರ್ ಸಿಸ್ಟರ್ ಮರ್ಸರ್ ಮತ್ತು ಅವರ ಕಮ್ಯುನಿಟಿ ಸಿಸ್ಟರ್ಸ್ಗಳಿಗೂ ನನ್ನ ಮತ್ತು ನನ್ನ ಕುಟುಂಬದ ವಂದನೆಗಳು. 1-2 ವಾಕ್ಯವನ್ನು ನಾನು ಇಟಾಲಿಯನ್ ಭಾಷೆಯಲ್ಲಿ ಹೇಳಲು ಬಯಸುತ್ತೇನೆ, ಏಕೆಂದರೆ ನನಗೆ ಗೊತ್ತಿರುವ ಕೆಲವೊಬ್ಬರು ಇದೇ ಲೈವ್ ಸ್ಟ್ರೀಮ್ ಅಲ್ಲಿ ನನ್ನ ಈ ಒಂದು ಗುರುಪಟ್ಟವ ಅಭಿಷೇಕವನ್ನು ನೋಡಿದ್ದಾರೆ. ಅದಕ್ಕೋಸ್ಕರ 1-2 ವಾಕ್ಯವನ್ನು ಇಟಾಲಿಯನ್ ಭಾಷೆಯಲ್ಲಿ ಹೇಳಲು ಇಚ್ಛೆಯನ್ನು ಪಡುತ್ತೇನೆ. Ringrazio con tanta gioia tutti i membri del Consiglio Pastorale di Parrocchia Santa Maria a Ripa, i membri della famiglia carmelitana, tutti i membri del coro e i fedeli per la vostra preghiera e l'affetto. Grazie mille, Dio vi benedica. ಅದೇ ರೀತಿ ನನ್ನ ಬೆನೆಫ್ಯಾಕ್ಟರ್ಸ್ ಆದ ರೋನಿ, ಪ್ರೀಮಾ ಮತ್ತು ಆಗ್ನೆಸ್ ಅವರಿಗೂ ಮತ್ತು ಅವರ ಎಲ್ಲ ಕುಟುಂಬಸ್ಥರಿಗೂ ನನ್ನ ಮತ್ತು ನನ್ನ ಕುಟುಂಬದ ಪರವಾಗಿ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕೊನೆಯದಾಗಿ ನವಯಾಜಕನಾಗಿ ಇಲ್ಲಿ ಇಂದು ನಿಲ್ಲಲು ನನಗಾಗಿ ಪ್ರಾರ್ಥಿಸಿದಂತಹ ನನ್ನ ಸ್ನೇಹಿತರು, ಕುಟುಂಬಸ್ಥರು, ಧರ್ಮಸಭೆಯ ಎಲ್ಲ ಗುರುಗಳು, ಕ್ರೈಸ್ತ ಸನ್ಯಾಸಿರಿಗೂ, ಎಲ್ಲ ಜನರಿಗೂ, ಬಂಧು ಮಿತ್ರರಿಗೂ ನನ್ನ ತುಂಬು ಹೃದಯದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ನೇರವಾಗಿ ಮತ್ತು ಪರೋಕ್ಷವಾಗಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸಹಕಾರವನ್ನು ನೀಡಿದ ಎಲ್ಲರಿಗೂ ನಿಮಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಈ ಸಂತಸದ ಸುದಿನದಂದು ತಮ್ಮ ಅನುಭವವನ್ನು ಕೃತಜ್ಞತೆಯನ್ನು ಸಲ್ಲಿಸಿದ ನವಯಾಜಕರಿಗೆ ಅಭಿನಂದನೆಗಳು. ಈಗ ಈಗ ನವಯಾಜಕರು ಗಣ್ಯರನ್ನು ಸನ್ಮಾನಿಸುತ್ತಾರೆ. ಇವತ್ತು ಮಾರ್ಚ್ 10ನೇ ತಾರೀಕು ಮದರ್ಸ್ ಡೇ ಅಲ್ವಾ? ನಮ್ಮೆಲ್ಲ ಪರವಾಗಿ ರೂಬನ್ ಅವರು ತಮ್ಮ ತಾಯಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾರೆ. ತಮ್ಮ ತ್ಯಾಗಕ್ಕೆ, ತಮ್ಮ ಪ್ರೀತಿಗೆ, ತಮ್ಮ ಸೇವೆಗೆ
ದೇವರವರನ್ನು ಆಶೀರ್ವದಿಸಲಿ ಎಂಬ ಪ್ರಾರ್ಥನೆ ನಮ್ಮದಾಗದೆ. Father Sylvester. ಕಾರ್ಯಕ್ರಮದ ಅಂತಿಮಕ್ಕೆ ಭಾಗಕ್ಕೆ ನಾವು ಬಂದಿದ್ದೇವೆ. ಅದೇ ಭೋಜನದ ಕೂಟ. ಭೋಜನದ ಕೂಟವನ್ನು ಇದೇ ಸೆಂಟ್ ಆನ್ಸ್ ಕಾನ್ವೆಂಟಿನ ಶಾಲೆಯ ವಠಾರದಲ್ಲಿ ಆಯೋಜಿಸಲಾಗಿದೆ. ಎಲ್ಲ ಗುರುಗಳು, ಕನ್ಯಾಸ್ತ್ರೀಯರು ಎಲ್ಲರೂ ಕೂಡ ಅಲ್ಲಿ ನವಯಾಜಕರನ್ನು ಈ ಪೀಠದ ಮುಂದೆ ಅಭಿನಂದಿಸಿದ ನಂತರ ಶಾಲೆಯ ವಠಾರದಲ್ಲಿ ಭೋಜನ ಕೂಟವನ್ನು ಸ್ವೀಕರಿಸಲು ನಿಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಈಗ ಭೋಜನದ ಆಹಾರದ ಮೇಲೆ ಆಶೀರ್ವಾದವನ್ನು ಮಾಡಲು ಬರುತ್ತಿದ್ದಾರೆ ಧರ್ಮ ಕೇಂದ್ರದ ಗುರುಗಳು ಫಾದರ್ ಮೈಕಲ್ ಮರಿ. ಅದ ನಂತರ ಗುರುಗಳೆಲ್ಲರೂ ಪೀಠದ ಮುಂದೆ ಬಂದು ಒಂದು ಭಾವಚಿತ್ರಕ್ಕಾಗಿ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಪ್ರಿಯರೇ, ಇಷ್ಟು ಹೊತ್ತು ನಾವು ಆಧ್ಯಾತ್ಮಿಕ ಭೋಜನದಲ್ಲಿ ನಾವು ಪಾಲ್ಗೊಂಡೆವು. ಈಗ ನಾವು ಶಾರೀರಿಕ ಭೋಜನಕ್ಕೆ ಹೋಗುತ್ತಿರುವಾಗ ದೇವರು ಈ ಒಂದು ಭೋಜನವನ್ನು ಆಶೀರ್ವದಿಸಲೆಂದು ನಾವು ಪ್ರಾರ್ಥಿಸೋಣ ಮೌನವಾಗಿ. ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಭುಜಿಸಲು ಹೋಗುತ್ತಿರುವಂತಹ ಈ ಭೋಜನವನ್ನು ಆಶೀರ್ವದಿಸಿರಿ. ಇದನ್ನು ಭುಜಿಸುವ ನಮ್ಮೆಲ್ಲರಲ್ಲೂ ಕೂಡ ಸಹೋದರತ್ವ, ಭ್ರಾತೃತ್ವ ಎಲ್ಲವೂ ನೆಲೆಯಾಗಿರಲಿ. ಒಂದನೆಯ ನವಯಾಜಕ ರೂಬನ್ ಅವರನ್ನು ಸ್ಮರಿಸುತ್ತಾ ನಾವು ಈಗ ನಿಮ್ಮ ಪ್ರಸಾದವನ್ನು ಸ್ವೀಕರಿಸುತ್ತಿದ್ದೇವೆ. ಇದರಿಂದ ನಾವು ಶಾರೀರಿಕವಾಗಿಯೂ ಮಾನಸಿಕವಾಗಿಯೂ ಬೆಳೆಯುವಂತೆ ನಮ್ಮೆಲ್ಲರನ್ನು ಆಶೀರ್ವದಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪುತ್ರರೊಡಗೂಡಿ ಅರಸಮನುತಾಯೇ ಪವಿತ್ರ ಶಕ್ತಿಯಾಗಿ ವರ್ತನೆ ಮೂಲಕ ನಮ್ಮ ಹೊರೆಗಳಿಂದ ನಮ್ಮನ್ನು ರಕ್ಷಿಸಿರಿ. ನಮ್ಮ ಸರ್ವೇಶ್ವರ ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೆನ್. ಎಲ್ಲರಿಗೂ ಶುಭ ಕಾಮನೆಗಳು. ಭಾವಚಿತ್ರದ ನಂತರ ಎಲ್ಲರೂ ಅಭಿನಂದನೆಯನ್ನು ಮಾಡಲು ಈ ಪೀಠದ ಮುಂದೆ ಬರಬೇಕಾಗಿ ವಿನಂತಿ. ನಂತರ ಊಟಕ್ಕಾಗಿ ಸೆಂಟ್ ಆನ್ಸ್ ಕಾನ್ವೆಂಟ್ನ ವಠಾರದಲ್ಲಿ ಸೇರಬೇಕೆಂದು ಕೇಳಿಕೊಳ್ಳುತ್ತೇವೆ. ಕೇವಲ ಯಾಜಕರು ಮಾತ್ರ ಮುಂದೆ ಬರಲಿ. ಅಭಿನಂದನೆ ನಂತರ ಮಾಡಬಹುದು. ಒಂದು ಫೋಟೋದ ನಂತರ ಅಭಿನಂದನೆಯನ್ನು ಸಲ್ಲಿಸಬಹುದು. ಪೂಜಾ ವಸ್ತ್ರವನ್ನು ಧರ್ಮಕೇಂದ್ರದ
ಕಡೆಯಲ್ಲಿ ಅಲ್ಲಿ ಹಿಂದ್ಗಡೆ